ओम अज्ञानतिमिरान्धस्य ज्ञानाञ्जनाशलाकया चक्षुरुन्मीलितं येन तस्मै श्रीगुरवे नमः। नमो विष्णुपदाय कृष्णपृष्ठाय भूतले श्रीमते भक्तिवेदान्ता स्वामिनीति नामिने। नमस्ते सरस्वती देवी गौरवाणी प्रचारिणी निर्विशेष शून्यवादी भाष्यत देशतारिणी। जय श्री कृष्ण चैतन्य प्रभो नित्यानंद श्री अद्वैता गदाधरा श्रीवासादि गौर भक्तवृंदा। हरे कृष्ण 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 हरे 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 राम 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 हरे हरे। हरे कृष्ण 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 हरे 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 राम 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 हरे हरे। हे कृष्ण करुणा सिंधु दीनबंधु जगत्पते गोपेश गोपिका कांत राधा कांत नमोस्तुते। नमो ब्राह्मण देवाय गो ब्राह्मण हिताय च जगद्हिताय कृष्णाय गोविंदाय ते नमः। तप्त कांचन गौरांगी राधे वृंदावनेश्वरी वृषभानुसुते देवी प्रणमामि हरिप्रिये। नमो महावदन्याय कृष्ण प्रेम प्रदायते कृष्णाय कृष्ण चैतन्य नामे गौरतुषे नमः। वाञ्छाकल्पतरुभ्यश्च कृपा सिन्धुभ्य एव च पतितनां पावनेभ्यो वैष्णवेभ्यो नमो नमः। अनंत कोटि वैष्णव वृंद की जय। नामाचार्य हरिदास ठाकुर की जय। श्रीला प्रभुपाद की जय। ಹರೇ ಕೃಷ್ಣ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಸೊ ಇಂದಿನ ಅಧ್ಯಾಯ 16 ದೈವಾಸುರ ಸಂಪದ ವಿಭಾಗ ಯೋಗ. ಸೊ ಇಲ್ಲಿ ಭಗವಂತ ನಮಗೆ ಡಿವೈನ್ ಮತ್ತು ಡೆಮೋನಿಯಕ್ ಕ್ವಾಲಿಟೀಸ್ ಅಂತ ಹೇಳಿದ್ರೆ ದೈವಿ ಹಾಗೂ ಆಸುರಿ ಸ್ವಭಾವಗಳು ಯಾವುದು, ದೈವಿ ಸ್ವಭಾವಗಳು ಹಾಗೂ ಆಸುರಿ ಸ್ವಭಾವಗಳು ಯಾವುದು ಅಂತ ಇದರಲ್ಲಿ ತಿಳಿಸಿಕೊಡ್ತಾನೆ. ಈಗ ನಿನ್ನೆ ಅಧ್ಯಾಯದಲ್ಲಿ ನಾವು ನೋಡಿದಾಗೆ ಲೈಕ್ ಅಶ್ವತ್ಥ ವೃಕ್ಷ. ಸೊ ಈ ಒಂದು ಭೌತಿಕ ಜಗತ್ತೇನಿದೆ ಅದು ಒಂದು ಪ್ರತಿಬಿಂಬ ಅಷ್ಟೇ. ಅಂದ್ರೆ ನಿಜವಾದ ಲೋಕ ಇರುವಂತದ್ದು ಗೋಲೋಕ, ಅದು ಆಧ್ಯಾತ್ಮಿಕ ಲೋಕ. ಆಧ್ಯಾತ್ಮಿಕ ಲೋಕದ ಒಂದು ಪ್ರತಿಬಿಂಬ ಅಷ್ಟೇ ಈ ಒಂದು ಐಹಿಕ ಜಗತ್ತು ಅಂತ ಹೇಳಿ ನಾವು ನಿನ್ನೆ ನೋಡಿದ್ವಿ. ಮತ್ತೆ ಇದರ ಬೇರುಗಳು ಶುರುವಾಗುವಂತದ್ದು ಅಂದ್ರೆ ಈಗ ನಾವು ಬ್ರಹ್ಮಲೋಕದಿಂದ ಬರುವಂತದ್ದು ಹಾಗೂ ಮೇಲೆ ಮೇಲೆ ಇರುವಂತ ಬೇರುಗಳೆಲ್ಲ ಅದು ಒಳ್ಳೆ ಕೆಲಸಗಳನ್ನ ಮಾಡಿದ್ರೆ ನಾವು ಮೇಲಿನ ಲೋಕಕ್ಕೆ ಹೋಗುವಂತದ್ದು, ಹಾಗೂ ಬೇಡದ ಚಟುವಟಿಕೆಯಲ್ಲಿ ಹಾಗೂ ಇಂದ್ರಿಯ ತೃಪ್ತಿಯಲ್ಲಿ ಅದರಲ್ಲಿ ಮಾತ್ರ ಮಾಡಿದ್ರೆ ನಾವು ಕೆಳಗಿನ ಕೆಳಮಟ್ಟಕ್ಕೆ ಬರುವಂತದ್ದು. ಸೊ ಹೇಗೆ ನಾವು ಈ ಒಂದು ವೃಕ್ಷದಿಂದ ನಾವು ಅಂದ್ರೆ ಹೇಗೆ ಡಿಟ್ಯಾಚ್ ಆಗುವಂತದ್ದು ಅಂತ ದೇವರೇ ಅಂದ್ರೆ ಕೃಷ್ಣ ಹೇಳುವಂತದ್ದು, ಅದನ್ನ ಒಂದು ಡಿಟ್ಯಾಚ್ಮೆಂಟ್ ಹಾಗೂ ನಮಗೆ ಒಂದು ಡಿಟರ್ಮಿನೇಷನ್, ಇದೆರಡರಿಂದ ಅಂದ್ರೆ ಈ ಒಂದು ವೃಕ್ಷದಿಂದ ನಾವು ಅಂದ್ರೆ ಬಿಡುಗಡೆ ಆಗ್ಬೇಕಂದ್ರೆ ಇದು ಹೇಗೆ ಸಾಧ್ಯ ಅಂತ ಹೇಳಿದ್ರೆ, ಒಂದು ದೇವರ ಒಂದು ಅಂದ್ರೆ ಕೃಷ್ಣನ ಜೊತೆ ಒಂದು ಸಂಪರ್ಕ ಮಾಡೋದ್ರಿಂದ ನಮಗೆ ಆ ಒಂದು ಏನ್ ಹೇಳ್ತಾರೆ ಅಂದ್ರೆ ಈ ಒಂದು ಇಂದ್ರಿಯ ಸುಖದಲ್ಲಿ ನಾವೇನ್ ತೊಡಗಿದೀವಿ ಈಗ, ಲೈಕ್ ಅದರಿಂದ ನಾವು ಹೊರಗಡೆ ಬರ್ಬೋದು ಅಂತ ಹೇಳಿ. ಲೈಕ್ ಇಲ್ಲಾಂದ್ರೆ ಏನಾಗುತ್ತೆ, ನಾವು ಬೇರೆ ಈಗ ಒಂದು ನಮ್ಮ ಇಚ್ಛೆಗಳು ಮುಗ್ದಿಲ್ಲ ಅಂದ್ರೆ ನಾವ್ ಯಾಕೆ ಮತ್ತೆ ಜನ್ಮ ಮೃತ್ಯು ಜರ ವ್ಯಾಧಿ ಈ ಸೈಕಲ್ ಅಲ್ಲೇನೆ ಯಾಕೆ ನಾವು ಅಲಿತಾ ಇದೀವಿ ಅಂತ ಹೇಳಿದ್ರೆ, ನಮಗೆ ನಮ್ಮ ಆಸೆಗಳು ಅನ್ಲಿಮಿಟೆಡ್ ಅಂತ ಹೇಳಿದ್ರೆ ನಮಗೆ ಇನ್ನು ಒಂದಲ್ಲ ಒಂದು ಮರದಿಂದ ಇನ್ನೊಂದು ಮರಕ್ಕೆ ಹೋಗೋ ತರ ನಮ್ಮದು ಮುಗಿತಾ ಇಲ್ಲ. ಹಾಗಾಗಿ ನಮ್ಮ ಇಚ್ಛೆಗಳು ಇರುವವರೆಗೆ ಈ ಪ್ರಕೃತಿ ಏನ್ ಮಾಡುವಂತದ್ದು ಅಂತ ಹೇಳಿದ್ರೆ ನಮಗೆ ಬೇಕಾದ ಅದಕ್ಕೆ ಸರಿಯಾದ ಒಂದು ಶರೀರವನ್ನ ಕೊಡುವಂತದ್ದು. ಸೊ ಇದ್ರಲ್ಲಿ ನಾವೇನೇ ಅರ್ಥ ಮಾಡ್ಕೋಬಹುದು ಅಂತ ಹೇಳಿದ್ರೆ, ದೈವಿ ಸ್ವಭಾವಗಳಿದ್ರೆ ನಾವು ಮೇಲಿನ ಲೋಕಕ್ಕೆ ಹೋಗ್ಬೋದು, ಅದೇ ಆಸುರ ಸ್ವಭಾವ ಇದ್ರೆ ಅದರಿಂದ ಕೆಳಗಿನ ಲೋಕಕ್ಕೆ ಬರುವಂತದ್ದು. ಸೊ ನೋಡೋಣ ಇದರಲ್ಲಿ ಏನ್ ಹೇಳ್ತಾರೆ ಭಗವಂತ ಅಂತ ಹೇಳಿ. ಶ್ರೀ ಭಗವಾನುವಾಚ ಅಭಯಂ ಸತ್ವ ಸಂಶುದ್ಧಿ ನ ಅಜ್ಞಾರ್ನ ಯೋಗ ವ್ಯವಸ್ಥಿತಃ ದಾನಂ ದಮಶ್ಚ ಯಜ್ಞಶ್ಚ ಸ್ವಾಧ್ಯಾಯಸ್ತಪ
ಆರ್ಜವಂ ಅಹಿಂಸಾ ಸತ್ಯಮಕ್ರೋಧಸ್ ತ್ಯಾಗ ಶಾಂತಿರ ಮೈಶುನಂ ದಯಾ ಭೂತೇಶ್ವಲೋ ಲೋಲುಪ್ತ್ವಂ ಮಾರ್ದವಂ ಹೀರಚಾಪಲಂ ತೇಜ ಕ್ಷಮಾ ಧೃತಿ ಕ್ಷೌರ್ಯಂ ದ್ರೋಹೋ ನಾತಿಮಾನಿತ ಭವಂತಿ ಸಂಭವ ಸತ್ಪದಂ ದೈವೀಂ ವಿಜಾತಸ್ಯ ಭಾರತ. ದೇವೋತ್ತಮ ಪರಮ ಪುರುಷನು ಹೀಗೆ ಹೇಳಿದನು: ಭರತ ವಂಶಜನಾದ ಅರ್ಜುನನೇ, ಅಭಯ ಅಸ್ತಿತ್ವದ ಶುದ್ಧಿ, ದಿವ್ಯ ಜ್ಞಾನವನ್ನು ಬೆಳೆಸಿಕೊಳ್ಳುವುದು, ದಾನ ಆತ್ಮ ಸಂಯಮ, ಯಜ್ಞ ವೇದಾಧ್ಯಾಯನ ತಪಸ್ಸು, ಸರಳತೆ ಅಹಿಂಸೆ ಸತ್ಯ ಕೋಪ ಮಾಡಿಕೊಳ್ಳದಿರುವುದು, ತ್ಯಾಗ ಶಾಂತಿ ತಪ್ಪು ಹುಡುಕುವುದರಲ್ಲಿ ವಿಮುಖತೆ, ಎಲ್ಲಾ ಜೀವಿಗಳಲ್ಲಿ ದಯೆ ದುರಾಶೆ ಇಲ್ಲದಿರುವುದು, ಮೃದು ಸ್ವಭಾವ ನಮ್ರತೆ ದೃಢ ಸಂಕಲ್ಪ ತೇಜಸ್ಸು ಕ್ಷಮೆ ಸ್ಥೈರ್ಯ ಶುಚಿತ್ವ ಮತ್ತು ಅಸೂಯೆಯಿಂದಲೂ ಗೌರವಕ್ಕಾಗಿ ಆಸೆ ಪಡುವುದರಿಂದಲೂ ಮುಕ್ತವಾಗಿರುವುದು, ಈ ದಿವ್ಯ ಗುಣಗಳು ದೈವಿ ಸ್ವಭಾವವಿರುವ ಪುಣ್ಯಶೀಲರಲ್ಲಿ ಇರುತ್ತದೆ. ಸೊ ಈಗ ಒಂದೊಂದೇ ತಿಳ್ಕೊಳ್ಳೋಣ ಯಾವುದೆಲ್ಲ ಇದು ದೈವಿ ಗುಣಗಳು ಅಂತ ಹೇಳಿ. ಸೊ ಮೊದ್ಲಿಗೆ ಅಭಯ. ಅಭಯ ಅಂತ ಹೇಳಿದ್ರೆ ಫಿಯರ್ಲೆಸ್ನೆಸ್ ಅಂತ. ಯಾವಾಗ ಈ ಫಿಯರ್ಲೆಸ್ನೆಸ್ ಬರುವಂತದ್ದು, ಆಗ ನಮಗೆ ಯಾವಾಗ ಅಂದ್ರೆ ಯಾವಾಗ ನಾವು ನಮ್ಮದೇನು ಕಂಟ್ರೋಲ್ ಅಲ್ಲಿ ಇಲ್ಲ, ಎಲ್ಲ ಕೃಷ್ಣನ ಒಂದು ನಿರ್ದೇಶನದಲ್ಲಿ ನಡೆಯುವಂತದ್ದು, ಆಗ ಏನಾಗುತ್ತೆ, ಆಗ ನಮಗೆ ಕಂಪ್ಲೀಟ್ ಡಿಪೆಂಡೆನ್ಸ್ ಕೃಷ್ಣನ ಮೇಲೆ ನಮಗೆ ಯಾವಾಗ ಆ ಒಂದು ನಂಬಿಕೆ ಬರುತ್ತೆ, ದೇವರ ಇದರಿಂದನೇ ಆಗುವಂಥದ್ದು. ಹೇಗೆ ಈಗ ಪ್ರಹ್ಲಾದ್ ಮಹಾರಾಜಿಗೆ ತಂದೆ ದಿನ ಒಂದಲ್ಲ ಒಂದು ರೀತಿಯಲ್ಲಿ ಹೇಗೆ ಸಾಯಿಸುವಂತದ್ದು ಅಂತ ಯತ್ನ ಮಾಡ್ತಾ ಇದ್ರು. ಆದ್ರೂ ಸಹ ಅವ್ರು ಹೇಗೆ ಅವರನ್ನ ದೇವ್ರು ಕಾಪಾಡುವಂಥದ್ದು. ಯಾಕೆ ಅಂತ ಹೇಳಿದ್ರೆ ಅವನಿಗೆ ಅಷ್ಟು ಪೂರ್ಣವಾದ ನಂಬಿಕೆ ಇತ್ತು, ನನ್ನ ಕೃಷ್ಣ ಕಾಪಾಡ್ತಾನೆ ಅಂತೇಳಿ. ಸೊ ಅದು ಅಭಯ. ಅಸ್ತಿತ್ವದ ಶುದ್ಧಿ ಅಂತ ಹೇಳಿದ್ರೆ ನಮ್ಮ ಪ್ರಜ್ಞೆಯನ್ನ ಶುದ್ಧಗೊಳಿಸುವಂಥದ್ದು. ಸೊ ಪ್ರಜ್ಞೆಯನ್ನ ಹೇಗೆ ನಾವು ಶುದ್ಧಗೊಳಿಸುವಂಥದ್ದು, ಅದು ನಾವು ಈ ಹರೇ ಕೃಷ್ಣ ಮಹಾಮಂತ್ರ ಚಾಂಟಿಂಗ್ ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ಚೈತನ್ಯ ಮಹಾಪ್ರಭುಗಳು ಹೇಳಿರುವಂತದ್ದು ಚೇತೋದರ್ಪಣ ಮಾರ್ಜನಂ ಭವ ಮಹಾದಾವಾಗ್ನಿ ನಿರ್ವಾಪಣಂ ಶ್ರೇಯ ಕೈರವ ಚಂದ್ರಿಕಾ ವಿತರಣಂ ವಿದ್ಯಾವಧು ಜೀವನಂ ಆನಂದಾಂಬುದಿವರ್ಧನಂ ಪ್ರತಿಪದಂ ಪೂರ್ಣಾಮೃತ ಸ್ವಾದನಂ ಸರ್ವಾತ್ಮ ಸ್ನಪನಂ ಪರಂ ವಿಜಯತೆ ಶ್ರೀಕೃಷ್ಣ ಸಂಕೀರ್ತನಂ ಅಂತ ಹೇಳಿದ್ರೆ ಪರಂ ವಿಜಯತೆ ಶ್ರೀಕೃಷ್ಣ ಸಂಕೀರ್ತನಂ. ಸೊ ಈಗ ಸಂಕೀರ್ತನೆಯನ್ನ ಕೊಟ್ಟಿರುವಂತದ್ದು ಚೈತನ್ಯ ಮಹಾಪ್ರಭುಗಳು 500 ವರ್ಷದ ಹಿಂದೆ ಅವರು ಸಂಕೀರ್ತನೆ ಮೂವ್ಮೆಂಟ್ ಸ್ಟಾರ್ಟ್ ಮಾಡಿರುವಂತದ್ದು. ಹಾಗೂ ಚೈತನ್ಯ ಮಹಾಪ್ರಭುಗಳು ಬೇರೆ ಯಾರಲ್ಲ, ಕೃಷ್ಣ, ನಿಮ್ಗೆಲ್ಲ ಗೊತ್ತಿದೆ ಅದು. ಸೊ ಅದು ಏನ್ ಹೇಳುವಂತದ್ದು, ಇದನ್ನ ಹೇಳೋದ್ರಿಂದ ಚೇತೋದರ್ಪಣ ಮಾರ್ಜನಂ ಅಂದ್ರೆ ಎಷ್ಟೋ ಸಾವಿರಾರು ವರ್ಷದಿಂದ ನಮ್ಮ ಪ್ರಜ್ಞೆ ಏನಿದೆ ಅದು ಕಲುಷಿತಗೊಂಡಿದೆ, ಅದನ್ನ ಕ್ಲೀನ್ ಮಾಡ್ಬೇಕಾದ್ರೆ ಈ ಹರೇ ಕೃಷ್ಣ ಮಹಾಮಂತ್ರದಿಂದ ಸಾಧ್ಯ ಅಂತ ಹೇಳಿ. ಸೊ ಅಸ್ತಿತ್ವದ ಶುದ್ಧಿ ಅಂತ ಹೇಳಿದ್ರೆ ಇದು ಬರುವಂತದ್ದು ಒಂದು ಚಾಂಟಿಂಗ್ ಮಾಡೋದ್ರಿಂದ ಸ್ಟಾರ್ಟ್ ಆಗುವಂತದ್ದು, ಹಾಗೂ ಸರಿಯಾದ ಅಸೋಸಿಯೇಷನ್ ಅಲ್ಲಿ ಇರುವಂತದ್ದು. ಮತ್ತೆ ದಿವ್ಯ ಜ್ಞಾನವನ್ನ ಬೆಳೆಸಿಕೊಳ್ಳುವುದು. ದಿವ್ಯ ಜ್ಞಾನ ಅಂತ ಹೇಳಿದ್ರೆ ಮತ್ತೆ ಈ ಎಲ್ಲಾ ಇದ್ರಲ್ಲಿ ಇರುವಂತದ್ದೆಲ್ಲ ಹೇಗೆ ಅಂತ ಹೇಳಿದ್ರೆ ಎಲ್ಲಾ ಆಶ್ರಮದವರಿಗೂ ಹಾಗೂ ಎಲ್ಲಾ ವರ್ಣದವರಿಗೂ. ಎಲ್ಲಾ ವರ್ಣ ಅಂತ ಹೇಳಿದ್ರೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಹಾಗೂ ಶೂದ್ರ ಎಲ್ಲರಿಗೂ ಅನ್ವಯಿಸುವಂತದ್ದು. ಆದ್ರೆ ಕೆಲವೊಂದು ಸ್ಪೆಸಿಫಿಕ್ ಆಗಿ ಕೆಲವರಿಗೆ, ಕೆಲವೊಂದು ಬ್ರಾಹ್ಮಣನಿಗೆ, ಕೆಲವೊಂದು ಕ್ಷತ್ರಿಯನಿಗೆ ಅನ್ವಯಿಸುವಂತದ್ದು. ಆ ತರದ ಹಾಗೂ ಸಹ ಇದಲ್ಲಿ ಡಿವೈಡ್ ಆಗಿದೆ. ಮತ್ತೆ ಗೃಹಸ್ಥರಿಗೆ ಮತ್ತೆ 4 ಆಶ್ರಮ ಯಾವುದೆಲ್ಲ, ಗೃಹಸ್ಥರು ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ ಹಾಗೂ ಸನ್ಯಾಸಿ, ಈ 4 ಆಶ್ರಮಗಳು. ಸೊ ಇದರಲ್ಲಿ ಕೆಲವೊಂದೆಲ್ಲ ಈಗ ದಿವ್ಯ ಜ್ಞಾನ ಅನ್ನುವಂಥದ್ದು ಎಲ್ಲರಿಗೂ, ಹಾಗೂ ದಾನ ಮಾಡುವಂಥದ್ದು ಗೃಹಸ್ಥರಿಗೆ ಹೇಗೆ ಅಂತ ಹೇಳಿದ್ರೆ ಒಬ್ಬ ಈಗ ಪ್ರಭುಪಾದ್ ಹೇಳುವಂತ ಏನು ಅಂತ ಹೇಳಿದ್ರೆ, ಈಗ ಗೃಹಸ್ಥನಾದವನು ಅಂದ್ರೆ ಮೊದ್ಲಿನ ಕಾಲದಲ್ಲೆಲ್ಲ ಯಾವ ತರ ಇತ್ತು ಅಂತ ಹೇಳಿದ್ರೆ, ಗೃಹಸ್ಥರಾಗಿರೋರು ಈಗ ಅವರ ಮನೆಯಲ್ಲಿ ಒಂದು 4 ಜನ ಇದ್ರೆ ಅವರು 6 ಜನಕ್ಕೆ ಮಾಡ್ಬೇಕಂತೆ ಅಡಿಗೆ, 6 ಜನಕ್ಕೆ ಮಾಡ್ಬೇಕು, ಹಾಗೂ ಅವ್ರ ಮಕ್ಕಳಿಗೆ ಕೊಡ್ಬೇಕು, ಗಂಡ ಹೆಂಡತಿ ತಿನ್ನುವಾಗಿಲ್ಲ. ಆಗ ಅವರು ಒಟ್ಟು 4 ಜನರ ಊಟ ಏನಿದೆ ಅದನ್ನ ತೆಗ್ದಿಟ್ಟಿರ್ತಾರೆ. ಸೊ ಯಾರಾದ್ರೂ ಬಂದ್ರೆ ಅಂದ್ರೆ ಹೊರಗೆ ಯಾರಿಗಾರು ಊಟ ಬೇಕಾ ಅಂದ್ರೆ ಯಾರು ಊಟ ಇಲ್ದೇ ಇದಾರ ಬ್ರಾಹ್ಮಣರಿಗೆ ಅವ್ರು ಕೇಳ್ಬೇಕಂತೆ. ಸೊ ಆ ಬ್ರಾಹ್ಮಣರಿಗೆ ಕೊಟ್ಟು ಮತ್ತೆ ಯಾರು ಉಳಿದ್ರೆ ಅವ್ರು ತಿನ್ಬೇಕು, ಅಥವಾ ಇಲ್ಲಾಂದ್ರೆ ಮತ್ತೆ ಅವ್ರು ಅಡಿಗೆ ಮಾಡಿ ತಿನ್ಬೇಕು. ಬಟ್ ಈ ತರ ಎಲ್ಲೂ ಇಲ್ಲ. ಈಗ ಗೃಹಸ್ಥರಾದವರು ದಾನ ಮಾಡ್ಬೇಕು ಅಂತ ಹೇಳಿ, ಅಂದ್ರೆ ಅವರ ರೆಸ್ಪಾನ್ಸಿಬಿಲಿಟಿ ಅಂತ. ಅಂದ್ರೆ ಗೃಹಸ್ಥರಾದವರು ಅವರು ಬ್ರಾಹ್ಮಣರು ಹಾಗೂ ಸನ್ಯಾಸಿ ಯಾರು ಇರ್ತಾರೆ ಅವರನ್ನ ನೋಡ್ಕೊಳ್ಬೇಕು. ಮನೆಗೆ ಯಾರು ಬಂದ್ರೆ ಅಂದ್ರೆ ಆಕ್ಚುಲಿ ಏನಂದ್ರೆ ಅವ್ರು ಬರುವಂತದ್ದು ನಮ್ಮನ್ನ ಉದ್ಧಾರ ಮಾಡುವಂತದ್ದು ಅಂತ. ಅಂದ್ರೆ ಈಗ ನಾವ್ ಅಂತವ್ರನ್ನ ಯಾರನ್ನು ನೋಡೋದು ಇಲ್ಲ ಸನ್ಯಾಸಿಗಳನ್ನ. ಬಟ್
ಅವರು ಆ ಆ ಆ, ಈಗ ಇವರು ಶುಕದೇವ್ ಗೋಸ್ವಾಮಿ ಏನಿದ್ದಾರೆ, ಶುಕಮುನಿ, ಅವರು ಹೋಗ್ತಾ ಇದ್ರಂತೆ ಎಲ್ಲರ ಮನೆ ಮುಂದೆ ಭಿಕ್ಷೆಗೆ. ಅವರು ಒಂದು 2 ನಿಮಿಷ ಅಷ್ಟೇ, ಅಂದ್ರೆ ಒಂದು ಹಾಲು ಕರಿಯಕ್ಕೆ ಎಷ್ಟೊತ್ತು ಬೇಕು, ಆ ಟೈಮ್ ಎಷ್ಟೋ ಇರ್ತಾ ಇದ್ರು ಅಷ್ಟೇ ಅಂತ ಒಂದು ಮನೆ ಮುಂದೆ. ಅಷ್ಟೊತ್ತಿಗೆ ಅವರು ತಂದು ಕೊಡ್ಬೇಕು, ಮತ್ತೆ ಅವ್ರು ಹೋಗ್ತಾ ಇದ್ರು. ಅವರು ಆಕ್ಚುಲಿ ಹೋಗುವಂತದ್ದು ಯಾಕೆ ಅಂದ್ರೆ ಆ ಮನೆಗೆ ಒಳ್ಳೇದಾಗ್ಲಿ, ಅಂದ್ರೆ ಅವರಿಗೆ ಆಶೀರ್ವಾದ ಮಾಡಕ್ ಹೋಗುವಂತದ್ದು, ಅವರಿಗೆ ಊಟಕ್ಕೆ ಅಂತ ಅವ್ರಿಗೆ ಹೋಗುವಂತದ್ದಲ್ಲ ಅವರು. ಸೊ ಹಾಗಾಗಿ ಅದು ಗೃಹಸ್ಥರಿಗೆ ದಾನ ಮಾಡುವಂತದ್ದು. ಆ ಮತ್ತೆ ಇನ್ನೊಂದು ಆತ್ಮ ಸಂಯಮ. ಆತ್ಮ ಸಂಯಮ ಅಂತ ಹೇಳಿದ್ರೆ ಆ ಇದು ಸಹ ಗೃಹಸ್ಥರಿಗೆ ಅಂತ ಹೇಳಿದ್ರೆ, ಈಗ ಆ ಆ, ಕೃಷ್ಣ ಪ್ರಜ್ಞೆಯಲ್ಲಿ ಅಂದ್ರೆ ಕೃಷ್ಣ ಹೇಳ್ತಾನೆ, ಅಂದ್ರೆ ಎಲ್ಲ ನಮ್ಮ ಈ 4 ರೆಗ್ಯುಲೇಟರಿ ಪ್ರಿನ್ಸಿಪಲ್, ನಿಯಂತ್ರಕ ತತ್ವಗಳೇನಿದೆ ಅದನ್ನ ಫಾಲೋ ಮಾಡುವಂತದ್ದು ಇರ್ಬೋದು. ಹಾಗೂ ಈ ಆ ಆ ಆ, ಇದು ಆ ಕೃಷ್ಣ ಪ್ರಜ್ಞೆ ಅಂದ್ರೆ ಈಗ ಮದ್ವೆ ಆದ್ರೂ ಸಹ ಆ, ಆ, ಅಂದ್ರೆ ಈಗ ಕೃಷ್ಣ ಪ್ರಜ್ಞೆಯ ಮಗುವನ್ನ ಪಡೆಯೋದಕ್ಕೆ ಮಾತ್ರ ಅವರು ಗಂಡ ಹೆಂಡತಿ ಇದು ಮಾಡುವಂತದ್ದು. ಅಂದ್ರೆ ಈ ಸೆಕ್ಸ್ ಅಲ್ಲಿ ಸಹ ಪ್ರಭುಪಾದ್ ಹೇಳುವಂತದ್ದು ಅದ್ರಲ್ಲಿ ಶಾಸ್ತ್ರದಲ್ಲಿ ಇರುವಂತದ್ದು, ಅಂದ್ರೆ ಪ್ರಭುಪಾದ್ ಹೇಳುವಂತದ್ದೆಲ್ಲ ಶಾಸ್ತ್ರದ ಸ್ಕ್ರಿಪ್ಚರ್ ಮೇಲೆ ಇರುವಂತದ್ದೇ. ಸೊ ಆ ಪ್ರಜ್ಞೆ ಅಂದ್ರೆ ಕೃಷ್ಣ ಪ್ರಜ್ಞೆ ಒಂದು ಮಗು ತಗೊಳ್ಬೇಕಂದ್ರೆ ತಂದೆ ತಾಯಿದು ಸಹ ಅಷ್ಟು ಜವಾಬ್ದಾರಿ ಇದೆ ಅಂತ. ಹಾಗೆಲ್ಲ ಇದು ಅಂದ್ರೆ ಹೆಂಡತಿಯಾದವಳು ಗರ್ಭ ಧರಿಸ್ಬೇಕಾದ್ರೆ ಅದಕ್ಕೆ ಒಂದು ಅದಕ್ಕೆ ಒಂದು ಸಂಸ್ಕಾರ ಅಂದ್ರೆ ಒಂದು ಮಾಡ್ತಾ ಇದ್ರು, ಗರ್ಭಧಾರಣೆ ಮಾಡೋದಕ್ಕೆ ಅಂತ ಹೇಳಿ ಒಂದು ಪೂಜೆ ಅಂತೆಲ್ಲ ಅಂತ ಹೇಳಿದ್ರೆ ಅಷ್ಟೆಲ್ಲ ಮಾಡಿ ಮತ್ತೆ ಪಡೆಯುವಂಥದ್ದು. ಹಾಗೂ ಪ್ರಭುಪಾದ್ ಸಹ ಅವರ ಶಿಷ್ಯರಿಗೆ ಏನೇ ಹೇಳಿದ್ರು ಅಂತ ಹೇಳಿದ್ರೆ, ಈಗ ದಂಪತಿಗಳು ಯಾರಿದ್ದಾರೆ ಅವರಿಗೆಲ್ಲ ಏನ್ ಹೇಳ್ತಾ ಇದ್ರು ಪ್ರಭುಪಾದ್ ಅಂದ್ರೆ 50 ರೌಂಡ್ ಹರೇ ಕೃಷ್ಣ ಮಹಾಮಂತ್ರ ಅವ್ರು ಎವ್ರಿಡೇ ಮಾಡ್ಬೇಕು, ಅವ್ರಿಗೆ ಯಾವಾಗ ಒಂದು ಮಗು ಬೇಕು ಅಂತ. ಆ ರೀತಿ ಮಾಡಿದಾಗ ನಮಗೆ ಆ ತರ ಒಂದು ಮಕ್ಕಳು ಆಗುವಂತದ್ದಂತೆ. ಅಂದ್ರೆ ಭಕ್ತರು ಯಾಕೆ ನಾವ್ ಅನ್ಕೊಳ್ತೀವಿ ನಾವೆಷ್ಟು ಹೇಳಿಕೊಟ್ರು ಸಹ ನಮ್ಮ ಮಕ್ಳು ಯಾಕೆ ಆಗಲ್ಲ, ಯಾಕೆ ಅಂತ ಹೇಳಿದ್ರೆ ಅದು ನಮ್ಮ ಒಂದು ಕಾನ್ಶಿಯಸ್ನೆಸ್ ಏನಿದೆ ಅದೇ ಕಾನ್ಶಿಯಸ್ನೆಸ್ ಮಕ್ಕಳಿಗೆ ಬರುವಂತದ್ದು. ಹಾಗಾಗಿ ನಮ್ಮ ಕಾನ್ಶಿಯಸ್ನೆಸ್ ಪ್ಯೂರ್ ಆಗಿ ಇಟ್ಕೊಂಡು ನಂತರ ಅವರು ಈ ತರ ಒಂದು ಮಕ್ಕಳನ್ನ ಪಡೆಯೋದ್ರಿಂದ ಆ ಮಕ್ಕಳು ಸಹ ಪ್ರಹ್ಲಾದ್, ಧ್ರುವ ಮಹಾರಾಜ್ ತರ ಆಗ್ಬೋದು ಅಂತ ಪ್ರಭುಪಾದ್ ಹೇಳುವಂತದ್ದು. ಸೊ ಇದು ಆತ್ಮ ಸಂಯಮ. ಇನ್ ನೆಕ್ಸ್ಟ್ ಬರುವಂತದ್ದು ಯಜ್ಞ. ಯಜ್ಞ ಅಂತ ಹೇಳಿದ್ರೆ ಇದು ಸಹ ಗೃಹಸ್ಥರಿಗೆ. ಈಗ ಮೊದ್ಲಿನ ಕಾಲದಲ್ಲೆಲ್ಲ ಬೇರೆ ಬೇರೆ ಯಜ್ಞಗಳಿತ್ತು ಬೇರೆ ಬೇರೆ ಯುಗದಲ್ಲಿ, ಆದ್ರೆ ಈಗ ಕಲಿಯುಗಕ್ಕೆ ಸಂಕೀರ್ತನ ಯಜ್ಞಾನಾಂ ಜಪ ಯಜ್ಞೋಸ್ಮಿ ಅಂತ ಕೃಷ್ಣ ಸಹ ಹೇಳುವಂತದ್ದು. ಹಾಗೂ ವೇದಾಧ್ಯಯನ. ಸೊ ವೇದಾಧ್ಯಯನ ಅಂತ ಹೇಳಿದ್ರೆ ಅದು ಬ್ರಹ್ಮಚಾರಿಗಳೇ ಎಸ್ಪೆಷಲಿ ಅವರು ಮಾಡುವಂತದ್ದೇನು ಅಂದ್ರೆ ಪಠನ್ ಪಾಠನ್ ಅಂದ್ರೆ ಯಜನ್ ಯಾಜನ್ ದಾನ ಪರಿಗ್ರಹ. ಸೊ ಇದನ್ನ ಮಾಡುವಂತದ್ದು ಬ್ರಹ್ಮಚಾರಿಗಳು. ಪಾಠನ್ ಅಂದ್ರೆ ವೇದ ಪಠನ ಮಾಡುವಂತದ್ದು ಹಾಗೂ ಹೇಳಿಕೊಡುವಂತದ್ದು. ಯಜನ್ ಯಾಜನ್ ಯಜ್ಞ ಮಾಡುವಂತದ್ದು, ಯಜ್ಞ ಹೇಳಿಕೊಡುವಂತದ್ದು. ಹಾಗೂ ದಾನ ಪರಿಗ್ರಹ ಅಂದ್ರೆ ಚಾರಿಟಿ ತಗೊಳ್ಳುವಂತದ್ದು, ಕೊಡುವಂತದ್ದು. ನೆಕ್ಸ್ಟ್ ಬರುವಂತದ್ದು ತಪಸ್ಸು ಅಂತ ಹೇಳಿದ್ರೆ ನಮ್ಮ ದೇಹದ ತಪಸ್ಸಿರ್ಬೋದು. ದೇಹದ ತಪಸ್ಸು ಅಂತ ಹೇಳಿದ್ರೆ ನಾವು ಒಂದು ಇದು ಏನು ಏಕಾದಶಿ ಎಲ್ಲ ನಾವು ಇಟ್ಕೊಳ್ಳುವಂಥದ್ದು ಇರ್ಬೋದು. ಹಾಗೂ ಒಂದು ಈಗ ಮದ್ವೆ ಆದವರು ಅಂತಾದ್ರೆ ಅದು ಯಾವುದು ಅನೈತಿಕ ಸಂಬಂಧದಲ್ಲಿ ತೊಡಗದೆ ಇರುವಂತದ್ದು ಇರ್ಬೋದು. ಇದೆಲ್ಲ ದೇಹದ ಒಂದು ತಪಸ್ಸಾಗುವಂಥದ್ದು. ಹಾಗೂ ಮನಸ್ಸಿನ ತಪಸ್ಸು, ಮನಸ್ಸು ಹಾಗೂ ನಾಲಿಗೆಯ ತಪಸ್ಸು. ಇದಕ್ಕೆ ರೂಪ ಗೋಸ್ವಾಮಿ ಅವರು ಹೇಳುವಂತದ್ದು ವಾಚೋ ವೇಗಂ ಮನಸಾ ಕ್ರೋಧ ವೇಗಂ ಜಿಹ್ವಾ ವೇಗಂ ಉದರೋಪಸ್ಥ ವೇಗಂ ಏತಾನ್ ವೇಗಾನ್ ಯೋ ವಿಷಹೇತ ಧೀರಃ ಸರ್ವಾನ್ ಅಪಿ ಮಾಂ ಪೃಥಿವೀಂ ಸ ಶಿಷ್ಯಾತ್. ಸೊ ಯಾರು ಮನಸ್ಸು, ವಾಚೋ ವೇಗಂ ಮಾತನ್ನ ಕಂಟ್ರೋಲ್, ಅಂದ್ರೆ ನಮಗೆ ಮಾತಾಡಿ ಎಷ್ಟೋ ಸರ್ತಿ ಒಬ್ರು ಫ್ರೆಂಡ್ ಆಗುವಂತದ್ದಾಗ್ಬೋದು, ಒಬ್ರ ಜೊತೆ ನಮ್ಗೆ ಸ್ನೇಹ ಆಗೋದಾಗ್ಬೋದು, ಅಥವಾ ಸ್ನೇಹ ಮುರಿಯುವಂತದ್ದಾಗ್ಬೋದು, ಎಲ್ಲ ನಾಲಿಗೆಯಿಂದ ಆಗುವಂತದ್ದು. ಸೊ ವಾಚೋ ವೇಗಂ ಅದರಲ್ಲಿ ಕಂಟ್ರೋಲ್ ಇರ್ಬೇಕು. ಮತ್ತೆ ವಾಚೋ ನಮ್ಮ ವರ್ಡ್ಸ್ ಅಲ್ಲಿ, ಮಾತಾಡೋ ವರ್ಡ್ಸ್ ಅಲ್ಲಿ. ಮತ್ತೆ ಜಿಹ್ವಾ ವೇಗಂ ಅಂದ್ರೆ ನಾಲಿಗೆಗೆ ಕಂಟ್ರೋಲ್ ಬೇಕು. ಏನಂದ್ರೆ ಅದು ತಿನ್ನುವಂತದ್ದಲ್ಲ. ನಾವು ಅಂದ್ರೆ ಕೃಷ್ಣನಿಗೆ ಅರ್ಪಿಸಿ ನಾವು ಪ್ರಸಾದವನ್ನು ತಿನ್ಬೇಕು. ಹಾಗೂ ನಾಲಿಗೆಯಲ್ಲಿ ಒಳ್ಳೇದನ್ನ ಹೇಳ್ಬೇಕು, ಅಂದ್ರೆ ಕೃಷ್ಣನ ನಾಮ ತಗೊಳ್ಬೇಕು. ಸೊ ಜಿಹ್ವಾ ವೇಗಂ. ಉದರೋಪಸ್ಥ ವೇಗಂ. ಉದರ ಅಂತ ಹೇಳಿದ್ರೆ ಹೊಟ್ಟೆ ಹಾಗೂ ನಮ್ಮ ಉದರೋಪಸ್ಥ ಅಂತ ಹೇಳಿದ್ರೆ ನಮ್ಮ ಜನನಾಂಗ, ಅದನ್ನ ಕಂಟ್ರೋಲ್ ಮಾಡುವಂಥದ್ದು. ಮನಸ ಕ್ರೋಧ ವೇದಂ. ಹಾಗೂ ಮನಸ್ಸು ಹಾಗೂ ಇದನ್ನ ಕ್ರೋಧವನ್ನ
ಕೋಪವನ್ನ ಕಂಟ್ರೋಲ್ ಮಾಡ್ಬೇಕು. ಕೋಪವನ್ನ ಯಾರು ಇದನ್ನೆಲ್ಲ ಕಂಟ್ರೋಲ್ ಮಾಡ್ತಾರೋ ಅವರು ಇಡೀ ಪ್ರಪಂಚದಾದ್ಯಂತ ಶಿಷ್ಯರನ್ನ ಮಾಡ್ಬೋದು ಅಂತ ಹೇಳಿ. ಸಾರಿ. ನೆಕ್ಸ್ಟ್ ಬರುವಂತದ್ದು ಸರಳತೆ. ಸರಳತೆ ಅಂತ ಹೇಳಿದ್ರೆ ಸಿಂಪಲ್ ಲಿವಿಂಗ್, ಹೈ ಥಿಂಕಿಂಗ್ ಪ್ರಭು ಹೇಳ್ತಾರೆ. ಆದ್ರೆ ಈಗಿನ ಕಾಲದಲ್ಲಿ ಏನಾಗಿದೆ ಪ್ರಭುಪಾದ್ ಹೇಳುವಂತದ್ದು, ಕಲಿಯುಗದಲ್ಲಿ ನೋ ಥಿಂಕಿಂಗ್, ಅಂದ್ರೆ ನೋ ಸಿಂಪಲ್ ಲಿವಿಂಗು ಇಲ್ಲ, ಆಮೇಲೆ ಥಿಂಕಿಂಗ್ ಸಹ ಇಲ್ಲ, ಜನ ಯೋಚನೆ ಮಾಡೋದು ಇಲ್ಲ. ಯಾವ್ದಕ್ಕೋಸ್ಕರ ನಾವು ಈ ಒಂದು ಹ್ಯೂಮನ್ ಫಾರ್ಮ್ ಏನ್ ಸಿಕ್ಕಿದೆ ನಮಗೆ, ಅಂದ್ರೆ ನಾವು ವೇಸ್ಟ್ ಮಾಡ್ತಾ ಇದೀವಿ. ಜಸ್ಟ್ ಒಂದು ಇಂದ್ರಿಯ ತೃಪ್ತಿಗೋಸ್ಕರನೇ ನಾವು ಇಲ್ಲಿದ್ದೀವಿ ಅಂತ ಹೇಳಿ ಹೇಳುವ ಒಂದು ಭಾವನೆಯಲ್ಲಿದ್ದೀವಿ. ಸೊ ಸಿಂಪಲ್ ಆಗಿರುವಂತದ್ದು, ಮತ್ತೆ ಸ್ಟ್ರೇಟ್ ಫಾರ್ವರ್ಡ್ನೆಸ್, ಅದ್ರಲ್ಲಿ ಹಿಂದೊಂದು ಮುಂದೊಂದು ಇಲ್ಲ, ಡ್ಯುಯಾಲಿಟಿ ಇಲ್ಲ. ನಮ್ಮ ಅಂದ್ರೆ ಮನಸ್ಸಲ್ಲಿ ಅಂದ್ರೆ ಹೆಚ್ಚಾಗಿ ಏನಂತ ಹೇಳಿದ್ರೆ, ಈಗ ಪೊಲಿಟಿಷಿಯನ್ಸ್ ಎಲ್ಲ ಅವರ ಮನ್ಸಲ್ಲಿ ಒಂದಿರುತ್ತೆ, ಮಾತಾಡೋದೊಂದು, ಮತ್ತೆ ಅವರ ಆಕ್ಷನ್ ಇನ್ನೊಂದಿರುತ್ತೆ. ಅಂದ್ರೆ ಜನರಲ್ಲೂ ಅಷ್ಟೇ ನಾವು ನೋಡುವಂತದ್ದು, ಅವರು ಎದುರುಗಡೆ ನೋಡುವಾಗ, ಮಾತಾಡುವಾಗ, ಅಥವಾ ಅವರ ನಡವಳಿಕೆನೆ ಬೇರೆ ಇರ್ಬೋದು, ಆದ್ರೆ ಮನ್ಸಲ್ಲಿ ಬೇರೆ ಇರ್ಬೋದು. ಈ ತರ ಎಲ್ಲವೂ ಒಂದೇ ಇರುವಂತದ್ದು, ಅಂದ್ರೆ ಎಲ್ಲ ಒಂದೇ ಲೈನ್. ಮನಸ್ಸಲ್ಲಿ ಏನಿದೆಯೋ ಅದೇ ಮಾತಲ್ಲಿ ಹಾಗೂ ಅದೇ ಬಿಹೇವಿಯರ್ ಅಲ್ಲಿ. ಅದಕ್ಕೆ ಹೇಳುವಂತದ್ದು ಸರಳತೆ. ಅಹಿಂಸೆ ಅಂತ ಹೇಳಿದ್ರೆ ಅಹಿಂಸೆ ಮಾಡದೇ ಇರುವಂತದ್ದು. ಸೊ ಇಲ್ಲಿ ಹಿಂಸೆ ಅಂತ ಹೇಳಿದ್ರೆ ಹೆಚ್ಚಾಗಿ ನಾವು ಅನ್ಕೊಳ್ಳುವಂತದ್ದೇನು, ಬರೇ ಒಂದು ಪ್ರಾಣಿಯ ಹಿಂಸೆ ಮಾಡುವಂತದ್ದು ಅಥವಾ ಬೇರೆಯವರಿಗೆ ಹರ್ಟ್ ಮಾಡುವಂತದ್ದು, ಇದು ಮಾತ್ರ ಅಲ್ಲ. ಈಗ ನಮ್ಮ ಆಧ್ಯಾತ್ಮಿಕ ವನ್ನ ಯಾರಾದ್ರೂ ತಡಿದ್ರೆ ಅದು ಸಹ ಹಿಂಸೆ, ಅಥವಾ ನಾವು ಬೇರೆಯವರ ಆಧ್ಯಾತ್ಮಿಕ ಪ್ರಗತಿಯನ್ನ ತಡಿದ್ರೆ ಅದು ಸಹ ಒಂದು ಹಿಂಸೆ ಅಂತ. ಈಗ ಪಾಲಿಟಿಷಿಯನ್ಸ್ ಎಲ್ಲ ಏನ್ ಮಾಡ್ತಾ ಇರುವಂತದ್ದು ಅಂದ್ರೆ, ಅವ್ರದ್ದೆಲ್ಲ ಆಕ್ಚುಲಿ ಅವರು ರೆಸ್ಪಾನ್ಸಿಬಲ್ ಪೋಸ್ಟ್. ಕೃಷ್ಣ ಹೇಳುವಂತದ್ದು, ಅವನ ಒಂದು ರೆಪ್ರೆಸೆಂಟೇಟಿವ್ಸ್ ಅಲ್ಲಿ ರಾಜ ಆದವನು ಕೃಷ್ಣರ ರೆಪ್ರೆಸೆಂಟೇಟಿವ್ ಅಂತ ಕೃಷ್ಣ ಹೇಳುವಂತದ್ದು 7ನೇ ಅಧ್ಯಾಯದಲ್ವಾ. ಅಂದ್ರೆ ಆಗ ರಾಜಾದವನ ಮೊದ್ಲೆಲ್ಲ ಏನ್ ಮಾಡ್ತಾ ಇದ್ರು, ಅವರೆಲ್ಲ ರಾಜ ಋಷಿಗಳಾಗಿದ್ರು, ಅಂದ್ರೆ ಅಷ್ಟು ಹೈಲಿ ಕ್ವಾಲಿಫೈಡ್. ಅವರದ್ದೇನು ಗೋಲ್ ಅಂತ ಹೇಳಿದ್ರೆ, ಅವರು ಎಲ್ಲ ಪ್ರಜೆಗಳನ್ನ ಸಹ ಕೃಷ್ಣ ಪ್ರಜ್ಞೆಗೆ ತರ್ಬೇಕು. ಆತರ ಒಂದು ಇತ್ತವರಿಗೆ. ಅವರು ಹಾಗೂ ಅಥವಾ ರಾಜರು ಏನಾಗ್ತಾ ಇದ್ರು, ಆಗೆಲ್ಲ ರಾಜರು ಏನ್ ಮಾಡ್ತಾ ಇದ್ರು, ರಾಜ ಋಷಿಗಳು ಇರ್ತಾ ಇದ್ರು ಅವರ ಒಂದು ಆಸ್ಥಾನದಲ್ಲಿ. ಅವರ ಒಂದು ಸಲಹೆಯನ್ನ ತಗೊಂಡು ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅದನ್ನ ಕೇಳ್ತಾ ಇದ್ರು. ಬಟ್ ಈಗ ಯಾರಿದ್ದಾರೆ, ಈಗ ಆಳೋರಾಗ್ಲಿ, ಈಗ ರೂಲ್ ಮಾಡೋ ಅಂತವ್ರಿಗೆ ನಾಲೆಜ್ ಇಲ್ಲ, ಅಥವಾ ಅವರ ಕೆಳಗಡೆ ಇರುವ ಮಿನಿಸ್ಟರ್ ಸಹ ಯಾರು ಕ್ವಾಲಿಫೈಡ್ ಇಲ್ಲ. ಸೊ ಹಾಗಾಗಿ ಯಾರು ಕೃಷ್ಣ ಪ್ರಜ್ಞೆಯನ್ನ, ಈ ಗಾಡ್ ಕಾನ್ಶಿಯಸ್ ನ, ಈಗ ಲಾರ್ಜ್ ಅಂದ್ರೆ ಈಗ ಡೆಮೋಕ್ರಸಿ ಅಂತ ಹೇಳಿದಾಗ ಒಬ್ಬ ಮಿನಿಸ್ಟರ್ ಯಾರಿದ್ದಾರೆ, ಅವರ ಕೆಳಗಡೆ ಎಷ್ಟೋ ಜನ ನಂಬಿರೋರು ಇದ್ದಾರೆ ಜನ. ಸೊ ಅವರಿಗೆಲ್ಲ ಗಾಡ್ ಕಾನ್ಶಿಯಸ್ ಕೊಡ್ಬೇಕಂತೆ ಅವರು. ಯಾವಾಗ ಅವರು ಕೃಷ್ಣ ಪ್ರಜ್ಞೆ ಕೊಡೋದಿಲ್ವೋ ಆಗ ಅವ್ರು ಮಾಡುವಂತದ್ದು ಅನ್ಯಾಯ. ಅದಕ್ಕೆ ಅಹಿಂಸೆ ಅಂತಾನು ಹೇಳ್ತೀವಿ. ಸೊ ನೆಕ್ಸ್ಟ್ ಬರುವಂತದ್ದು ಸತ್ಯ. ಸೊ ಯಾವಾಗ್ಲೂ ಸತ್ಯದ ದಾರಿಯಲ್ಲಿ ನಾವು ನಡಿಬೇಕು, ಹೀಗೆ ಧರ್ಮರಾಯನಾಗೆ. ಮತ್ತು ಅದರಲ್ಲಿ ನಮ್ಮ ಒಂದು ಸ್ವಂತ ಅಂದ್ರೆ ಪರ್ಸನಲ್ ಇಂಟ್ರೆಸ್ಟಿಗೋಸ್ಕರ ನಾವು ಸುಳ್ಳು ಹೇಳುವಂತದ್ದಲ್ಲ ಯಾವಾಗ್ಲೂ. ಅಂದ್ರೆ ನನಗೆ ಅಲ್ಲಿ ಯಾವ್ದೋ ಒಂದು ಸಿಚುವೇಶನ್ ಬಂದಿರುತ್ತೆ, ಆ ಸಿಚುವೇಶನ್ ಅಲ್ಲಿ ಸತ್ಯ ಹೇಳಿದ್ರೆ ನನಗೆ ತೊಂದರೆ ಆಗ್ಬೋದು, ಬಟ್ ಅದು ಹೇಳ್ಬೇಕಾಗತ್ತೆ ಆ ಸಿಚುವೇಶನ್ ಅಲ್ಲಿ. ಸೊ ಆತರ ಇದ್ದಾಗ ನಾವು ಸತ್ಯದ ಕಡೆ ಇರ್ಬೇಕು, ಬಟ್ ನನ್ನ ಒಂದು ಪರ್ಸನಲ್ ಇಂಟ್ರೆಸ್ಟ್ ನೋಡ್ಬಾರ್ದು. ಇನ್ ಜನರಲ್ ಎಲ್ಲರಿಗೆ ಏನು ಸರಿಯಾಗ್ಬೋದು ಅದನ್ನ ನೋಡ್ಬೇಕು. ಸೊ ಕೋಪ ಮಾಡಿಕೊಳ್ದೆ ಇರುವಂತದ್ದು. ಸೊ ಇದು ಅಂದ್ರೆ ಹೇಗೆ ಅಂತ ಹೇಳಿದ್ರೆ, ಬೇರೆಯವರು ನಮ್ಮನ್ನ ಪ್ರೊವೋಕ್ ಮಾಡಿದ್ರು ಸಹ ನಾವು ಶಾಂತವಾಗಿರುವಂತದ್ದು. ಅಂದ್ರೆ ಈ ಒಂದು ಗುಣನ, ಇದೆಲ್ಲ ದೈವಿ ಗುಣಗಳಲ್ಲಿ ಕೃಷ್ಣ ಹೇಳುವಂತದ್ದು. ಅಂದ್ರೆ ಇಲ್ಲಿ ಪ್ರಭುಪಾದ ಒಂದು ಎಕ್ಸಾಂಪಲ್ ಏನ್ ಕೊಡ್ತಾರೆ ಅಂತ ಹೇಳಿದ್ರೆ, ಒಬ್ಬ ರಾಜ ಇದ್ನಂತೆ. ಅವನು ಅಂದ್ರೆ ರಾಜ ಅಂತ ಹೇಳಿದ್ರೆ ಗೊತ್ತು ನಮಗೆ, ಅವ್ರು ಎಷ್ಟು ಅಪ್ಯುಲೆಂಟ್ ಆಗಿರ್ತಾನೆ, ಎಲ್ಲ ಇರುವಂತದ್ದು ಬಂಗ್ಲೆ, ಅಂದ್ರೆ ಅಷ್ಟು ಶ್ರೀಮಂತಿಕೆಯಲ್ಲಿ ಇದ್ದವನು. ಅವನು ಸನ್ಯಾಸಿ ತಗೊಳ್ತಾನೆ. ಸನ್ಯಾಸತ್ವ ತಗೊಂಡಾಗ ಏನಾಗುತ್ತೆ, ಅವನು ಮತ್ತೆ ಎಲ್ಲ ಅಂದ್ರೆ ಭಿಕ್ಷೆ ಬೇಡಿ ಬಾಳ್ಬೇಕು. ಸೊ ಆ ಭಿಕ್ಷೆ ಬೇಡುವಾಗ ಎಲ್ಲರೂ ಅವನನ್ನ ಚೀತು ಅಂತ ಉಗಿತಾ ಇದ್ರಂತೆ. ಸೊ ಆದ್ರೂ ಸಹ ಕ್ಷತ್ರಿಯದವನಿಗೆ ಕುದಿತಾ ಇರುತ್ತೆ ಬೆಂಕಿ, ಅಂದ್ರೆ ಯಾಕಂದ್ರೆ ಅವನು ಕ್ಷತ್ರಿಯ ರಕ್ತ, ಅವನಿಗೆ ಇದಾಗ್ಬೇಕು. ಆದ್ರೂ ಸಹ ಅವನು ಏನು ಆಗದೆ ಅದನ್ನ ಸಹಿಸ್ಕೊಂಡು, ಯಾಕಂತ ಹೇಳಿದ್ರೆ ಅವನಿಗೆ ಗೊತ್ತಾಗಿದೆ ಹೈಯರ್ ಟೇಸ್ಟ್ ಸಿಕ್ಕಿದೆ ಲೈಫ್ ಅಲ್ಲಿ. ಈಗ ನಮಗೆ ಹೇಗೆ ಕೃಷ್ಣ ಹೇಳುವಂತದ್ದು ಇದು ಅಂದ್ರೆ ನಮ್ಗೆ ಯಾವಾಗ ಹೈಯರ್ ಟೇಸ್ಟ್ ಸಿಗುತ್ತೆ ಲೈಫ್ ಅಲ್ಲಿ, ಆಗ ನಮಗೆ ಲೋವರ್ ಟೇಸ್ಟ್ ಅದೇ ಹೋಗುತ್ತೆ ಅಂತ. ಅಂದ್ರೆ ವಿಷಯ ವಿನಿವರ್ತಂತೆ ನಿರಾಹಾರಸ್ಯ ದೇನಃ ರಸವರ್ಜ್ಯಂ ರಸೋಪಸ್ಯ
ಪರಂ ದೃಷ್ಟ ನಿವರ್ತತೆ ಅಂತ ಹೇಳಿದ್ರೆ ನಮಗೆ ಈ ಇಂದ್ರಿಯ ವಸ್ತುಗಳ ಮೇಲೆ ನಮಗೆ ಅಟ್ಯಾಚ್ಮೆಂಟ್ ಇರುತ್ತಂತೆ, ಅದು ಹೋಗಲ್ಲ ಅಷ್ಟು ಸುಲಭಕ್ಕೆ. ಯಾಕಂದ್ರೆ ನಾವು ಎಷ್ಟೋ ಜನ್ಮಗಳಿಂದ ಮಾಡ್ಕೊಂಡು ಬಂದಿರುವಂತದ್ದು. ಆದರೆ ಹೋಗಕ್ಕೆ ಸಾಧ್ಯ. ಕೃಷ್ಣ ಹೇಳುವಂತದ್ದೇನಿದೆ 2ನೇ ಅಧ್ಯಾಯದಲ್ಲಿ ಬರುವಂತದ್ದು ಈ ಶ್ಲೋಕ. ಯಾವಾಗ ನಮಗೆ ಹೋಗುತ್ತೆ, ಅದು ನಾವು ಹೈಯರ್ ಟೇಸ್ಟ್ ಡೆವಲಪ್ ಮಾಡಿದಾಗ. ಈಗ ನಮಗೆ ಭಕ್ತಿಯಲ್ಲಿ ನಾವು ಯಾವಾಗ ಮುಂದುವರಿತೀವಿ, ಭಕ್ತಿ ಸೇವೆಯನ್ನ ನಾವು ಯಾವಾಗ ಕೃಷ್ಣನಿಗೆ ಸೇವೆ ಮಾಡ್ತಾ ಮಾಡ್ತಾ ಬರ್ತೀವಿ, ಆಗ ಸ್ಲೋಲಿ ನಿಧಾನವಾಗಿ ಅದು ಹೋಗುವಂಥದ್ದು. ಒಂದೇ ಸರ್ತಿ ಹೋಗಲ್ಲ ಇದು, ಇಟ್ ವಿಲ್ ಟೇಕ್ ಟೈಮ್. ಅದೇ ರೀತಿ ಇಲ್ಲಿ ಸೊ ಕೋಪ ಇದೆಲ್ಲ ಯಾವುದೇ ಇರ್ಬೋದು, ನಮ್ಮ ಅನರ್ಥಗಳು ಏನೇನಿದೆ, ಮೋಹ ಮದ ಮಾತ್ಸರ್ಯ ಕೋಪ ಲೋಭ ಎಲ್ಲವೂ ಸಹ ಹೋಗುವಂಥದ್ದು ಯಾವಾಗ ಅಂತ ಹೇಳಿದ್ರೆ ನಮಗೆ ಅದು ಭಕ್ತಿಯಲ್ಲಿ ನಾವು ಅಂದ್ರೆ ಮುಂದೆ ಬಂದಾಗ, ಭಕ್ತಿ ಮಾಡ್ತಾ ಬಂದಾಗ ಇದು ಸಾಧ್ಯ. ಮತ್ತೆ ತ್ಯಾಗ ಅಂತ ಹೇಳಿದ್ರೆ ಪ್ರಭುಪಾದ್ ಹೇಳುವಂಥದ್ದು ಏನಂದ್ರೆ ಕಂಪ್ಲೀಟ್ ಈ ಹಾಗೂ ರೂಪ ಗೋಸ್ವಾಮಿ ಅವರು ಹೇಳುವಂಥದ್ದು ರಿನನ್ಸಿಯೇಷನ್. ತ್ಯಾಗ ಅಂತ ಹೇಳಿದ್ರೆ ಎಲ್ಲವನ್ನು ಬಿಟ್ಟು, ಸಂಸಾರವನ್ನ ಬಿಟ್ಟು, ಮಕ್ಕಳನ್ನ ಬಿಟ್ಟು ಎಲ್ಲ ಹೋಗುವಂಥದ್ದಲ್ಲ ತ್ಯಾಗ. ನಾವು 3ನೇ ಅಧ್ಯಾಯದಲ್ಲೂ ನೋಡಿದ್ವಿ, 5ನೇ ಅಧ್ಯಾಯದಲ್ಲಿ ಏನ್ ನೋಡಿದ್ವಿ, ಕೃಷ್ಣ ಪ್ರಜ್ಞೆಯಲ್ಲಿ ಹೇಗೆ ನಾವು ಅಂತ ಹೇಳಿದ್ರೆ ಎಲ್ಲವನ್ನು ಕೃಷ್ಣನ ಒಂದು ಸೇವೆಯಲ್ಲಿ ತೊಡಗಿಸ್ಕೊಳ್ಳುವಂಥದ್ದು, ಎಲ್ಲವನ್ನು, ಅದು ನಿಜವಾದ ತ್ಯಾಗ. ಇಲ್ಲಾಂದ್ರೆ ಏನಾಗುವಂಥದ್ದು, ಈಗ ಅರ್ಜುನ ಹೇಳ್ತಾನೆ ನಾನು ಎಲ್ಲ ಬಿಟ್ಟು ಹಾಗಿದ್ರೆ ಕಾಡಿಗೆ ಹೋಗ್ಬೇಕಾ ಅಂತ. ಸೊ ಆ ರೀತಿಯಲ್ಲಿ ಕಾಡಿಗೆ ಹೋಗಿದ್ರೆ ಏನಾಗುವಂಥದ್ದು, ಅವನು ಮಿಥ್ಯಾಚಾರಿ ಆಗ್ತಾನೆ ಅಂತ ಹೇಳಿದ್ರೆ ಮನ್ಸೆಲ್ಲ ಅದ್ರಲ್ಲೇ ಇರುವಂತದ್ದು. ಆಗ ಏನಾಗುತ್ತೆ, ನಾವು ಈ ತರ ತ್ಯಾಗ ಮಾಡಿದಾಗ ಅವರು ಇಂದ್ರಿಯ ಸುಖದಲ್ಲೇ ಮನ್ಸೆಲ್ಲ ಅದ್ರಲ್ಲಿ ಇರುವಂತದ್ದು. ಆದ್ರೆ ಅವನ ಬಟ್ ತ್ಯಾಗ ಅಂತ ಹೇಳ್ತಾನೆ ಅವನು ಎಲ್ಲವನ್ನು ಬಿಟ್ಟು. ಮಾಯಾವಾದಿಗಳಲ್ಲಿ ಹಾಗೆ ಅವರು ಎಲ್ಲವನ್ನು ರಿಜೆಕ್ಟ್ ಮಾಡುವಂಥದ್ದು, ಇಲ್ಲ ನಾನು ಇದನ್ನ ಮುಟ್ಟಲ್ಲ, ಅಯ್ಯೋ ಇದು ಮಾಯೆ ಅಂತ ಹೇಳಿ. ಬಟ್ ಆದ್ರೆ ರೂಪ ಗೋಸ್ವಾಮಿ ಅವರು ನಮಗೆ ಹೇಳಿರುವಂತದ್ದು ಏನು ಅಂತ ಹೇಳಿದ್ರೆ ಎಲ್ಲವನ್ನ ಕೃಷ್ಣನ ಒಂದು ಸೇವೆಯಲ್ಲಿ ತೊಡಗಿಸ್ಬೇಕು. ಆ ರೀತಿಯಾದ ತ್ಯಾಗ ಸರಿಯಲ್ಲ. ಯುಕ್ತ ವೈರಾಗ್ಯ ಮಾಡುವಂಥದ್ದು, ಫಾಲ್ಗು ವೈರಾಗ್ಯ ಬೇಡ ಅಂತ ಹೇಳಿ. ಹಾಗೂ ಶಾಂತಿ ಅಂತ ಹೇಳಿದ್ರೆ ಪೀಸ್ಫುಲ್ ಆಗಿರುವಂತದ್ದು. ಮತ್ತು ತಪ್ಪು ಹುಡುಕುವುದಲ್ಲಿ ವಿಮುಖತೆ ಅಂದ್ರೆ ಬೇರೆಯವರಲ್ಲಿ ನಾವು ತಪ್ಪು ಹುಡುಕ್ಬಾರ್ದು. ಇದು ಹೆಚ್ಚಾಗಿ ನಮಗೆ ಅಂದ್ರೆ ನಾವು ಪಾಯಿಂಟ್ ಔಟ್ ಮಾಡುವಂಥದ್ದು, ಇದು ತುಂಬಾ ಕಷ್ಟ ಇದು ಅಂತ ಹೇಳಿದ್ರೆ ನಮಗೆ ನಮ್ಮ ತಪ್ಪು ತುಂಬಾ ಕಡಿಮೆ ಕಾಣುವಂಥದ್ದು, ನಮಗೆ ಬೇರೆಯವರ ತಪ್ಪೇ ಹೆಚ್ಚಾಗಿ ಕಾಣುವಂಥದ್ದು. ಸೊ ಇದೆಲ್ಲವೂ ಅಂದ್ರೆ ಇದಕ್ಕೆ ಭಕ್ತಿ ಸಿದ್ಧಾಂತ ಸರಸ್ವತಿ ಪ್ರಭುಪಾದ ಏನು ಹೇಳುವಂಥದ್ದು ಅಂದ್ರೆ, ನಾವು ಬೇರೆಯವರಲ್ಲಿ ನಮ್ಮ ಬಗ್ಗೆ ನಾವು ತಪ್ಪು ಕಂಡಿಡ್ಬೇಕಂತ ಯಾವಾಗ್ಲೂ. ನಂದೇ ತಪ್ಪು, ನನ್ನಲ್ಲಿ ಈಗ ಯಾರು ತುಂಬಾ ಹೈಲಿ ಭಕ್ತಿಯಲ್ಲಿ ಮೇಲೆ ಹೋಗ್ತಾರಲ್ಲ, ಅವರ ಲಕ್ಷಣ ಹೇಗೆ ಅಂತ ಹೇಳಿದ್ರೆ ಅವರಿಗೆ ತಮ್ಮಲ್ಲಿ ತಪ್ಪು ಜಾಸ್ತಿ ಕಾಣುವಂಥದ್ದು, ಬೇರೆಯವರಲ್ಲಿ ತಪ್ಪು ಕಾಣಿಸಲ್ಲ. ಅಂದ್ರೆ ಇವರು ಕೃಷ್ಣರಾಜ್ ಕವಿರಾಜ್ ಗೋಸ್ವಾಮಿ ಅವರು ಚೈತನ್ಯ ಚರಿತಾಮೃತದ ಆಥರ್, ದೊಡ್ಡ ಸ್ಕಾಲರ್. ಅವ್ರು ಹೇಳುವಂಥದ್ದು ಐ ಆಮ್ ಎ ಸ್ಟೂಲ್ ಇನ್ ದ ವರ್ಮ್ ಅಂತ, ಐ ಆಮ್ ವರ್ಮ್ ಇನ್ ದ ಸ್ಟೂಲ್ ಅಂತ ಹೇಳ್ಬಿಟ್ಟು. ಅಂದ್ರೆ ನಾನು ಮಲದಲ್ಲಿರೋ ಒಂದು ಕ್ರಿಮಿ ಅಂತ ಹೇಳ್ತಾರೆ ಅವ್ರು. ಹಾಗಲ್ಲ, ಅಂದ್ರೆ ಅವ್ರು ಅಷ್ಟು ಹೈಲಿ ಕ್ವಾಲಿಫೈಡ್, ಆ ತರದ ಒಬ್ರು ಅವರ ಬಗ್ಗೆ ಅವರು ತಿಳ್ಕೊಳ್ಳೋಂತ ಅಂದ್ರೆ ತಮ್ಮ ಬಗ್ಗೆ ತಾವು ತಿಳ್ಕೊಳ್ಳುವಂತ, ಬಟ್ ಬೇರೆಯವರನ್ನ ಅವರು ಗ್ಲೋರಿಫೈ ಮಾಡುವಂಥದ್ದು. ಇದು ಹೈಯೆಸ್ಟ್ ಕ್ವಾಲಿಟಿ ಇದು. ಮತ್ತು ಎಲ್ಲಾ ಜೀವಿಗಳಲ್ಲಿ ದಯೆ ಅಂತ ಹೇಳಿದ್ರೆ ಕಂಪ್ಯಾಷನ್ ಇರುವಂತದ್ದು, ಅಂದ್ರೆ ಕಷ್ಟಕ್ಕೆ ಸ್ಪಂದಿಸುವಂತದ್ದು ಇರ್ಬೋದು, ಬೇರೆಯವರ ಅಂದ್ರೆ ಕಂಪ್ಯಾಷನ್ ಇರುವಂತದ್ದು ಎಲ್ಲರ ಮೇಲೆ, ಇದು ದಯೆ. ಪ್ರಾಣಿಗಳ ಮೇಲೂ, ಬರೇ ಮನುಷ್ಯರಲ್ಲ. ಅಂದ್ರೆ ನಾವೀಗ ಹೆಚ್ಚಾಗಿ ಏನ್ ಮಾಡ್ತೀವಿ, ಒಂದು ಪ್ರಾಣಿಯನ್ನ ಮುದ್ದು ಮಾಡುವಂಥದ್ದು, ಇನ್ನೊಂದು ಪ್ರಾಣಿಯನ್ನ ಕಟ್ ಮಾಡಿ ತಿನ್ನುವಂಥದ್ದು ಜನ. ಅದು ತುಂಬಾ ತಪ್ಪು. ಎಲ್ಲರ ಮೇಲೆ ದಯೆ ಇರ್ಬೇಕು. ಯಾಕಂತ ಹೇಳಿದ್ರೆ ನಾವು ಆತ್ಮದ ನೆಲೆಯಲ್ಲಿ ನೋಡುವಾಗ ಎಲ್ಲರೂ ಜೀವಿಗಳೇ. ದುರಾಶಯ ಇಲ್ಲದಿರುವುದು. ಸೊ ಗ್ರೀಡಿ ಅಂದ್ರೆ ಅತಿ ಆಸೆ. ಇನ್ನು ಎಷ್ಟು ಸಂಪಾದನೆ ಮಾಡಿದ್ರು ಮನುಷ್ಯನಿಗೆ ಇನ್ನೂ ಬೇಕು, ಇನ್ನು ಸಂಪಾದನೆ ಮಾಡೋಣ ಅಂದ್ರೆ ಅವನಿಗೆ ಮಾತ್ರ ಸಾಲದು, ಅವನ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ, ಅಂದ್ರೆ ಇನ್ನು, ಅಂದ್ರೆ ನಾವು ಯಾವ ತರ ಒಂದು ಇಂದ್ರಿಯ ಭೋಗದಲ್ಲಿ ತೊಡಗಿದೀವಿ, ಹಾಗೂ ಒಂದು ಈ ಧನ ಸಂಪಾದನೆಯಲ್ಲಿ ತೊಡಗಿದೀವಿ ಅಂತ ಹೇಳಿದ್ರೆ, ಇದು ನಾವ್ ಇಲ್ಲೇ ಇರ್ತೀವಿ, ಪರ್ಮನೆಂಟ್ ಆಗಿ ಇಲ್ಲಿರಕ್ ಬಂದಿರುವಂತದ್ದು. ಅಂದ್ರೆ ಪ್ರಭುಪಾದ್ ಹೇಳುವಂತದ್ದೇನು, ಇದು ಹಾಸ್ಪಿಟಲ್, ಇದು ನಾವು ಬಂದಿರುವಂತದ್ದು ರಿಫಾರ್ಮ್ ಆಗಿ ವಾಪಸ್ ಹೋಗಕ್ಕೆ ದೇವರ ಧಾಮಕ್ಕೆ, ಇಲ್ಲಿ ಪರ್ಮನೆಂಟ್ ಆಗಿ ಇರುವಂತದ್ದಲ್ಲ. ಈಗ ಯಾರಾದ್ರೂ ಹೋಟೆಲಿಗೆ ಬಂದು ಅಲ್ಲಿ ಇದು ಸರಿ ಇಲ್ಲ, ಅದು ಸರಿ ಇಲ್ಲ ಅಂದ್ರೆ ಕೆಲವೊಂದು ಕಂಪ್ಲೇಂಟ್ ನಾವು ಮಾಡ್ಬೋದು ಸಣ್ಣ ಪುಟ್ಟದಾದ್ರೆ, ತೀರಾ ನನಗೆ ಇದೆಲ್ಲ ಚೇಂಜ್ ಮಾಡ್ಬೇಕು, ಇಲ್ಲಿಯ ಸ್ಕ್ರೀನ್ ಚೇಂಜ್ ಮಾಡ್ಬೇಕು, ಪೇಂಟ್ ಚೇಂಜ್ ಮಾಡ್ಬೇಕು, ನನಗೆ ಟೇಬಲ್ ಫರ್ನಿಚರ್ ಚೇಂಜ್ ಮಾಡ್ಬೇಕು, ಹೀಗೆಲ್ಲ ಹೇಳಿದ್ರೆ ಏನ್ ಹೇಳ್ತೀವಿ, ಅದು ನಮಗೆ ತಮಾಷೆ ಕಾಣುತ್ತೆ. ಬಟ್ ಆದ್ರೆ ನಾವು ಸಹ ಅದೇ ತರ ಮಾಡ್ತಾ ಇರೋದು. ಯಾಕೆ ಅಂದ್ರೆ ನಾವು ನಮ್ಮ ನಿಜವಾದ ಸ್ವರೂಪ ಏನಿದೆ ಅದನ್ನ ಮರ್ತೋಗಿದ್ದೇವೆ. ದೇಹದ ಭಾವನೆಯಲ್ಲಿ ಇರೋದ್ರಿಂದ ನಾವು ಇನ್ನು ಅಂದ್ರೆ ದುರಾಸೆ ಜಾಸ್ತಿ.
ಇನ್ನು ತೆಗೆಯೋಣ. ಅತ್ಯಾಹಾರ ಪ್ರಯಾಸಶ್ಚ ಪ್ರಜಲ್ಪೋ ನಿಯಮಾಗ್ರಹ ಜನಸಂಗಶ್ಚ ಲೌಲ್ಯಂ ಚ ಷಡ್ಭಿರ್ಭಕ್ತಿ ವಿನಶ್ಯತಿ. ಸೊ ಈ 6 ವಿಷಯಗಳು ಮಾಡೋದ್ರಿಂದ ಭಕ್ತಿ ನಾಶ ಆಗುವಂತದ್ದು. ಅತ್ಯಾಹಾರ, ಅತಿಯಾದ ಆಹಾರ ಅಂತ ಹೇಳಿದ್ರೆ ಅತಿಯಾಗಿ ಸೇವಿಂಗ್ಸ್ ಮಾಡುವಂತದ್ದು ಇರ್ಬೋದು ಅಥವಾ ತಿನ್ನುವಂಥದ್ದು. ಅತ್ಯಾಹಾರ ವಿಹಾರಶ್ಚ ಪ್ರಜಲ್ಪೋ ನಿಯಮಾಗ್ರಹ. ಪ್ರಜಲ್ಪ ಅಂತ ಹೇಳಿದ್ರೆ ಬೇಡದೇ ಇರುವಂತದ್ದು ಮಾತಾಡೋದು. ನಿಯಮಾಗ್ರಹ ಅಂದ್ರೆ ನಿಯಮ ಆಗ್ರಹ ಅಂದ್ರೆ ಯಾವುದೇ ದೇವರು ಕೊಟ್ಟ ಒಂದು ರೂಲ್ಸ್ ಏನಿದೆ ಅದನ್ನ ಫಾಲೋ ಮಾಡದೇ ಇರುವಂತದ್ದು ಇರ್ಬೋದು, ಅಥವಾ ಓವರ್ ಆಗಿ ರೂಲ್ಸ್ ಮಾಡುವಂತದ್ದು ಅಂದ್ರೆ ತಪ್ಪು ಕಂಡುಹಿಡಿಯೋ ಆದ್ರೆ ತುಂಬಾ ರೂಲ್ಸ್ ಅಂತ ಹೇಳಿ ಸರಿಯಾಗಿ ಕೆಲಸನೇ ಮಾಡದೇ ಇರುವಂತದ್ದು. ಸೊ ಅದಕ್ಕೆ ಸಹ ನಿಯಮಾಗ್ರಹ ಅಂತ ಹೇಳ್ತಾರೆ. ಪ್ರಯಾಸಶ್ಚ ಅಂತ ಹೇಳಿದ್ರೆ ತುಂಬಾ ಪ್ರಯತ್ನ ಪಡುವಂತದ್ದು, ಅದೇ ಗ್ರೀಡಿನೆಸ್ ಏನಿದೆ ಅದಕ್ಕೆ ಹೇಳುವಂತದ್ದು ಪ್ರಯಾಸ, ಓವರ್ ಆಗಿ ಪ್ರಯತ್ನ ಪಡುವಂತದ್ದು. ಜನಸಂಗಶ್ಚ ಲೌಲ್ಯಂ ಚ, ಲೌಲ್ಯಂ ಅಂದ್ರೆ ಗ್ರೀಡಿನೆಸ್. ಸೊ ಜನಸಂಗಸ್ಯ ಅಂತ ಹೇಳಿದ್ರೆ ಬೇರೆ ಅಂದ್ರೆ ಈ ಮೆಟೀರಿಯಲಿಸ್ಟಿಕ್ ಪೀಪಲ್ ಜೊತೆ ಜಾಸ್ತಿ ನಾವು ಸಂಘ ಮಾಡೋದ್ರಿಂದ ಏನಾಗುವಂಥದ್ದು, ನಮ್ಮ ಈ ಎಲ್ಲ ಮಾಡೋದ್ರಿಂದ ನಮ್ಮ ಭಕ್ತಿಯು ನಾಶವಾಗುವಂಥದ್ದು ಅಂತ ಹೇಳಿ. ಮತ್ತೆ ಮೃದು ಸ್ವಭಾವ, ತುಂಬಾ ಕೇರಿಂಗ್ ಆಗಿರುವಂತದ್ದು. ಇದು ತುಂಬಾ ಹೈಲಿ ಈ ಭಕ್ತಿಯಲ್ಲಿ ಯಾರು ತುಂಬಾ ಸಾಧನೆ ಮಾಡ್ತಾರೆ ಅವರಲ್ಲಿ ಬರುವಂತದ್ದು ಮೃದು ಸ್ವಭಾವ, ನಮ್ರತೆ. ಚೈತನ್ಯ ಮಹಾಪ್ರಭು ಹೇಳುವಂಥದ್ದು ತೃಣಾದಪಿ ಸುನೀಚೇನ ತರೋರಪಿ ಸಹಿಷ್ಣುನ ಅಮಾನಿನ ಮಾನದೇನ ಕೀರ್ತನೀಯ ಸದಾಹರೆ. ನಾವು ಯಾವಾಗ ಒಂದು ನಾನು ಏನು ಅಲ್ಲ, ನಾನು ಒಂದು ಹುಲ್ಲಿಗೂ ಸಮ ಅಲ್ಲ ಅಂತ ಹೇಳಿ ಒಂದು ಆ ರೀತಿ ಒಂದು ಭಾವನೆಯಲ್ಲಿ ಇದ್ದಾಗ ಮಾತ್ರ ನಾವು ದೇವರ ಧ್ಯಾನವನ್ನ ಯಾವುದೇ ಒಂದು ಅಂದ್ರೆ ಅಡಚಣೆ ಇಲ್ಲದೆ ಮಾಡ್ಬೋದು. ಇಲ್ಲಾಂದ್ರೆ ಏನಾಗುತ್ತೆ, ನಮಗೆ ಬೇರೆದ್ ಬರ್ತಾ ಇರುತ್ತೆ. ನಾವು ನನಗೆ ಹೀಗ್ ಮಾಡ್ದ, ಇವ್ನ್ ಹಾಗ್ ಮಾಡ್ದ, ಯಾಕೆ ಅದೆಲ್ಲ ಬರುವಂತದ್ದು, ನಮಗೆ ದೇಹದ ಭಾವನೆಯಲ್ಲಿ ಇರುವಾಗ ಅದೆಲ್ಲ ಬರುವಂತದ್ದು. ಸೊ ನಮ್ರತೆ ಬೇಕು. ದೃಢ ಸಂಕಲ್ಪ ಅಂತ ಹೇಳಿದ್ರೆ ಸ್ಟಡಿ ಡಿಟರ್ಮಿನೇಷನ್. ಮತ್ತೆ ತೇಜಸ್ಸು ಇದಿರುವಂತದ್ದು ಕ್ಷತ್ರಿಯರಿಗೆ. ಹಾಗೂ ಕ್ಷಮೆ ಎಲ್ಲರಿಗೂ ಅಂದ್ರೆ ಎಲ್ಲರ ಮೇಲೆ ಅಂದ್ರೆ ಕ್ಷಮೆ ಮಾಡ್ಬೇಕು, ದ್ವೇಷ ಸಾಧಿಸಬಾರದು. ಸ್ಥೈರ್ಯ ಅಂತ ಹೇಳಿದ್ರೆ ನಮ್ಮ ಮಾನಸಿಕ ಹಾಗೂ ಎಮೋಷನಲ್ ಸ್ಟ್ರೆಂತ್. ಸೊ ಶುಚಿತ್ವ ಅಂತ ಹೇಳಿದ್ರೆ ಶುಚಿತ್ವದಲ್ಲಿ ಒಂದು ಇಂಟರ್ನಲ್ ಶುಚಿತ್ವ ಮತ್ತು ಎಕ್ಸ್ಟರ್ನಲ್ ಶುಚಿತ್ವ. ಎಕ್ಸ್ಟರ್ನಲ್ ಶುಚಿತ್ವ ಅಂತ ಹೇಳಿದ್ರೆ ಶೌಚವಾಗಿರುವಂತದ್ದು, ಅಂದ್ರೆ ಸ್ನಾನ ಮಾಡುವಂತದ್ದು. ಹಾಗೂ ಇಂಟರ್ನಲ್ ಅಂತ ಹೇಳಿದ್ರೆ ಮನಸ್ಸನ್ನ ಶುದ್ಧಿ, ಮನಸ್ಸು ಹಾಗೂ ಆತ್ಮವನ್ನು ಶುದ್ಧಿ ಮಾಡ್ಬೇಕಾದ್ರೆ ಹರೇ ಕೃಷ್ಣ ಮಂತ್ರ ಹೇಳುವಂಥದ್ದು. ಸೊ ಅಸೂಯೆಯಿಂದಲೂ ಗೌರವಕ್ಕಾಗಿ ಆಸೆ ಪಡುವುದರಿಂದಲೂ ಮುಕ್ತವಾಗಿರುವಂತದ್ದು. ಸೊ ಯಾವುದೇ ಒಂದು ಅವನಿಗೋಸ್ಕರ ಅಂತ ಗೌರವಕ್ಕೋಸ್ಕರ ಎಕ್ಸ್ಪೆಕ್ಟ್ ಮಾಡದೇ ಇರುವಂತದ್ದು, ಹಾಗೂ ಅಸೂಯೆ ಇಲ್ದೇ ಇರುವಂತದ್ದು. ಸೊ ಅಸೂಯೆ ಅಂತ ಹೇಳಿದ್ರೆ ಈ ಹಾವಿಗೆ ಪ್ರಭುಪಾದ್ ಕಂಪೇರ್ ಮಾಡುವಂತದ್ದು ಹಾವಿಗೆ. ಈ ಹಾವು ಸುಮ್ನೆ ಹೋಗಿ ಬೇರೆಯವ್ರನ್ನ ಕಚ್ಚಿ ತೊಂದರೆ ಮಾಡುವಂತದ್ದಂತೆ. ಸೊ ಈ ಅಸೂಯೆ ಭಾವ ಒಳ್ಳೇದಲ್ಲ ಅಂತ ಹೇಳಿ, ಅಂದ್ರೆ ಅಸೂಯೆ ಇರೋರಿಗೆ ಅಂದ್ರೆ ಅಸೂಯೆ ಮಾಡಿದ್ದವರು ಮುಂದಿನ ಜನ್ಮದಲ್ಲಿ ಹಾವಾಗ್ತಾರೆ ಅಂತ ಪ್ರಭುಪಾದ್ ಹೇಳುವಂಥದ್ದು. ಸೊ ಈ ದಿವ್ಯ ಗುಣಗಳು ದೈವಿ ಸ್ವಭಾವವಿರುವ ಪುಣ್ಯಶೀಲರಲ್ಲಿ ಇರುತ್ತದೆ. ದಂಭೋ ದರ್ಪೋಭಿಮಾನಶ್ಚ ಕ್ರೋಧ ಪಾರುಷ್ಯಮೇವ ಚ ಅಜ್ಞಾನಂ ಚಾಭಿಚಾತಸ್ಯ ಪಾರ್ಥ ಸಂಭವಮಾಸುರೀಂ. ಪಾರ್ಥನೆ, ಜಂಬ, ದರ್ಪ, ಅಭಿಮಾನ, ಕ್ರೋಧ, ಕ್ರೌರ್ಯ ಮತ್ತು ಅಜ್ಞಾನ ಈ ಗುಣಗಳು ರಾಕ್ಷಸಿ ಸ್ವಭಾವಕ್ಕೆ ಸೇರಿದವು. ನೋಡಿ, ಇಲ್ಲಿ ಇಬ್ರು ಕೂತಿದ್ದಾರೆ, ಆನೆ ಸುಮ್ನೆ ಬಂದು ಅವ್ರನ್ನ ಡಿಸ್ಟರ್ಬ್ ಮಾಡ್ತಾ ಇರುವಂತದ್ದು. ಸೊ ಈ ಆಸುರಿ ಸ್ವಭಾವದವರ ಲಕ್ಷಣನೇ ಆತರ, ಅಂದ್ರೆ ಅವರಿಗೆ ಸುಮ್ನೆ ಇರಕ್ಕಾಗಲ್ಲ, ಅವರ ಮೈಂಡ್ ಯಾವಾಗ್ಲೂ ಡಿಸ್ಟರ್ಬ್ ಆಗಿರುವಂತದ್ದು. ಹಾಗಾಗಿ ಅವರು ಬೇರೆಯವರಿಗೆ ಬಂದು ವಿನಾಕಾರಣ ಬಂದು ತೊಂದರೆ ಕೊಡುವಂಥದ್ದು. ಈ ಜಂಬ ಅಂದ್ರೆ ಸ್ವಲ್ಪ ಏನಾದ್ರೂ ಮೆಟೀರಿಯಲ್ ಅಂದ್ರೆ ಭೌತಿಕವಾಗಿ ಏನಾದ್ರು ಒಂದು ಸ್ವಲ್ಪ ಸಾಧನೆ ಮಾಡಿದ್ರೆ ಅಹಂಕಾರ ಬರುವಂತದ್ದು. ದರ್ಪ ಅಂದ್ರೆ ನನ್ನಿಂದ ನಾವ್ ಎಕ್ಸ್ಪೆಕ್ಟ್ ಮಾಡುವಂಥದ್ದು, ಅವ್ರು ನನಗೆ ಸಲ್ಯೂಟ್ ಮಾಡ್ಬೇಕು, ನನಗೆ ವಿಶ್ ಮಾಡ್ಬೇಕು, ನಾನು ಹೈ ಗ್ರೇಡ್ ಅಲ್ಲಿ ಇದ್ದೀನಿ. ಇದೆಲ್ಲ ದೇಹದ ಭಾವನೆಯಲ್ಲಿ ಇರುವಾಗ ಇದೆಲ್ಲ ಬರುವಂತದ್ದು. ದರ್ಪ, ಅಭಿಮಾನ, ಕ್ರೋಧ ಅಂದ್ರೆ ಅವ್ರು ಆಗ್ಲಿಲ್ಲ ಅಂದಿದ ತಕ್ಷಣ ರಾಕ್ಷಸರ ಹಾಗೆ ಬಿಹೇವ್ ಮಾಡ್ತಾರೆ. ಇದೆಲ್ಲ ರಾಕ್ಷಸಿ ಪ್ರವೃತ್ತಿ. ಕ್ರೌರ್ಯ ಮತ್ತು ಅಜ್ಞಾನ ಅಂತ ಹೇಳಿದ್ರೆ ಅವರಿಗೆ
ದಿವ್ಯ ಜ್ಞಾನ ಇಲ್ಲ. ಜ್ಞಾನ ಅಂದ್ರೆ ಯಾವುದು, ಅಜ್ಞಾನ ಅಂದ್ರೆ ಯಾವುದು ಅಂತ ಕೃಷ್ಣ ಅಂದ್ರೆ ಈಗ ನಾವು ಸುಮಾರು ಅಧ್ಯಾಯಗಳಲ್ಲಿ ನೋಡಿದ್ವಿ. ಅಂದ್ರೆ ಕೃಷ್ಣನ ಬಗ್ಗೆ ತಿಳ್ಕೊಳ್ಳುವಂತದ್ದೇ ಜ್ಞಾನ. ಅದನ್ನ ಬಿಟ್ಟು ನಾವು ಬೇರೆ ಎಲ್ಲ ತಿಳ್ಕೊಂಡು ದೇವರ ಬಗ್ಗೆ ಏನು ಒಂದು ಜ್ಞಾನ ಇಲ್ಲ, ದೇವರ ಬಗ್ಗೆ ಒಂದು ಭಕ್ತಿ ಬರ್ಲಿಲ್ಲ ಅಂತ ಹೇಳಿದ್ರೆ ನಮಗೆ ನಾವು ಅಜ್ಞಾನದಲ್ಲಿದ್ದೇವೆ ಅಂತ ಹೇಳಿ ಅರ್ಥ. ಈ ಗುಣಗಳು ರಾಕ್ಷಸಿ ಸ್ವಭಾವಕ್ಕೆ ಸೇರಿರೋದು ಅಂತ ಹೇಳಿ. ಸೊ ನಮ್ಮ ಹತ್ರ ಚಾಯ್ಸ್ ಇದೆ, ನಾವು ಯಾವ ಸೈಡ್ ಇರ್ಬೇಕು ಅಂದ್ರೆ ನಾವು ದೈವಿ ಗುಣವ ಅಥವಾ ರಾಕ್ಷಸಿ ಗುಣದಲ್ಲಿರ್ಬೇಕಾ. ಸೊ ಅದು ಹೇಗೆ ಆಗುವಂತದ್ದು, ಈಗ ಒಂದು ಆಪಲ್ ಇದೆ, ಒಂದು ಒಳ್ಳೆಯ ಆಪಲ್ ಜೊತೆ ಒಂದು ಕೊಳ್ತೋಗಿರೋ ಆಪಲ್ ಇಟ್ರೆ ಏನಾಗುವಂತದ್ದು, ಅದು ಸ್ವಲ್ಪ ದಿನ ಆಗುವಾಗ ಅದು ಸಹ ಕೊಳ್ತು ಹಾಳಾಗುವಂತದ್ದು. ಸೊ ಅದೇ ರೀತಿ ನಾವು ಈಗ ತುಂಬಾ ಜನ ಮಕ್ಕಳು ಚೇಂಜ್ ಆಗುವಂತದ್ದು ಯಾವಾಗ ಅಂತ ಹೇಳಿದ್ರೆ ಅದು ಈ ಕಾಲೇಜು ಅಥವಾ ಹೈಸ್ಕೂಲು ಆ ಟೈಮಲ್ಲಿ ಏನಾಗುತ್ತೆ, ಅವರಿಗೆ ಸರಿಯಾದ ಒಂದು ಅಸೋಸಿಯೇಷನ್ ಇರಲ್ಲ. ಹಾಗೂ ನಾವು ಮನೆಯಲ್ಲಿ ಸಹ ಆತರ ಒಂದು ಅಸೋಸಿಯೇಷನ್ ಕೊಡ್ಬೇಕು. ತುಂಬಾ ಮಕ್ಕಳು ಆಕ್ಚುಲಿ ತಂದೆ ತಾಯಿದು ಒಂದು ಪಾರ್ಟ್ ಇರುತ್ತೆ ಅವ್ರು ಹಾಳಾಗ್ಬೇಕಾದ್ರೆ, ಯಾಕಂದ್ರೆ ಅವ್ರಿಗೆ ಸರಿಯಾಗಿ ಮನೇಲಿ ಅಟೆನ್ಷನ್ ಸಿಗಲ್ಲ. ಆಗ ಅವ್ರು ಯಾವ್ದೋ ಒಂದು ಹುಡ್ಕೊಂಡು ಹೊರಗಡೆ ನೋಡ್ತಾರೆ, ಅದೇ ಒಂದು ಅಸೋಸಿಯೇಷನ್ ಅವ್ರಿಗೆ ಅಲ್ಲಿ ಎಲ್ಲಿಯೋ ಒಂದ್ ಕಡೆ ಒಂದು ಅಕ್ಸೆಪ್ಟೆನ್ಸ್ ಅನ್ನೋದು ಸಿಗುವಾಗ ಅವ್ರೇನಾಗ್ತಾರೆ, ಅವ್ರು ಅಟ್ರಾಕ್ಟ್ ಆಗ್ತಾರೆ ಅದಕ್ಕೆ. ಸೊ ಅದು ತಪ್ಪಿರ್ಬೋದು, ಬಟ್ ಅವರಿಗೆ ಅದು ಅರ್ಥ ಆಗಲ್ಲ. ಯಾಕಂದ್ರೆ ಅವರು ದೇ ಆರ್ ಲುಕಿಂಗ್ ಫಾರ್ ಸಮ್ ಅಕ್ಸೆಪ್ಟೆನ್ಸ್. ಅವ್ರಿಗೆ ಬೇಕು ಯಾರು ಅಂದ್ರೆ ಮನೆಯಲ್ಲಿ ಯಾವಾಗ ಅಕ್ಸೆಪ್ಟೆನ್ಸ್ ಸಿಗ್ತಾ ಇಲ್ಲ ತಂದೆ ತಾಯಿಯಿಂದ, ಹೊರಗಡೆ ಈಗ ನಾವಾದ್ರೂ ಅಷ್ಟೇ ಎಲ್ಲಿಯಾದ್ರೂ ಅಂದ್ರೆ ನಮಗೆ ಬೇಕು ಅದೊಂದು ಅಕ್ಸೆಪ್ಟೆನ್ಸ್ ಅನ್ನೋದು ಎಲ್ಲರಿಗೂ ಬೇಕು ಮನುಷ್ಯನಿಗೆ. ನಾವು ಹೇಗಿದೀವಿ ನಮ್ಮನ್ನ ಹಾಗೆ ಅಕ್ಸೆಪ್ಟ್ ಮಾಡುವಂತವ್ರು ನಮ್ಗೆ ಇಷ್ಟ ಆಗುವಂತದ್ದು. ಸೊ ಹಾಗಾಗಿ ಆ ಒಂದು ಅಸೋಸಿಯೇಷನ್ ಇಂದ ಹಾಳಾಗುವಂಥದ್ದು. ಸೊ ಮನೆಯಲ್ಲಿ ನಾವು ಆದಷ್ಟು ಮಕ್ಕಳಿಗೆ ಈ ಆಧ್ಯಾತ್ಮ ಜ್ಞಾನ ಅಂತೂ ತುಂಬಾ ಮುಖ್ಯ. ಅಂತ ಹೇಳಿದ್ರೆ ಅವರು ತುಂಬಾ ಸ್ಟ್ರಾಂಗ್ ಆಗ್ತಾರೆ ಮಕ್ಕಳು, ಹೊರಗಿನ ಪ್ರಪಂಚವನ್ನ ಫೇಸ್ ಮಾಡೋದಕ್ಕೆ ಅವ್ರಿಗೆ ತುಂಬಾ ಶಕ್ತಿ ಕೊಡುವಂಥದ್ದು ಈ ಆಧ್ಯಾತ್ಮಿಕ ಜ್ಞಾನ ಏನಿದೆ ಅದು. ಸೊ ಮನೆಯಲ್ಲಿ ಸಹ ನಾವು ಮಾಡ್ಬೇಕು, ಮಕ್ಕಳಿಗೆ ಹೇಳಿಕೊಡ್ಬೇಕು. ಹಾಗೂ ಇದೀಗ ಅಸೋಸಿಯೇಷನ್ ಹಾಳಾಗುವಂಥದ್ದು. ಇದೇ ರೀತಿ ಈಗ ಇದೇ ಒಂದು ಮಲ್ಲಿಗೆ ಹೂವನ್ನ ನಾವು ಒಂದು ಕಸದ ಬುಟ್ಟಿಗೆ ಹಾಕಿದ್ರು ಸಹ ಮಲ್ಲಿಗೆ ಅಲ್ಲಿಂದಲೂ ಸಹ ಘಮ ಬರುವಂಥದ್ದು. ಸೊ ಒಳ್ಳೆ ಅಸೋಸಿಯೇಷನ್ ಇಂದ ಅದು ಚೇಂಜ್ ಆಗಕ್ಕೆ ಸಾಧ್ಯ. ಒಳ್ಳೆ ಅಸೋಸಿಯೇಷನ್ ಅಲ್ಲಿ ಇದ್ರೆ ಎಂತ ಕೆಟ್ಟವರು ಸಹ ಚೇಂಜ್ ಆಗ್ತಾರೆ. ಆದ್ರೆ ಕೆಟ್ಟ ಅಸೋಸಿಯೇಷನ್ ಅಲ್ಲಿ ಇದ್ರೆ ಅಂದ್ರೆ ಸ್ಟ್ರಾಂಗ್ ಇರ್ಬೇಕು, ಯಾವ್ದು ಸ್ಟ್ರಾಂಗ್ ಜಾಸ್ತಿ ಇರುತ್ತೆ ಅದು ಶೈನ್ ಆಗುವಂಥದ್ದು. ಸೊ ಇದು ನಮ್ಮ ಮಾಯಾಪುರಲ್ಲಿ ಗುರುಕುಲ್ ಇದೆ. ಸೊ ಗುರುಕುಲಿನ ಮಕ್ಕಳು ಅಂದ್ರೆ ಎಲ್ಲಾ ದೇಶದವರು ಇದಾರೆ ಅಲ್ಲಿ. ಸೊ ಅಲ್ಲಿ ಎಲ್ಲಾ ತರದ ವೇದಿಕ್ ನಾಲೆಜ್ ಅನ್ನ ಹೇಳಿಕೊಡ್ತಾರೆ. ಅಂದ್ರೆ ಬರೇ ಪಾಠ್ಯಕ್ರಮ ಅಲ್ಲ, ಸರಿಯಾಗಿ ಅಂದ್ರೆ ಪ್ರಭುಪಾದೆ ಮಾಡಿರುವಂತದ್ದು ಯಾವ್ದು ಮುಖ್ಯ, ಅವರು ಮ್ಯಾಥಮೆಟಿಕ್ಸ್ ಸೈನ್ಸ್ ಅದೆಲ್ಲ ಇರುವಂತದ್ದು. ಮತ್ತೆ ಬೇಡದೇ ಇರೋದೆಲ್ಲ ಅವ್ರು ಇಡ್ಲೇ ಇಲ್ಲ. ಕೆಲವೊಂದೆಲ್ಲ ಹಿಸ್ಟ್ರಿ ಜಾಗ್ರಫಿ ಕೆಲವೊಂದೆಲ್ಲ ಇಟ್ಟಿಲ್ಲ. ಅಂದ್ರೆ ತೀರಾ ಅಗತ್ಯವಾಗಿರುವಂತದ್ದು ಮತ್ತೆ ಜನರಲ್ ನಾಲೆಜ್, ಅದರ ಜೊತೆಗೆ ಈ ಭಗವದ್ಗೀತೆ ಭಾಗವತಂ ಹಾಗೂ ವೇದಾಧ್ಯಯನ ಇದವೆ ಎಲ್ಲವನ್ನು, ಮತ್ತೆ ಎಷ್ಟು ಶಿಸ್ತು, ಬೆಳಿಗ್ಗೆ ಅವರೆಲ್ಲ 2 ಗಂಟೆಗೆ ಎದ್ದು ತಣ್ಣೀರಲ್ಲಿ ಸ್ನಾನ ಮಾಡುವಂತದ್ದು ಮಕ್ಕಳು. ಸೊ ಇದೆಲ್ಲ ಆಸ್ಟೆರಿಟಿ. ಸೊ ಇದೆಲ್ಲ ಹೇಗೆ ಬರುವಂತದ್ದು, ನಮ್ಮ ಪ್ಯೂರಿಫಿಕೇಶನ್ ಪ್ರೋಸೆಸ್ ಇದೆಲ್ಲ ಬರುವಂತದ್ದು ಒಂದು ಚಾಂಟಿಂಗ್ ಮಾಡೋದ್ರಿಂದ, ಶಾಸ್ತ್ರಗಳನ್ನ ಕೇಳುವಂತದ್ದು ಹಾಗೂ ಪ್ರಸಾದವನ್ನ ಸ್ವೀಕಾರ ಮಾಡೋದ್ರಿಂದ. ದೈವಿ ಸಂಪದ್ವಿಮೋಕ್ಷಾಯ ನಿಬಧ್ನಾಯ ಸುರೀಮತ ಮಾಶುಚ ಸಂಪದಂ ದೈವೀಂ ಅಭಿಜಾತೋಸಿ ಪಾಂಡವ. ದೈವಿ ಗುಣಗಳು ಮುಕ್ತಿಗೆ ಸಾಧನೆಯಾಗುತ್ತದೆ, ಆಸುರಿ ಗುಣಗಳು ಬಂಧನಕ್ಕೆ ಸಾಧನವಾಗುತ್ತದೆ. ಪಾಂಡುಪುತ್ರನಾದ ಅರ್ಜುನನೇ ಶೋಕಿಸಬೇಡ, ಏಕೆಂದರೆ ನೀನು ದೈವಿ ಸಂಪತ್ತಿನೊಡನೆ ಹುಟ್ಟಿದ್ದೀಯೇ. ಸೊ ದೈವಿ ನಾವು ಯಾವುದನ್ನ ಮಾಡ್ತೀವಿ ಅದಕ್ಕೆ ಅಂದ್ರೆ ಅದಕ್ಕೆ ಸರಿಯಾಗಿ ನಮಗೆ ಫಲ ಸಿಗುವಂತದ್ದು. ಸೊ ದೈವಿ ಗುಣಗಳನ್ನ ನಾವು ಮಾಡಿದ್ರೆ ಮುಕ್ತಿ, ಲಿಬರೇಷನ್ ಬೇಕಾ, ನಮಗೆ ಮುಕ್ತಿ ಬೇಕು, ಜನ್ಮ ಮೃತ್ಯು ಜರ ವ್ಯಾಧಿಯಿಂದ ಹೊರಗಡೆ ಬರ್ಬೇಕಾದ್ರೆ ದೈವಿ ಗುಣಗಳು ಯಾವ್ದಾದಿದೆ ಕೃಷ್ಣ ಹೇಳಿರುವಂತದ್ದು 1 ರಿಂದ 3. ಅದನ್ನ ಡೀಟೇಲ್ ಆಗಿ ನೋಡಿ ನೀವು ಮತ್ತೆ ಓದ್ಬೇಕು, ನಾವು ಮತ್ತೆ ಓದ್ಬೇಕು. ನಮ್ಮಲ್ಲಿ ನಾವು ಅದನ್ನ ಅಳವಡಿಸ್ಕೊಳ್ಳಕ್ಕೆ ಪ್ರಯತ್ನ ಪಡ್ಬೇಕು. ಯಾವ್ದಿಲ್ಲ ಅಂದ್ರೆ ಖಂಡಿತ ನಮಗೆ ಎಷ್ಟೋ ಅದ್ರಲ್ಲಿ ಇಲ್ಲ, 90% ಅದ್ರಲ್ಲಿ ಇಲ್ವೇ ಇಲ್ಲ ನಮಗೆ, ಅದ್ರಲ್ಲಿ ತುಂಬಾ ಕಡಿಮೆ ಇರುವಂತದ್ದು. ಸೊ ಅದನ್ನ ನಾವು ಬೆಳೆಸ್ಕೊಳ್ಬೇಕು. ಸೊ ಹೇಗೆ ಬೆಳೆಯುವಂತದ್ದು, ಒಂದು ಅಸೋಸಿಯೇಷನ್ ಇಂದ. ನಾವೀಗ ನೋಡಿದ್ವಿ ಹೇಗೆ ಒಂದು ಭಕ್ತರ ಸಂಘದಲ್ಲಿ ಇರ್ಬೇಕು, ಭಕ್ತರ ಸಂಘದಲ್ಲಿ ಇಟ್ಕೊಂಡು ಈ ಒಂದು ಶಾಸ್ತ್ರಗಳನ್ನ ಅಧ್ಯಯನ ಮಾಡುವಂತದ್ದು. ಅದರಿಂದ ನಮಗೆ ಎವ್ರಿಡೇ ಕೇಳ್ತಾ ಏನ್ ಮಾಡುತ್ತೆ, ಶೃಣ್ವತಾಂ ಸ್ವಕತಾಂ ಕೃಷ್ಣ ಪುಣ್ಯ ಶೃಣ್ವತಾಂ ಸ್ವಕತಾಂ ಕೃಷ್ಣ ಪುಣ್ಯ ಶ್ರವಣ ಕೀರ್ತನ. ಅದೊಂದು 1 ನಿಮಿಷ, ನಾನು ಅದು ಕಂಪ್ಲೀಟ್ ಪ್ರಾಪರ್ ಶ್ಲೋಕ ಹೇಳ್ತೀನಿ. ಶೃಣ್ವತಾಂ ಸ್ವಕತಾ ಕೃಷ್ಣ ಪುಣ್ಯ ಶ್ರವಣ ಕೀರ್ತನ ಹೃದಯಂತಸ್ಥೋ ಯ ಭದ್ರಾಣಿ
ವಿದುರ್ನೋತಿ ಸುಹೃತ್ಸತಾಂ ಅಂತ ಹೇಳಿದ್ರೆ, Krishna, the personality of Godhead, who is Paramatma in everyone's heart and benefactor of truthful devotee, cleanses desire for material enjoyment from the heart of devotee who has developed the urge to hear his messages, which are in themselves virtuous when properly heard and chanted. ಅಂತ ಹೇಳಿದ್ರೆ ಕೃಷ್ಣ ಪರಮಾತ್ಮನಾಗಿ ಎಲ್ಲರ ಹೃದಯದಲ್ಲಿದ್ದಾನೆ. ನಾವ್ ಯಾವಾಗ ಈ ಒಂದು ಆಧ್ಯಾತ್ಮಿಕ ವಿಷಯಗಳ ಬಗ್ಗೆ ಕೇಳ್ತಾ ಬರ್ತೇವೆ, ಕೃಷ್ಣನ ಬಗ್ಗೆ ಕೇಳ್ತಾ ಬರ್ತೇವೆ, ಅವನೇ ಈಗ ನಮ್ಮ ಒಂದು ಸ್ವಂತ ಪ್ರಯತ್ನದಿಂದ ನಾನು ಈ ಇಚ್ಛೆಗಳನ್ನೆಲ್ಲ ದೂರ ಮಾಡೋದು ತುಂಬಾ ಕಷ್ಟ. ಆದ್ರೆ ಕೃಷ್ಣ ಒಂದು ಕಾಸ್ಲೆಸ್ ಮರ್ಸಿ ಏನಿದೆ, ನಮ್ಮ ಮೇಲೆ ದಯೆ ಆ ಜೀವಗಳ ಮೇಲೆ ದಯೆ. ಸೊ ಅದರಿಂದ ಏನ್ ಮಾಡ್ತಾನೆ, ಅದನ್ನ ಅವನೇ ತೆಗೆಯುವಂಥದ್ದು. ಬೇಡದೇ ಇರುವಂತ ಕಾಮನೆಗಳನ್ನ ತೆಗಿತಾನೆ ಕೃಷ್ಣ ಯಾವಾಗ ಅವನ ಬಗ್ಗೆ ನಾವು ಕೇಳ್ತಾ ಬರ್ಬೇಕು ಅಂತ ಹೇಳಿ. ಸೊ ಇದರಿಂದ ನಮಗೆ ಮುಕ್ತಿಗೆ ದಾರಿ ಇದೆಲ್ಲ. ಅದೇ ಬಂಧನಕ್ಕೆ ದಾರಿ ಅಂತ ಹೇಳಿದ್ರೆ, ಬೇರೆ ಆಸುರಿ ಗುಣಗಳನ್ನ ನಾವು ಮಾಡಿದ್ರೆ ಇನ್ನು ಬಂಧನ. ಯಾಕೆ ಅಂತ ಹೇಳಿದ್ರೆ ತುಂಬಾ ಕರ್ಮಗಳಲ್ಲಿ ನಾವು ತೊಡಗುವಂಥದ್ದು, ದೇವರನ್ನ ನಂಬಲ್ಲ. ಸೊ ಇನ್ನ ಅಂದ್ರೆ ಕೆಳಗಿನ ಅಂದ್ರೆ ನಾವು ಈಗ ಅಶ್ವತ್ಥ ಮರದಲ್ಲಿ ಕೆಳಗೆ ಬರುವಂತದ್ದು, ಹಾಗೂ ಪ್ರಾಣಿಗಳು ಸಹ ಆಗುವ ಒಂದು ಆತಂಕ ಇದೆ. ದ್ವೌ ಭೂತ ಸರ್ಗಾ ಲೋಕೇಸ್ಮಿನ್ ದೈವ ಆಸುರ ಏವ ಚ ದೈವೋ ವಿಸ್ತರಶಃ ಪ್ರೋಕ್ತಃ ಆಸುರಂ ಪಾರ್ಥ ಮೇ ಶೃಣು. ಪಾರ್ಥನೆ, ಜಗತ್ತಿನಲ್ಲಿ ಸೃಷ್ಟಿಯಾಗಿರುವ 2 ವಿಧಗಳಿವೆ. ಒಂದು ದೈವಿ ವರ್ಗ ಮತ್ತು ಇನ್ನೊಂದು ಆಸುರಿ ವರ್ಗ. ದೈವಿ ಗುಣಗಳನ್ನು ಈಗಲೇ ವಿವರವಾಗಿ ಹೇಳಿದ್ದೇನೆ, ಇನ್ನು ಆಸುರಿ ಗುಣಗಳನ್ನ ಕೇಳು. ಎಲ್ಲಿಯವರೆಗೆ ಕೃಷ್ಣ ದೈವಿ ಗುಣಗಳ ಬಗ್ಗೆ ಹೇಳಿದ, ಈಗ ನೀನು ಆಸುರಿ ಗುಣಗಳನ್ನ ಕೇಳು. ಸೊ ಪ್ರಭುಪಾದ ಸಹ ಹೇಳುವಂತದ್ದು, ದೇರ್ ಆರ್ ಓನ್ಲಿ 2 ಕೈಂಡ್ ಆಫ್ ಪೀಪಲ್ ಇನ್ ದಿಸ್ ವರ್ಲ್ಡ್ ಅಂತ. ಒಂದು ಡೆಮನ್ಸ್ ಅಂಡ್ ಒಂದು ಗಾಡ್ಲಿ ಪೀಪಲ್. ಸೊ ಗಾಡ್ಲಿ ಪೀಪಲ್ ಅಂದ್ರೆ ಕೃಷ್ಣನ ಯಾರು ನಂಬ್ತಾರೆ, ದೇವರನ್ನ ಹೈಯೆಸ್ಟ್ ಅಂತ ಹೇಳಿ ಯಾರು ಒಪ್ಕೋತಾರೆ, ಅವರು ಗಾಡ್ಲಿ ಪೀಪಲ್ ಆಗುವಂತದ್ದು. ಹಾಗೂ ಯಾರು ನಂಬಲ್ಲ, ಅಥಿಸ್ಟಿಕ್ ಯಾರು ಇರ್ತಾರೆ, ಅವರೆಲ್ಲ ಆಸುರರು ಅಂತ ಹೇಳಿ. ಪ್ರವೃತ್ತಿಂ ಚ ನಿವೃತ್ತಿಂ ಚ ಜನಾನಾ ವಿದುರಾಸುರಾಹ ನ ಶೌಚಂ ನಾಪಿ ಚಾಚಾರೋ ನ ಸತ್ಯಂ ತೇಷು ವಿದ್ಯತೆ. ಆಸುರಿ ಪ್ರಕೃತಿಯವರಿಗೆ ಏನು ಮಾಡಬೇಕು ಏನು ಮಾಡಬಾರದು ಎಂದು ತಿಳಿಯದು. ಅವರಲ್ಲಿ ಶುಚಿತ್ವವಿಲ್ಲ, ಸನ್ನಡತೆ ಇಲ್ಲ, ಸತ್ಯವಿಲ್ಲ. ಸೊ ಆಸುರಿ ಸ್ವಭಾವ ಹೆಚ್ಚಾಗಿ ಈ ತುಂಬಾ ಅಂದ್ರೆ ನಮ್ಮ ಎಲ್ಲರಲ್ಲೂ ಎಲ್ಲಾ ಗುಣಗಳಲ್ಲೂ ಒಂದು ಮಿಕ್ಸ್ಚರ್ ಇರುತ್ತೆ ಪರ್ಸೆಂಟೇಜ್. ಆದ್ರೆ ಆಸುರಿ ಪ್ರವೃತ್ತಿಯವರಿಗೆ ಜಾಸ್ತಿ ತಾಮಸಿಕ ಹಾಗೂ ರಾಜಸಿಕ ಗುಣ ಏನಿರುತ್ತೆ, ಆ ಗುಣಗಳು ಜಾಸ್ತಿ ಇದ್ದಾಗ ಅದು ಆಸುರಿ ಸ್ವಭಾವ ಆಗುವಂಥದ್ದು. ಆಗ ಅವರಿಗೆ ಒಂದು ಡಿಫ್ರೆನ್ಸಿಯೇಷನ್ ಇಲ್ಲ, ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅಂತ ಹೇಳಿದ್ರೆ ಅವರಿಗೆ. ಯಾಕಂತ ಹೇಳಿದ್ರೆ ಅವರು ಮೊದ್ಲಿಗೆ ನಂಬುವಂಥದ್ದು ಇಲ್ಲ, ಧರ್ಮವನ್ನ ನಂಬಲ್ಲ, ದೇವರ ಒಂದು ವಾಣಿಯನ್ನ ಕೇಳುವಂಥದ್ದಿಲ್ಲ, ಅವರಿಗೆ ನಂಬಿಕೆ ಇಲ್ಲ ಅದ್ರಲ್ಲಿ. ಆಗ ಅವರಿಗೆ ಅವ್ರು ಇಲ್ಯೂಷನ್ ಅಲ್ಲಿ ಇರುವಂತದ್ದು, ಯಾವಾಗಲೂ ಭ್ರಮೆಯಲ್ಲಿ ಇರುವಂತದ್ದು. ಹಾಗಾಗಿ ಅವರಲ್ಲಿ ಶುಚಿತ್ವವೂ ಇಲ್ಲ, ಸನ್ನಡತೆ ಇಲ್ಲ, ಹಾಗೂ ಅವ್ರು ಯಾವುದೇ ಒಂದು ನಿಯಂತ್ರಕ ತತ್ವಗಳನ್ನ ಫಾಲೋ ಮಾಡಲ್ಲ. ಇದೆಲ್ಲ ಯಾರು ಮಾಡ್ತಾರೆ ಅವರನ್ನ ಆಸುರಿ. ಸೊ ಹಾಗಾದ್ರೆ ಏನ್ ಮಾಡ್ಬೇಕು ನಾವು ಈಗ? ಆ ಸ್ವಭಾವ ತುಂಬಾ ಅಂದ್ರೆ ಪ್ರಾಯ ಆದ್ಮೇಲೆ, ಅಂದ್ರೆ ಹೇಳ್ತಾರಲ್ಲ, ಯು ಕಾಂಟ್ ಟೀಚ್ ಅ ಓಲ್ಡ್ ಡಾಗ್ ನ್ಯೂ ಟ್ರಿಕ್ಸ್ ಅಂತ ಹೇಳಿ. ಅಂದ್ರೆ ವಯಸ್ಸಾಗಿರೋ ನಾಯಿಗೆ ನಾವು ಹೊಸ ತಂತ್ರವನ್ನ ಹೇಳ್ಕೊಡಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಸಣ್ಣ ವಯಸ್ಸಲ್ಲಿ ಯಾವ್ದನ್ನಾದ್ರೂ ಟ್ರೈನ್ ಮಾಡ್ಬೇಕಾದ್ರೆ ಅದು ಸಣ್ಣ ವಯಸ್ಸಲ್ಲಿ ಟ್ರೈನ್ ಮಾಡೋದು ತುಂಬಾ ಸುಲಭ. ಯಾಕೆ ಅಂತ ಹೇಳಿದ್ರೆ ಅವರದ್ದೇ ಒಂದು ಥಾಟ್ಸ್ ಏನು ಬಿಲ್ಡ್ ಆಗಿರಲ್ಲ ಆಗ ಸಣ್ಣ ವಯಸ್ಸಲ್ಲಿ ಇರುವಾಗ. ಸೊ ನಾವು ಏನ್ ಹೇಳ್ಕೊಡ್ತೀವಿ ಅಂದ್ರೆ ಮಕ್ಕಳು ಬೇಗ ಗ್ರಾಸ್ ಮಾಡುವಂತದ್ದು. ಸೊ ಸಣ್ಣ ವಯಸ್ಸಲ್ಲಿ ನಾವು ಹೇಳ್ಕೊಡುವಂಥದ್ದು ತುಂಬಾ ಸುಲಭ. ಯಾವ್ದ್ರ ಅಂದ್ರೆ ಹೆಚ್ಚಾಗಿ ಮಕ್ಕಳ ಕ್ಯಾರೆಕ್ಟರ್ ಆಲ್ಮೋಸ್ಟ್ 7 years ಅಲ್ಲೇ ಡೆವಲಪ್ ಆಗುತ್ತೆ ಅಂತ ಸೈಂಟಿಸ್ಟ್ ಹೇಳ್ತಾರೆ. ಬಟ್ ನಾವು ಸಣ್ಣ ವಯಸ್ಸಿಂದ ನಾವು ಹೇಳ್ಕೊಡೋದ್ರಿಂದ ಏನಾಗುತ್ತೆ, ಅವರಿಗೆ ಭಕ್ತಿಯಲ್ಲಿ, ದೇವರಲ್ಲಿ ಒಂದು ನಂಬಿಕೆ ಬರುವಂತದ್ದು, ಅವರ ಲೈಫ್ ಲಾಂಗ್ ಅದು ಅವರಿಗೆ ಹೆಲ್ಪ್ ಮಾಡುವಂತದ್ದು. ಸೊ ಪ್ರಹ್ಲಾದ್ ಮಹಾರಾಜ್ ಹೇಳುವಂತದ್ದು, ಪ್ರಹ್ಲಾದ ಉವಾಚ ಕೌಮಾರ ಆಚರೇ ಪ್ರಜ್ಞೋ ಧರ್ಮಾಂ ಭಗವತಾ ನಿಹ ದುರ್ಲಭಂ ಮಾನುಷಂ ಜನ್ಮ ತದ್ ಅಪಿ ಅದುರ್ವಂ ಅರ್ಥದಂ. ಪ್ರಹ್ಲಾದ ಮಹಾರಾಜನು ಹೇಳಿದರು, ಸಾಕಷ್ಟು ಬುದ್ಧಿವಂತ ವ್ಯಕ್ತಿಯು ಜೀವನದ ಮೊದಲಿನಿಂದಲೂ, ಅಂದರೆ ಬಾಲ್ಯದ ನವಿರಾದ ವಯಸ್ಸಿನಿಂದಲೂ ಭಕ್ತಿ ಸೇವೆಯ ಚಟುವಟಿಕೆಗಳನ್ನು ಅಭ್ಯಾಸ ಮಾಡಲು, ಇತರ ಎಲ್ಲಾ ಚಟುವಟಿಕೆಗಳನ್ನು ತ್ಯಜಿಸಲು ಮಾನವ ದೇಹವನ್ನು ಬಳಸಬೇಕು. ಯಾಕಂದ್ರೆ ಈ ದೇಹ ಸಹ ಕೃಷ್ಣ ಕೊಟ್ಟಿರುವಂತದ್ದು, ನಮ್ಮದೇನು ಅಂತ ಇಲ್ಲ. ನಾವು ನಿನ್ನೆ ನೋಡಿದ್ವಿ, ನಮ್ಮ ಒಂದು ಜೀರ್ಣಶಕ್ತಿ ಸಹ ಒಂದು ಜಠರಾಗ್ನಿಯಾಗಿ ಕೃಷ್ಣ ಇರುವಂತದ್ದು. ಹಾಗಾಗಿ ನಮ್ಮ ಎಲ್ಲವೂ ನಾವು ಕಂಪ್ಲೀಟ್ಲಿ ಡಿಪೆಂಡೆಂಟ್ ಆಗಿದ್ದೀವಿ, ಹಾಗೂ ನಮ್ಮ ದೇಹ ಸಹ ನಮ್ಮದಲ್ಲ. ಸೊ ಅದನ್ನ ನಾವು ಸರಿಯಾಗಿ, ಪ್ರಭುಪಾದ್ ಸಹ ಹೇಳುವಂತದ್ದು, ಮೇಕ್ ದ ಬೆಸ್ಟ್ ಬಾರ್ಗೇನ್, ಅಂದ್ರೆ ಬ್ಯಾಡ್ ಬಾರ್ಗೇನ್ ಅಂದ್ರೆ
ಅಂದ್ರೆ ಬಾಡಿ ಬಂದ್ಬಿಟ್ಟು ಬ್ಯಾಡ್ ಬಾರ್ಗೇನ್, ಬಟ್ ಮೇಕ್ ಬೆಸ್ಟ್ ಔಟ್ ಆಫ್ ಇಟ್ ಅಂತ ಹೇಳಿದ್ರೆ ಅದನ್ನ ಸರಿಯಾದ ರೀತಿಯಲ್ಲಿ ಉಪಯೋಗಿಸು, ಅದನ್ನ ಒಂದು ಸಾರ್ಥಕತೆ ಮಾಡಿ ಮಾನವ ಜೀವನವನ್ನ ಅಂತ. ಸೊ ಅದು ಅರ್ಥಪೂರ್ಣವಾಗಿದೆ, ಏಕೆಂದರೆ ಮಾನವ ಜೀವನದಲ್ಲಿ ಒಬ್ಬರು ಭಕ್ತಿ ಸೇವೆಯನ್ನು ಮಾಡಬಹುದು. ಸ್ವಲ್ಪ ಪ್ರಮಾಣದ ಪ್ರಾಮಾಣಿಕ ಭಕ್ತಿ ಸೇವೆಯು ಒಬ್ಬನಿಗೆ ಸಂಪೂರ್ಣ ಪರಿಪೂರ್ಣತೆಯನ್ನು ನೀಡುತ್ತದೆ. ಸೊ ಈ ಮಾನವ ಜೀವನದಲ್ಲಿ ಮಾತ್ರ ಇದು ಭಕ್ತಿ ಮಾಡಕ್ಕೆ ಸಾಧ್ಯ. ನಾವು ಪ್ರಾಣಿಗಳಿಗೆಲ್ಲ ಭಕ್ತಿ ಸೇವೆ ಅಂದ್ರೆ ಮಾಡಕ್ಕೆ ಸಾಧ್ಯ ಇಲ್ಲ. ಸೊ ಪ್ರಭುಪಾದ್ ಬೆಸ್ಟ್ ಎಕ್ಸಾಂಪಲ್. ಅವ್ರು ಹೇಗೆ ಸಣ್ಣ ವಯಸ್ಸಿಂದ ಅವರು ಭಕ್ತಿ ಮಾಡ್ತಾ ಇದ್ರು. ಸೊ ಮನುಷ್ಯ 6 ವಿಷಯಗಳಲ್ಲಿ ಹೆಮ್ಮೆ ಪಡ್ತಾನೆ. ಯಾವುದೆಲ್ಲ? ಒಂದು ಐಶ್ವರ್ಯ, ಜನ್ಮೈಶ್ವರ್ಯ ಶ್ರುತ ಶ್ರೀಬಿ. ಕುಂತಿ ಮಹಾರಾಣಿ ಹೇಳುವಂಥದ್ದು ಜನ್ಮೈಶ್ವರ್ಯ ಶ್ರುತ ಶ್ರೀಬಿ ಅಂತ ಹೇಳಿದ್ರೆ ಜನ್ಮ, ಒಂದು ಜನ್ಮದಿಂದ ಒಬ್ರು ತುಂಬಾ ಇದೆಲ್ಲ ಇದ್ರೆ ದೇವ್ರ ಹತ್ರ ಹೋಗಲ್ವಂತೆ. ಅಂದ್ರೆ ಒಂದು ಸಿನ್ಸಿಯರ್ ಎಫರ್ಟ್ ಹಾಕಿ ಹೋಗಲ್ಲ. ಅಂದ್ರೆ ಅವ್ರಿಗೆ ಏನ್ ಬರುತ್ತೆ, ಒಂದು ಪ್ರೌಡ್ ಫೀಲಿಂಗ್ ಇರುತ್ತೆ. ಓ, ನನ್ನ ಒಂದು ಜನ್ಮ ಒಳ್ಳೆ ಒಂದು ಫ್ಯಾಮಿಲಿಯಲ್ಲಿ ಆಗಿದೆ. ಆಗ ಏನಾಗುತ್ತೆ, ಅವರು ದೇವರಿಂದ ದೂರ ಆಗುವಂಥದ್ದು. ಹಾಗಾಗಿ ನನಗೆ ಇದು ಯಾವ್ದು ಬೇಡ ಅಂತ ಪ್ರಾರ್ಥನೆ ಮಾಡುವಂಥದ್ದು ಕುಂತಿ. ಇದರಲ್ಲಿ ಈ ಎಲ್ಲಾ ವಿಷಯಗಳು ನಮಗೆ ಒಂದು ರೀತಿ ಇಟ್ ಈಸ್ ನಾಟ್ ಎ ಬ್ಲೆಸ್ಸಿಂಗ್, ಆಕ್ಚುಲಿ ಇಟ್ಸ್ ಬ್ಲೆಸ್ಸಿಂಗ್ ಅಲ್ಲ ಅಂತ ಹೇಳಿ. ಯಾವ್ದೆಲ್ಲ ತುಂಬಾ ಐಶ್ವರ್ಯ ಇರುವಂತದ್ದು, ತುಂಬಾ ಹೈಲಿ ಕ್ವಾಲಿಫೈಡ್. ಆಕ್ಚುಲಿ ಒಂದು ಸರ್ವೆ ಪ್ರಕಾರ ಈ ಅಂದ್ರೆ ವೆಸ್ಟರ್ನ್ ಕಂಟ್ರಿಯಲ್ಲಿ ಮಾಡಿದ್ದಾರೆ ಈ ತರ ಒಂದು ಸರ್ವೆ. ಅಲ್ಲಿ ಅದರ ಪ್ರಕಾರ ಏನಂದ್ರೆ ಈ ಹೈಲಿ PhD ಇನ್ನು ಹೈ ಯಾರು ಕ್ವಾಲಿಫೈಡ್ ಆಗಿರ್ತಾರೆ ಅವರು ಅಲ್ಲ, ಈಗ ಕಾಲೇಜ್ ಜಸ್ಟ್ ಒಂದು ಕಾಲೇಜ್ ಓದಿದ್ರೆ 90% ಅಷ್ಟು ಜನ ಬಿಲೀವ್ ಮಾಡಲ್ವಂತೆ ದೇವರನ್ನ. ಅಂದ್ರೆ ಯಾರು ಅನ್ಕ್ವಾಲಿಫೈಡ್ ಇರ್ತಾರೆ ಅವರು ದೇವರನ್ನ ನಂಬ್ತಾರೆ. ಆದ್ರೆ ಕ್ವಾಲಿಫೈಡ್ ಆಗ್ತಾ ಆಗ್ತಾ ದೇವರಲ್ಲಿ ನಂಬಿಕೆ ಹೋಗುವಂತದ್ದು. ಹಾಗೂ ಇನ್ನೊಂದ್ ಸ್ವಲ್ಪ ಸ್ವಲ್ಪ ಓದಿದ್ರೆ MBA ಆತರ ಏನೋ ಮಾಡಿದ್ರೆ ಅವ್ರಿಗೆ ಒಂದು 5%. ಆಮೇಲೆ ಇನ್ನು PhD ಆತರ ಎಲ್ಲ ಮಾಡುವಷ್ಟೊತ್ತಿಗೆ 1% ಆತರ ಆಗುವಂಥದ್ದು. ಅಂದ್ರೆ ಅವರಿಗೆ ಪೂರ್ತಿ ದೇವರಲ್ಲಿ ಜ್ಞಾನ ಇಲ್ಲದೆ ಇರುವಂತದ್ದು ಸಹ ಆಗುವಂತ ಚಾನ್ಸಸ್ ಜಾಸ್ತಿ ಅಂತ ಹೇಳಿ. ಸೊ ಈಗ ನಾವು ನೋಡ್ತೀವಿ ಎಷ್ಟೋ ಜನ ಸೈಂಟಿಸ್ಟ್ಗಳು ತುಂಬಾ ಆದ್ರೆ ಅವರಿಗೆ ದೇವರಲ್ಲಿ ನಂಬಿಕೆ ಇರಲ್ಲ. ಬಟ್ ಇವರೆಲ್ಲ ಅಂದ್ರೆ ಐನ್ಸ್ಟೈನ್ ಅವರು ನಂಬ್ತಾ ಇದ್ರು. ಸೊ ಆಸ್ಟರಿಟಿ ಆದ್ರೂ ಸಹ ಅಷ್ಟೇ, ಸನ್ಯಾಸ ಮಾಡೋದ್ರಲ್ಲಿ ಸಹ ಅದರಲ್ಲಿ ಒಂದು ಜಂಬ ಬರುವಂತದ್ದು. ಅದೇನಂದ್ರೆ ಮೆಂಟಲಿ ಲೆವೆಲ್ ಅಲ್ಲಿ ಅವರಿಗೆ ಅನ್ಕೊಳ್ಳುವಂತ, ನಾನು ಎಲ್ಲರಿಗಿಂತ ಶ್ರೇಷ್ಠ, ನಾನು ಇಷ್ಟೊಂದು ಸಾಧನೆ ಮಾಡಿದ್ದೀನಿ, ನಾನು ಭಕ್ತಿಯಲ್ಲಿ ಸಾಧನೆ ಮಾಡಿದ್ದೀನಿ. ಸೊ ಅದು ಸಹ ಒಳ್ಳೇದಲ್ಲ. ಮತ್ತು ಯೌವನ ಹಾಗೂ ಒಳ್ಳೆ ಫ್ಯಾಮಿಲಿಯಲ್ಲಿ ಜನನ, ಇದೆಲ್ಲವೂ ವಿಷಯಗಳಿಂದ ಮನುಷ್ಯ ಹೆಚ್ಚೆಚ್ಚು ದೇಹದ ಭಾವನೆಯಲ್ಲಿ ಇರುವಂತದ್ದು. ಹಾಗಾಗಿ ಅವನು ದೇವರಿಂದ ದೂರ ಆಗುವಂತದ್ದು ಅಂತ ನಾವು ತಿಳ್ಕೊಳ್ಬೋದು. ಅಸತ್ಯಮಪ್ರತಿಷ್ಠಂ ತೇ ಜಗದಾಹುರನೀಶ್ವರಂ ಅಪರಸ್ಪರಂ ಸಂಭೂತಂ ಕಿಮನ್ಯೈತ ಕಾಮಹೈತುಕಂ. ಈ ಜಗತ್ತು ಅಸತ್ಯ, ಅದಕ್ಕೆ ಆಧಾರವಿಲ್ಲ, ಅದನ್ನು ನಿಯಂತ್ರಿಸುವ ದೇವರಿಲ್ಲ ಎಂದು ಅವರು ಹೇಳುವರು. ಇದು ಕಾಮದಿಂದ ಹುಟ್ಟಿದ್ದು ಮತ್ತು ಕಾಮವಲ್ಲದೆ ಬೇರೇನು ಕಾರಣವಿಲ್ಲ ಎಂದು ಅವರು ಹೇಳುತ್ತಾರೆ. ಸೊ ಈ ಅಜ್ಞಾನಿಗಳು, ಅಸುರರು ಯಾವ ತರ ಹೇಳ್ತಾರೆ ಅಂತ ಹೇಳಿದ್ರೆ, ಈ ಜಗತ್ತು ಹುಟ್ಟಿದಕ್ಕೆ ಆಧಾರ ಇಲ್ಲ, ಅಂದ್ರೆ ಒಂದು ಎಕ್ಸ್ಪ್ಲೋಷನ್ ಆಯ್ತು ಅದರಿಂದ ಹುಟ್ಟು ಅಂತ ಹೇಳುವಂತದ್ದು. ಸೊ ದೇವರಿಲ್ಲ, ಅದರಷ್ಟಕ್ಕೆ ಹುಟ್ಟಿರುವಂತದ್ದು ಇದು, ಹಾಗೂ ಕಾಮದಿಂದ ಆಗಿರುವಂತದ್ದು, ಇದರಲ್ಲಿ ದೇವರದ್ದೇನು ಸೃಷ್ಟಿ ಅನ್ನೋದಿಲ್ಲ ಅಂತ ಹೇಳಿ ಅವರು ನಂಬುವಂತದ್ದು. ಏತಾಂ ದೃಷ್ಟಿವಮವಷ್ಟಭ್ಯ ಅನಷ್ಟಾತ್ಮಾನೋ ಲಪ್ತಬದ್ಧಯಃ ಪ್ರಭುವಂತ್ಯುಗ್ರ ಕರ್ಮಾಣಃ ಅಕ್ಷಯಾಯ ಜಗತೋ ಹಿತಾಃ. ಇಂತಹ ನಿರ್ಣಯಗಳನ್ನು ಅನುಸರಿಸುವ ರಾಕ್ಷಸಿ ಸ್ವಭಾವದವರು ನಷ್ಟಾತ್ಮರು, ಅವರಿಗೆ ಬುದ್ಧಿ ಇಲ್ಲ, ಅವರು ಜಗತ್ತಿನ ನಾಶಕ್ಕೆ ಕಾರಣವಾಗುವ ಉಗ್ರ ಕರ್ಮಗಳನ್ನು ಮಾಡುತ್ತಾರೆ. ಸೊ ಪ್ರಭುಪಾದ ಸಹ ಹೇಳುವಂತದ್ದು, ಈ ಬಾಂಬ್ ಎಲ್ಲ ಏನಿದೆ ಅಂದ್ರೆ ಆಟೋಮಿಕ್ ಬಾಂಬ್, ಇದನ್ನೆಲ್ಲ ಯಾಕೆ ಮಾಡುವಂತದ್ದು, ಯಾಕೆ ಅಂತ ಹೇಳಿದ್ರೆ ಇದೆಲ್ಲ ಸೆಲ್ಫಿಶ್ನೆಸ್, ಆಸುರಿ ಸ್ವಭಾವ. ಅದು ಅಂದ್ರೆ ನಾನ್ ಚೆನ್ನಾಗಿರ್ಬೇಕು, ಬೇರೆಯವ್ರನ್ನ ಹಾಳು ಮಾಡ್ಬೇಕು. ಯಾಕೆ ಆತರ ಭಾವನೆ, ಯಾಕೆ ನನ್ನ ಮಾತ್ರ ನಾನು ಮಾಡುವಂಥದ್ದು? ಅಂದ್ರೆ ಇದನ್ನ ವಸುದೇವ ಕುಟುಂಬಕಂ, ಇದು ಆಕ್ಚುಲಿ ನಾವು ಈ ಬೌಂಡ್ರೀಸ್ ಎಲ್ಲ ಹಾಕೊಂಡಿರೋದ್ ನಾವು ಆಕ್ಚುಲಿ ಎಲ್ಲರಿಗೂನು ಬೇರೆ ಇದಕ್ಕೆ ಹೋಗ್ಬೋದಂತೆ, ಬೇರೆ ಅಷ್ಟು ಫ್ರೀಡಮ್ ಇರ್ಬೇಕು, ಬೇರೆ ಯಾವಾಗ ಬೇಕಾದ್ರೂ ಹೋಗುವಂಥದ್ದು. ಆದ್ರೆ ಎಲ್ಲಾ ದೇಶಗಳು ಅವ್ರವರಿಗೆ ಬೌಂಡ್ರಿ ಹಾಕೊಂಡಿರುವಂತದ್ದು. ಸೊ ಇದೆಲ್ಲ ಬರುವಂತದ್ದು ಆಸುರಿ ಸ್ವಭಾವ. ಸೊ ಇಲ್ಲಿ ನೋಡ್ತೀವಿ ನಾವು, ಅಂದ್ರೆ ಹೇಗೆ ಒಂದು ಬೇರೆ ಅಂದ್ರೆ ಮನೆ ಹಾಳು ಕೆಲಸ ಅಂತ ಹೇಳ್ಬೋದು. ಅಂದ್ರೆ ಎಲ್ಲ ಬೆಂಕಿ ಕೊಟ್ಟು ಅದನ್ನ ಆಚರಿಸುವಂತದ್ದು. ಸೊ ಅವರಿಗೆ ಯಾವುದೇ ಒಂದು ಬುದ್ಧಿ ಇಲ್ಲ. ಈ ಟೆರರಿಸಂ ಆಗ್ಲಿ
ಇಂಥದೆಲ್ಲ ಏನು ಅಂದ್ರೆ ಹಾಳು ಮಾಡುವಂತ ಕೆಲಸ. ಸೊ ಅದರಿಂದ ಜಗತ್ತಿನ ನಾಶಕ್ಕೆ ಉಗ್ರ ಕರ್ಮ ಅಂತ ಹೇಳ್ತಾರೆ ಇದನ್ನ. ಸೊ ಅಂತದ್ರಲ್ಲಿ ಯಾರು ತೊಡಗಿರ್ತಾರೆ, ಇದೆಲ್ಲ ರಾಕ್ಷಸಿ ಸ್ವಭಾವದ ಲಕ್ಷಣ. ಕಾಮಮಾಶ್ರಿತ್ಯ ದುಷ್ಪೂರಂ ದಂಭಂ ಮಾನಮದಾನ್ವಿತಾಃ ಮೋಹಾದ್ ಗೃಹೀತ್ವಾ ಸದ್ಗ್ರಾಹಾನ್ ಪ್ರವರ್ತಂತೆ ಶುಚಿವ್ರತಾಃ. ತೃಪ್ತಿಯೇ ಆಗದ ಕಾಮವನ್ನು ಆಶ್ರಯಿಸಿ ದಂಭ ಮತ್ತು ಒಣ ಪ್ರತಿಷ್ಠೆಗಳ ಉನ್ಮಾದದಲ್ಲಿ ಮೈಮೆರೆತು ಆಸುರಿ ಸ್ವಭಾವದವರು ಮೋಹಕ್ಕೊಳಗಾಗುತ್ತಾರೆ. ಅಶಾಶ್ವತವಾದ ವಿಷಯಗಳಿಂದ ಆಕರ್ಷಿತರಾಗಿ ಸದಾ ಅಶುಚಿತ ಕರ್ಮಗಳಿಗೆ ಬದ್ಧರಾಗುತ್ತಾರೆ. ಅನ್ವಾಂಟೆಡ್ ಡಿಸೈರ್ಸ್ ಅಂದ್ರೆ ಸಿಕ್ಕಾಬಟ್ಟೆ ಕಾಮ ಇದು ಆಸೆಗಳಿರುವಾಗ ಏನಾಗುವಂಥದ್ದು, ಅವರಿಗೆ ತಪ್ಪು ಕೆಲಸಗಳಲ್ಲಿ ತೊಡಗುವಂಥದ್ದು, ಅದನ್ನ ಪೂರೈಸ್ಕೊಳ್ಳಕ್ಕೆ ಹಾಗೂ ಅವರ ಇಂದ್ರಿಯ ಹಾಗೂ ಮನಸ್ಸಿನ ಒಂದು ಇಂದ್ರಿಯ ತೃಪ್ತಿಗೋಸ್ಕರ ಯಾವುದೇ ಒಂದು ಕೆಲಸವನ್ನು ಮಾಡಕ್ಕೆ ಅವರು ಹೇಸುವುದಿಲ್ಲ. ಇದು ಏನು ಆಸುರಿ ಸ್ವಭಾವದವರ ಲಕ್ಷಣ. ಚಿಂತಾಮಪರಿಮೇಯಾಂ ಚ ಪ್ರಲಯಾಂತಾಮುಪಾಶ್ರಿತಾಃ ಕಾಮೋಪಭೋಗ ಪರಮಾ ಏತಾವದಿತಿ ನಿಶ್ಚಿತಾಃ ಆಶಾಪಾಶತೈರ್ಬದ್ಧಾಃ ಕಾಮಕ್ರೋಧ ಪರಾಯಣಾಃ ಇಹಂತೆ ಕಾಮಭೋಗಾರ್ಥಂ ಅನ್ಯೇನಾರ್ಥ ಸಂಜ್ಞಯಾನ್. ಇಂದ್ರಿಯ ಭೋಗವೇ ಮಾನವ ನಾಗರಿಕತೆಯ ಮುಖ್ಯ ಅಗತ್ಯ ಎಂದು ಅವರು ನಂಬುತ್ತಾರೆ. ಹೀಗೆ ಬದುಕಿನ ಕೊನೆಯವರೆಗೆ ಅವರದ್ದು ಅಳೆಯಲಾರದ ಆತಂಕ, ಲಕ್ಷಾಂತರ ಬಯಕೆಗಳ ಬಲೆಯಲ್ಲಿ ಸಿಕ್ಕಿಬಿದ್ದು ಕಾಮಕ್ರೋಧಗಳಲ್ಲಿ ತನ್ಮಯರಾಗಿ ಅವರು ಇಂದ್ರಿಯ ತೃಪ್ತಿಗಾಗಿ ಅನ್ಯಾಯವಾದ ರೀತಿಯಲ್ಲಿ ಹಣವನ್ನು ಸಂಗ್ರಹಿಸುತ್ತಾರೆ. ನಾನು ಇಲ್ಲೇ ಬದುಕ್ತೀನೇನೋ, ಹುಟ್ಟಿದ್ಮೇಲೆ ನಮಗೆ ಅಂದ್ರೆ ಪರ್ಮನೆಂಟ್ ಆಗಿ ಇಲ್ಲೇ ಇರ್ತೀನಿ ಅನ್ನೋ ರೀತಿಯಲ್ಲಿ ಒಂದು ಸಂಪಾದನೆ ಮಾಡುವಂಥದ್ದು, ಅಂದ್ರೆ ತಪ್ಪು ದಾರಿಯಿಂದ ಸಂಪಾದನೆ ಮಾಡುವಂಥದ್ದು ನಾವು ನೋಡ್ತೀವಿ. ಎಷ್ಟು ಜನ ಈ ಬ್ಲ್ಯಾಕ್ ಮನಿ ಎಲ್ಲ ಎಷ್ಟು ಕೂಡಿಟ್ಟಿರ್ತಾರೆ. ಯಾಕೆ ಇದೆಲ್ಲ ಅಷ್ಟು ಸಾಲದು ಅಂತ ಹೇಳಿ ಫಾರಿನ್ ಅಲ್ಲಿ ಸಹ ಇಡುವಂಥದ್ದು ದುಡ್ಡನ್ನ. ಯಾಕೆ ಇಷ್ಟೆಲ್ಲ ಅಂದ್ರೆ ಅತಿಯಾದ ಆಸೆ, ಅತಿಯಾದ ಭೋಗವೇ, ಇಂದ್ರಿಯ ಭೋಗನೇ ಕಾರಣ. ಆಮೇಲೆ ಎಂಜಾಯ್ ಮಾಡುವಂಥದ್ದು ಅಂದ್ರೆ ಬಂದಿರೋದ್ರಲ್ಲಿ ಒಂದ್ ಸ್ವಲ್ಪ ದಾನ ಮಾಡುವಂಥದ್ದು, ಹಾಗೂ ಅದನ್ನ ಇನ್ನು ಉಳಿದಿರುವಂಥದ್ದನ್ನ ಅವರು ಎಂಜಾಯ್. ಬಟ್ ಇಂಥ ದಾನಕ್ಕೆ ಯಾವುದೇ ಒಂದು ವ್ಯಾಲ್ಯೂ ಇಲ್ಲ. ಯಾಕಂತ ಹೇಳಿದ್ರೆ ಅದು ತಪ್ಪು ರೀತಿಯಲ್ಲಿ ಸಂಪಾದನೆ ಮಾಡಿರುವಂತಹ ಹಣಕ್ಕೆ ಯಾವುದೇ ಒಂದು ವ್ಯಾಲ್ಯೂ ಇಲ್ಲ. ಸೊ ಈಗ ಏನಂತ ಹೇಳಿದ್ರೆ, ನಾವು ಅಂದ್ರೆ ಜೀವನದ ಒಂದೇ ಉದ್ದೇಶ ಬರೇ ಆಹಾರ, ನಿದ್ರಾ, ಭಯ ಹಾಗೂ ಮೈಥುನ, ಈ 4 ವಿಷಯದಲ್ಲೇ ಅವರು ತೊಡಗಿರ್ತಾರೆ. ಅವರಿಗೆ ಬೇರೆ ಯಾವುದೇ ಒಂದು ಆತ್ಮಜ್ಞಾನದ ಬಗ್ಗೆ ಆಸಕ್ತಿ ಇರಲ್ಲ. ಇಂಥದೆಲ್ಲ ಆಸುರಿ ಸ್ವಭಾವ. ಇದ ಮಧ್ಯಮಯ ಲಬ್ಧ ಮಿಮಂ ಪ್ರಾಪ್ಸ್ಯೆ ಮನೋರಥಾಂ ಇದಮಸ್ತಿದಮಪಿ ಮೇ ಭವಿಷ್ಯತಿ ಪುನರ್ಧನಂ ಅಸೌ ಮಯಾ ಹತಃ ಶತ್ರುಃ ಅನಿಶ್ಯೇ ಚಾಪರಾನಪಿ ಈಶ್ವರೋಹಮಹಂ ಭೋಗಿ ಸಿದ್ಧೋಹಂ ಬಲವಾನ್ ಸುಖಿ ಆಢ್ಯೋಭಿಜನಮಾವಾಸ್ನಸ್ಮಿ ಕೋನ್ಯೋಸ್ತಿ ಸದೃಶೋ ಮಯಾ ಯಕ್ಷೇ ದಾಸ್ಯಾಮಿ ಮೋದಿಷ್ಯೆ ಇತ್ಯಜ್ಞಾನ ವಿಮೋಹಿತಾಃ. ಆಸುರಿ ಸ್ವಭಾವದವರು ಹೀಗೆ ಯೋಚಿಸುತ್ತಾರೆ: ನನಗೆ ಇವತ್ತು ಇಷ್ಟು ಸಂಪತ್ತಿದೆ ಮತ್ತು ನನ್ನ ಯೋಜನೆಗಳಿಗೆ ಅನುಗುಣವಾಗಿ ಇನ್ನೂ ಹೆಚ್ಚಾಗಿ ಸಂಪಾದಿಸುತ್ತೇನೆ. ಈಗ ನನ್ನದು ಇಷ್ಟಿದೆ, ಮುಂದೆ ಹೆಚ್ಚು ಹೋಗುತ್ತದೆ, ಹೆಚ್ಚಾಗುತ್ತಾ ಹೋಗುತ್ತದೆ. ಅವನು ನನ್ನ ಶತ್ರು, ಅವನನ್ನು ನಾನು ಕೊಂದಿದ್ದೇನೆ. ಇನ್ನು ಇತರ ಶತ್ರುಗಳನ್ನು ಕೊಲ್ಪಡುವರು. ನಾನು ಎಲ್ಲದರ ಪ್ರಭು, ಭೋಗ ಪಡುವವನು ನಾನೇ. ನಾನು ಪರಿಪೂರ್ಣ, ಬಲಶಾಲಿ ಮತ್ತು ಸುಖಿ. ನಾನೇ ಅತ್ಯಂತ ಶ್ರೀಮಂತ ನೆಂಟರು ನನ್ನ ಸುತ್ತ ಇದ್ದಾರೆ. ನನ್ನಷ್ಟು ಬಲಿಶಾಲಿಯಾದವರು ಮತ್ತು ಸುಖಿಯಾದವರು ಯಾರು ಇಲ್ಲ. ನಾನು ಯಾಗ ಮಾಡುವೆನು, ಒಂದಿಷ್ಟು ದಾನ ಕೊಡುವೆನು, ಅನಂತರ ಮೋದ ಪಡುವೆನು. ಹೀಗೆ ಇಂತಹ ಮನುಷ್ಯರು ಅಜ್ಞಾನದಿಂದ ಭ್ರಾಂತರಾಗಿರ್ತಾರೆ. ನೋಡಿ, ನಾವು ಕಲಿಯುಗದಲ್ಲಿ ಹೆಚ್ಚಾಗಿ ಇಂಥವ್ರೇ ನೋಡ್ತೀವಲ್ವಾ. ಅಂದ್ರೆ ನನ್ನ ಹತ್ರ ಇರೋಷ್ಟು ಸಂಪತ್ತು ಯಾರ ಹತ್ರ ಇಲ್ಲ, ನಾನು ತುಂಬಾ ಶ್ರೀಮಂತ. ಹಾಗೂ ಅವ್ರು ಅಸೋಸಿಯೇಟ್ ಮಾಡುವಂತದ್ದು ಅಂತ ಜನರ ಹತ್ರನೇ, ಯಾರು ತುಂಬಾ ಶ್ರೀಮಂತರಿರ್ತಾರೆ, ದುಡ್ಡು ಹೆಚ್ಚಿರುತ್ತೆ ಅಂತವ್ರು. ಹಾಗೂ ಶತ್ರುಗಳು ಯಾರಿದ್ದಾರೆ ಅಂದ್ರೆ ಅಷ್ಟು ಯಾರು ಅವನ ಶತ್ರುಗಳು ಯಾರಿದ್ದಾರೆ ಅವರನ್ನ
ಸಾಯಿಸುವಂತದ್ದು, ಯಾರನ್ನು ಬದುಕಿರ್ಬಾರ್ದು, ನಾನು ಕೊಂದಿದ್ದೇನೆ, ಇನ್ನು ಮುಂದೆ ಸಹ ಶತ್ರುಗಳನ್ನು, ಅಂದ್ರೆ ಈಗ ನಾವಿಲ್ಲಿ ನೋಡ್ಬೋದು ಪ್ರಹ್ಲಾದ್ ಮಹಾರಾಜಿಗೆ ಯಾವಾಗ ಅವರು ವಿಷ್ಣುವಿನ ಹೆಸರು ಹೇಳಿದ ತಕ್ಷಣ ತಂದೆ ಅವನು ಕೊಲ್ಲಕ್ಕೆ ಹೋಗುವಂತದ್ದು. ಅಂದ್ರೆ ಅವರಿಂದ ಬಲಶಾಲಿ ಯಾರು ಹೆಚ್ಚು ಬಲ ಅಂತ ಹೇಳುವಾಗ ದೇವರ ಹೆಸರು ತಗೊಂಡಿದ ತಕ್ಷಣ ಅವನು ತಂದೆ ಮಗನನ್ನೇ ಕೊಲ್ಲಕ್ಕೆ ಹೋಗುವಂತದ್ದು. ಹಾಗೂ ಕಂಸನಿಗೆ ಯಾವಾಗ ತಂಗಿಯ ಒಂದು ಮಗುವಿಂದ ಅವನ ಒಂದು ಮೃತ್ಯು ಅಂತ ಗೊತ್ತಾದ ಕೂಡ್ಲೆ ತಂಗಿಯನ್ನೇ ಸಾಯಿಸಕ್ಕೆ ಹೋಗುವಂತ. ಸೊ ಇದು ಆಸುರಿ ಸ್ವಭಾವದವರು. ಅವರ ಶತ್ರು ಅಂತ ಹೇಳಿದ ಕೂಡ್ಲೆ ಅವರನ್ನ ಅವರು ಕೊಲ್ಲೋದಕ್ಕೆ ನೋಡುವಂತದ್ದು. ಹಾಗೂ ಇದರಲ್ಲಿ ಬರುವಂತದನ್ನ ಸ್ವಲ್ಪ ಯಾಗ ಯಜ್ಞ ಮಾಡಿ, ನಾನು ಆಯ್ತು ನನ್ನದು ರೆಸ್ಪಾನ್ಸಿಬಿಲಿಟಿ, ಅದೇ ನನ್ನ ನನಗೆ ಯಾವ್ದು ಪಾಪಕರ್ಮ ಬರಲ್ಲ, ನಾನೊಂದು ಕೆಟ್ಟ ಕೆಲಸ ಮಾಡುವಂಥದ್ದು, ಕೆಲವರು ಹಾಗೆ ಮಾಡ್ತಾರೆ, ಕೆಟ್ಟದ್ ಮಾಡುವಂಥದ್ದು, ಇನ್ನೊಂದ್ ಕಡೆ ದಾನ ಪೂಜೆ ಮಾಡುವಂಥದ್ದು, ಅದು ಅಲ್ಲಿಗೆ ನಲ್ಲಿಫೈ ಆಯ್ತು ಅನ್ನೋ ತರ. ಸೊ ಅದು ತುಂಬಾ ತಪ್ಪು. ಇದೆಲ್ಲ ಆಸುರಿ ಜ್ಞಾನ, ಆಸುರಿ ಪ್ರವೃತ್ತಿ ಅಂತ ಕೃಷ್ಣ ಹೇಳುವಂಥದ್ದು ಇಲ್ಲಿ. ಅನೇಕ ಚಿತ್ತ ವಿಭ್ರಾಂತ ಮೋಹಜಾಲ ಸಮಾವೃತಾ ಪ್ರಸಕ್ತ ಕಾಮ ಭೋಗೇಶು ಪತಂತಿ ನರಕೇಶು ಅಶುಚೌ. ಹೀಗೆ ಅವರು ಹಲವಾರು ಆತಂಕಗಳಿಂದ ಭ್ರಾಂತರಾಗಿ ಮಾಯೆಯ ಬಲೆಯಲ್ಲಿ ಬಂಧಿತರಾಗಿ ಇಂದ್ರಿಯ ಭೋಗದಲ್ಲಿ ಅತಿಯಾಗಿ ಆಸಕ್ತರಾಗುತ್ತಾರೆ ಮತ್ತು ನರಕಕ್ಕೆ ಬೀಳುತ್ತಾರೆ. ಸೊ ತುಂಬಾ ಅಂದ್ರೆ ಈ ತರ ಅಂದ್ರೆ ಆಕ್ಟಿವಿಟೀಸ್ ಅಲ್ಲಿ ತೊಡಗೋದ್ರಿಂದ ಏನಾಗುವಂತದ್ದು, ಅವರು ಮತ್ತು ಇನ್ನು ಮಾಯೆಯಲ್ಲಿ ಬೀಳುವಂತದ್ದು. ಕೃಷ್ಣ ಹೇಳ್ತಾನೆ, ಅಂದ್ರೆ ಕೃಷ್ಣ ರಿವೀಲ್ ಆಗಲ್ಲ, ಯಾರಿಗೆ ಈ ಆಸುರಿ ಸ್ವಭಾವ ಇರುತ್ತೆ ಅಂತವ್ರ ಮುಂದೆ ಕೃಷ್ಣ ರಿವೀಲ್ ಆಗಲ್ಲ. ಅವನ ಒಂದು ಇಂಟರ್ನಲ್ ಪೊಟೆನ್ಸಿ ಏನಿದೆ, ಅಂತರಂಗ ಶಕ್ತಿಯಿಂದ ಅವನವರಿಗೆ ಗೊತ್ತಾಗಲ್ಲ, ಅವರು ದೇವ್ರು ಅಂತ ಅವರಿಗೆ ಅರ್ಥ ಆಗಲ್ಲ. ಇದರಿಂದ ಏನಾಗುತ್ತೆ, ಅವರು ಇನ್ನೂ ಸಹ ನಾಸ್ತಿಕ ಅಭಿಪ್ರಾಯದಿಂದ ಇಂದ್ರಿಯ ಭೋಗದಲ್ಲೇ ಹೆಚ್ಚಾಗಿ ತೊಡಗಿ ನರಕಕ್ಕೆ ಬೀಳ್ತಾರೆ. ಅಹಂಕಾರಂ ಬಲಂ ದರ್ಪಂ ಕಾಮಂ ಕ್ರೋಧಂ ಚ ಸಂಶ್ರಿತಾಃ ಮಮಾತ್ಮ ಪರದೇಹೇಶು ಪ್ರದ್ವಶಂತೋ ಅಭ್ಯಸೂಯಕಾಃ. ಅಹಂಕಾರ, ಬಲ, ದರ್ಪ, ಕಾಮ ಮತ್ತು ಕ್ರೋಧಗಳಿಂದ ಅಸುರರು ದಿಗ್ಭ್ರಾಂತರಾಗುತ್ತಾರೆ. ಅವರ ದೇಹಗಳಲ್ಲಿ ಮತ್ತು ಇತರರ ದೇಹಗಳಲ್ಲಿ ಇರುವ ದೇವೋತ್ತಮ ಪರಮಪುರುಷನನ್ನು ದ್ವೇಷಿಸಿ ನಿಜವಾದ ಧರ್ಮವನ್ನು ಹಳಿದು ಮಾತನಾಡುತ್ತಾರೆ. ಸೊ ಇವನು ಶಿಶುಪಾಲ ಹೇಗೆ ಅಂದ್ರೆ, ಇದು ಕೃಷ್ಣ ಅಂದ್ರೆ ಧರ್ಮರಾಯ ರಾಜಸೂಯ ಯಜ್ಞ ಅಂತ ಒಂದು ಯಾಗ ಮಾಡುವಂಥದ್ದು. ಆ ಯಜ್ಞದಲ್ಲಿ ಅಂದ್ರೆ ನಮಗೆಲ್ಲ ಗೊತ್ತಿರುವಂತದ್ದು, ಭೋಕ್ತಾರಂ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ. ಸೊ ಕೃಷ್ಣನೇ ಭೋಕ್ತಾರ. ಸೊ ಕೃಷ್ಣನಿಗೆ ಪೂಜೆ ಮಾಡುವಂಥದ್ದಲ್ಲಿ ಎಲ್ಲರೂ ಅನುಮತಿ ಕೊಟ್ಟು ಎಲ್ಲರ ಸಹಮತಿಯಿಂದ ಕೃಷ್ಣನನ್ನ ಪೂಜೆ ಮಾಡುವಂಥದ್ದು. ಆಗ ಏನಾಗುತ್ತೆ, ಇವನಿಗೆ ಈ ರಾಕ್ಷಸರಿಗೆ ಅದನ್ನ ಸಹಿಸಕ್ಕಾಗಲ್ಲ. ಅಂದ್ರೆ ಅವರೇ ಹೆಚ್ಚು ಅಂತ ಇರ್ಬೇಕು, ಅವರಿಂದ ಬೇರೆ ಯಾರು ಅಂದ್ರೆ ಅವರು ಕೃಷ್ಣನನ್ನ ಅವಜಾನಂತಿ ಮಾಮೂಢ ಮಾನುಷೀಂ ತನುಮಾಶ್ರಿತಂ ಪರಂಭಾವಂ ಅಜಾನಂತಹ ಮಮ ಭೂತ ಮಹೇಶ್ವರಂ. ಕೃಷ್ಣ ಹೇಳುವಂಥದ್ದು, ಮೂಢರು ನಾನು ಬಂದಾಗ ನನ್ನ ಆರ್ಡಿನರಿ ಪರ್ಸನ್ ಅಂತ ಅನ್ಕೊಳ್ಳುವಂಥದ್ದು. ಅವಜಾನಂತಿ ಮಾಮೂಢ ಮಾನುಷೀತಂ ತನುಮಾಶ್ರಿತಂ ಪರಂಭಾವಂ ಅಜಾನಂತಹ ಮಮ ಭೂತ ಮಹೇಶ್ವರಂ. ಅಂದ್ರೆ ನಾನು ಪರಂಭಾವವನ್ನ ತಿಳ್ಕೊಳ್ದೆ ಇರುವಂತದ್ದು. ಸೊ ಇಲ್ಲಿ ಅವನು ದೇವರನ್ನ ಅರ್ಥ ಮಾಡ್ಕೊಳ್ದೆ ದೇವರನ್ನೇ ದ್ವೇಷಿಸುವಂತದ್ದು. ಸೊ ಅವನಿಗೆ ಒಂದು ವರ ಸಿಕ್ಕಿರುತ್ತೆ. ಅವನ ತಾಯಿ ಅಂದ್ರೆ ಶಿಶುಪಾಲ ಹುಟ್ಟಿರೋ ಟೈಮಲ್ಲಿ ಅವನಿಗೆ 4 ಕೈಗಳಿರುವಂತದ್ದು. ಆಗ ಅವನ ತಾಯಿಗೆ ಒಬ್ಬ ಅಸ್ಟ್ರಾಲಜರ್ ಹೇಳುವಂತದ್ದು, ಇವನನ್ನ ಯಾರು ಸಾಯಿಸ್ತಾರೋ ಅಂದ್ರೆ ಯಾರಿಂದ ಇವನ ಮೃತ್ಯು ಆಗುತ್ತೋ ಅವನು ಇವನ ಮುಟ್ಟಿದಾಗ 2 ಕೈ ಬೀಳುವಂತದ್ದು ಅಂತ. ಆಗ ಅವನ ಮೊದಲನೆಯ ಒಂದು ಹುಟ್ಟು ಹಬ್ಬಕ್ಕೆ ಕೃಷ್ಣ ಬರ್ತಾನಂತೆ. ಕೃಷ್ಣ ಬಂದಾಗ ಏನಾಗತ್ತೆ, ಕೃಷ್ಣ ಅವನನ್ನ ಮುಟ್ಟಿದ ತಕ್ಷಣ ಅವನ 2 ಕೈ ಬೀಳುವಂಥದ್ದು. ಆಗ ತಾಯಿಗೆ ಕೂಡ್ಲೆ ಗೊತ್ತಾಗತ್ತೆ, ಇವನ ಕೃಷ್ಣನಿಂದಲೇ ನನ್ನ ಮಗ ಸಾಯಲ್ಪಡುವಂಥದ್ದು ಅಂತ. ಸೊ ಅವನು ಕೃಷ್ಣನನ್ನ ಅವಳು ಬೇಡ್ಕೊಳ್ತಾಳೆ, ಕೃಷ್ಣ ನೀನು ನನ್ನ ಮಗನನ್ನ ಸಾಯಿಸ್ತಾ ಇದೀಯಾ ಅಂತ ಹೇಳುವಾಗ ಅವ್ನು ಹೇಳ್ತಾನೆ, ನಾನೇನ್ ಮಾಡ್ಲಿ, ಅವನು ಅಷ್ಟು ಆಸುರನಾಗಿರ್ತಾನೆ, ಆಸುರಿ ಸ್ವಭಾವ, ಹಾಗಾಗಿ ನಾನು ಕೊಲ್ಬೇಕಾಗತ್ತೆ. ಇಲ್ಲ, ನೀನೊಂದು 100 ತಪ್ಪುಗಳನ್ನ ಕ್ಷಮಿಸು, ತಾಯಿ ಅಲ್ವಾ ಎಷ್ಟಾದ್ರೂ ಅವಳು ಕೇಳ್ಕೊತಾಳೆ. ಆಗ ಅವನು ಹೇಳ್ತಾನೆ, ಆಯ್ತು ನಾನು 100 ತಪ್ಪನ್ನ ಕ್ಷಮಿಸ್ತೇನೆ, ಆದ್ರೆ 100ನ ಒಂದು ಹೆಚ್ಚು ತಪ್ಪು ಮಾಡಿದ್ರೆ ನಾನು ಅವನ್ನ ಬಿಡಲ್ಲ, ಅವನನ್ನ ನಾನು ಸಾಯಿಸ್ತೇನೆ ಅಂತ. ಸೊ ಈ ಯಾಗದಲ್ಲಿ ಬಂದಾಗ ಅವನು ಏನ್ ಮಾಡ್ತಾನೆ, ಒಂದಾದ್ಮೇಲೆ ಒಂದು ಅವನಿಗೆ ತುಂಬಾ ದ್ವೇಷ ಇರುತ್ತೆ ಕೃಷ್ಣನ್ ಮೇಲೆ. ಹಾಗಾಗಿ ಅವನು
ಕೃಷ್ಣನ ಬೈತಾ ಹೋಗ್ತಾನೆ, ತುಂಬಾ ಅವವಾಚ್ಯ ಶಬ್ದಗಳಿಂದ ಅವನು ನಿಂದಿಸ್ತಾ ಹೋಗ್ತಾನೆ. ಅಲ್ಲಿರೋರೆಲ್ಲ ಅವನ್ನ ಹೊಡಿಯಕ್ ಹೋಗುವಾಗ ಕೃಷ್ಣ ತಡೀತಾನೆ, ಯಾಕಂದ್ರೆ ಅವನು ಪ್ರಾಮಿಸ್ ಮಾಡಿರ್ತಾನೆ, ಅವನ ವಚನ ಕೊಟ್ಟಿರ್ತಾನೆ ಅವನ ತಾಯಿಗೆ, ನಾನು 100 ತಪ್ಪಾಗೋರು ಸಹಿಸ್ತೇನೆ ಅಂತ. ಸೊ ಕೃಷ್ಣ ಏನು ಹೇಳಲ್ಲ. 100ನ 1 ಅವನು ಹೇಳ್ಬೇಕು ಅಂತ ಇರುವಾಗ ಸುದರ್ಶನ ಚಕ್ರವನ್ನ ಬಿಟ್ಟು ಅವನನ್ನ ಸಾಯಿಸುವಂತದ್ದು. ಸೊ ಈ ತರ ಅಹಂಕಾರ, ದರ್ಪ, ಅವರು ಪರಮಾತ್ಮನನ್ನ ಮರಿತಾರೆ, ಎಲ್ಲರ ಹೃದಯದಲ್ಲಿರೋ ಪರಮಾತ್ಮನನ್ನ ಮರಿತಾರೆ. ತಾನಾಹಂ ದ್ವಶತ ಕ್ರೂರಾನ್ ಸಂಸಾರೇಶು ನರಾಧಮಾನ್ ಕ್ಷಿಪಾಮ್ಯ ಜಸ್ರಮಶುಭಾನ್ ಆಸುರೀನ್ ದ್ವೇಷ ಯೋನಿಷು. ಅಸೂರಯಾಪರರು ಕ್ರೂರರು ನರಾಧಮರು ಆದವರನ್ನು ನಾನು ನಿರಂತರವಾಗಿ ಐಹಿಕ ಅಸ್ತಿತ್ವಕ್ಕೆ ಸಾಗರಕ್ಕೆ ನೂಕುತ್ತೇನೆ, ಹಲವರು ಆಸುರಿ ಜೀವ ವರ್ಗಗಳಿಗೆ ತಳ್ಳುತ್ತೇನೆ. ನೋಡಿ ಕೃಷ್ಣ ಹೇಳುವಂತದ್ದು, ಯಾರು ಈ ರೀತಿ ಒಂದು ಆಸುರಿ ಸ್ವಭಾವದಲ್ಲಿ ಇರ್ತಾರೆ, ಕ್ರೂರರಾಗಿರ್ತಾರೆ, ಬೇರೆಯವರ ಮೇಲೆ ಒಂದು ಅಂದ್ರೆ ಹಿಂಸೆ ಮಾಡ್ತಾ ಇರ್ತಾರೆ, ಜನರಿಗೆ, ಸಾಧುಗಳಿಗೆ ಹಿಂಸೆ ಕೊಡ್ತಾ ಇರ್ತಾರೆ, ಭಕ್ತರಿಗೆ ಹಿಂಸೆ ಕೊಡ್ತಾ ಇರ್ತಾರೆ, ನರಾಧಮರು, ನರರಲ್ಲಿ ಅಧಮರು, ಕೆಳಮಟ್ಟವರು, ಸೊ ಅಂತವರನ್ನ ನಾನು ನಿರಂತರವಾಗಿ ಈ ಐಹಿಕ ಈ ಮೆಟೀರಿಯಲ್ ವರ್ಲ್ಡ್ಗೆ ಮತ್ತೆ 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 ನಾನು ದೂಡ್ತಾ ಇರ್ತೇನೆ. ಇಷ್ಟು ಮಾತ್ರ ಅಲ್ಲ, ಕೆಲವೊಂದ್ಸರ್ತಿ ಆಸುರಿ ವರ್ಗ, ಆಸುರಿ ಜೀವ ವರ್ಗಗಳಿಗೆ ತಳ್ಳುತ್ತೇನೆ ಅಂತ ಹೇಳಿ. ಅಂದ್ರೆ ಅದಕ್ಕೊಂದು ಈಶ್ವರದಲ್ಲಿ ಒಂದು ಸಹ ಇದೆ. ಹಾ ಅಲ್ಲ, ಅಸೂರ್ಯಾನ ಅಸೂರ್ಯಾನಾಮತೆ ಲೋಕ ಅಂದೇನ ತಮಸಾವೃತಾಃ ತಾಂಸ್ತೆ ಪ್ರೇತಾಭಿಗಚ್ಚಂತಿ ಏಕೆ ಚಾತ್ಮಹನೋ ಜನಾಃ. The killer of the soul, whoever he may be, must enter into planets known as worlds of faithlessness, full of darkness and ignorance. ಅಂತ ಹೇಳಿದ್ರೆ, ಯಾರು ಆತ್ಮವನ್ನ ಅರ್ಥ ಮಾಡ್ಕೊಳ್ದೆ, ಪರಮಾತ್ಮವನ್ನ ಅರ್ಥ ಮಾಡ್ಕೊಳ್ದೆ, ಯಾರು ಈ ಜೀವನವನ್ನ ಮನುಷ್ಯವನಾಗಿ ಹುಟ್ಟಿ ಈ ಮನುಷ್ಯ ಜೀವನವನ್ನ ಹಾಳು ಮಾಡ್ಕೊಳ್ತಾನೋ ಅಂತವನ ಗತಿ ಏನಾಗುವಂಥದ್ದು, ಈ ಜೀವನ ಮುಗ್ದ ಮೇಲೆ ಅವನು ಎಂತಹ ಗ್ರಹಗಳಿಗೆ ಹೋಗುವಂಥದ್ದು ಅಂತ ಹೇಳಿದ್ರೆ, ಫೇತ್ಲೆಸ್ನೆಸ್, ಎಲ್ಲಿ ಒಂದು ನಂಬಿಕೆ ಇಲ್ದೇ ಇರುವಂತದ್ದು, ಹಾಗೂ ಫುಲ್ ಆಫ್ ಡಾರ್ಕ್ನೆಸ್, ಕತ್ತಲೆ ಕವಿದಿರುವಂತ ಒಂದು ಬೇರೆ ಇಲ್ಲಿ ಕೃಷ್ಣ ಹೇಳುವಂಥದ್ದು ಆಸುರಿ ಜೀವ ವರ್ಗಗಳಿಗೆ, ಅಂದ್ರೆ ಆ ಒಂದು ಬೇರೆ ಪ್ಲಾನೆಟ್ಸ್ ಗೆ ಕಳಿಸುವಂತದ್ದು, ಹಾಗೂ ಎಲ್ಲಿ ತಾಮಸ್ಸಿಂದ ಅಂದ್ರೆ ಅಂಧಕಾರದಿಂದ ಅಜ್ಞಾನದಿಂದ ಕೂಡಿರುವಂತದ್ದು, ಅಂತಹ ಒಂದು ಪ್ಲಾನೆಟ್ ಅಲ್ಲಿ ಅವರ ಜನ್ಮ ಆಗುವಂತದ್ದು, ಹಾಗೂ ಆಸುರರು ಸಹ ಆಗುವಂತದ್ದು, ಅಥವಾ ಪ್ರಾಣಿಗಳಾಗುವಂತದ್ದು. ಆಸುರಿಂ ಯೋನಿ ವಾಪ್ನ ಮಾಪನ್ನ ಮೂಢಾ ಜನ್ಮನಿ ಜನ್ಮನಿ ಮಾಮ ಪ್ರಾಪ್ಯೈವ ಕೌಂತೇಯ ತಥೋ ಯಾಂತಿ ಧಮೋಗತಿಂ. ಕುಂತಿಯ ಮಗನಾದ ಅರ್ಜುನನೇ, ಆಸುರಿ ಜೀವ ವರ್ಗಗಳಲ್ಲಿ ಮತ್ತೆ ಮತ್ತೆ ಹುಟ್ಟುವ ಇಂತಹ ಜನರು ಎಂದೂ ನನ್ನ ಬಳಿಗೆ ಬರಲಾರರು, ಕ್ರಮೇಣ ಅವರು ಅಧಮಗತಿಗೆ ಇಳಿಯುತ್ತಾರೆ. ನೋಡಿ, ಹಾಗೇನಾಗುತ್ತೆ, ಕೃಷ್ಣ ಮತ್ತೆ ಮತ್ತೆ ಕೆಳಗಿನ ಇದಕ್ಕೆ ಹಾಕುವಂಥದ್ದು, ಅವರು ಇನ್ನು ಕೆಟ್ಟ ಕೆಲಸಗಳು ಮಾಡಿ ಅವರು ಅಧಮರಾಗಿ ತೀರಾ ಕೆಳಗಿನ ಕ್ರಿಮಿಗಳಾಗಿ ಹೋಗುವಂಥದ್ದು ಅಂತ ಹೇಳಿದ್ರೆ, ಕೃಷ್ಣನ ಹತ್ರ ಅವರು ಖಂಡಿತ ಬರಕ್ಕೆ ಸಾಧ್ಯನೇ ಇಲ್ಲ ಅಂತ ಇಲ್ಲಿ ಕೃಷ್ಣ ಹೇಳುವಂಥದ್ದು. ಸೊ ಈಗ ಕಲಿಯುಗದಲ್ಲಿ ಹೆಚ್ಚಾಗಿ ಬೆಲಿಯು ಮಾಡುವಂಥದ್ದೆಲ್ಲರೇನು, ದೇವರಿಲ್ಲ, ಆದ್ರೆ ಗೂಗಲೇ ದೇವ್ರು. ಅಂದ್ರೆ ಗೂಗಲ್ ಹಿಂದೆ ಒಬ್ಬ ಮನುಷ್ಯ ಇದ್ದಾನೆ, ಮನುಷ್ಯ ಮಾಡುವಂಥದ್ದು, ಮನುಷ್ಯ ಎಲ್ಲ 4 ಡಿಫೆಕ್ಟ್ ಇರುವಂತದ್ದು ಅಲ್ವಾ. ನಮ್ಗೆ ಯಾವ್ದೆಲ್ಲ ನಮಗೆ ತಪ್ಪು ಮಾಡುವಂಥದ್ದು, ಹಾಗೂ ನಾವು ಭ್ರಮೆಗೆ ಒಳಗಾಗುವಂಥದ್ದು, ಹಾಗೂ ನಮ್ಮ ಇಂದ್ರಿಯಗಳು ಅಪರಿಪೂರ್ಣ, ಹಾಗೂ ನಾವು ಮೋಸ ಮಾಡುವ ಪ್ರವೃತ್ತಿ, ಈ ಎಲ್ಲ ಇರುವಂತವನು ಅಂತಹ ಒಬ್ಬ ಮನುಷ್ಯ ಮಾಡಿರುವಂತ ಒಂದು ಗೂಗಲ್. ಆ ಗೂಗಲ್ ಎಷ್ಟು ಸರಿ ಇರ್ಬೋದು, ಬಟ್ ಆದ್ರೆ ಜನರು ಅದಲ್ಲಿರೋ ಇನ್ಫಾರ್ಮೇಶನ್ ಎಲ್ಲ ತರ್ತಾರೆ. ನಾವು ಏನಾದ್ರೂ ಒಂದು ವಿಷಯ ಹೇಳಿದ್ರು, ಆಧ್ಯಾತ್ಮಿಕ ರಿಲೇಟೆಡ್ ಏನಿದೆ, ಇಲ್ಲ ನಾನು ಗೂಗಲ್ ಅಲ್ಲಿ ನೋಡಿದೆ ಇದು ಹೀಗಿದೆ, ಬಟ್ ಅದರಿಂದ ನೋಡ್ಬಾರ್ದು, ನಾವು ಸ್ಕ್ರಿಪ್ಚರ್ ನ ರೆಫರೆನ್ಸ್ ಮಾಡ್ಬೇಕು. ತ್ರಿವಿಧಂ ನರಕಸ್ಯೇದಂ ದ್ವಾರಂ ನಾಶನಮಾತ್ಮನಃ ಕ್ರಾಮ ಕ್ರೋಧಸ್ತಥಾ ಲೋಭ ತಸ್ಮಾದೇ ತತ್ರಯಂ ತ್ಯಜೇತ್. ನರಕಕ್ಕೆ 3 ದ್ವಾರಗಳಿವೆ, ಕಾಮ, ಕ್ರೋಧ ಮತ್ತು ಲೋಭ. ಪ್ರತಿಯೊಬ್ಬ ವಿವೇಕಿಯು ಇವುಗಳನ್ನು ಬಿಡಬೇಕು, ಏಕೆಂದರೆ ಅವು ಆತ್ಮದ ಅವನತಿಗೆ ಕಾರಣ. 3 ಯಾವುದೆಲ್ಲ? ಲಸ್ಟ್, ಆಂಗರ್, ಗ್ರೀಡ್. ಸೊ ಈ 3 ಸೊ ಕೃಷ್ಣ ಹೇಳುವಂಥದ್ದು ಇದೆಲ್ಲ. ಅರ್ಜುನ ಕೇಳ್ತಾನೆ, ಯಾಕೆ ಒಬ್ಬ ಮನುಷ್ಯ
ಫೋರ್ಸ್ಫುಲಿ ಒಂದು ತಪ್ಪನ್ನ ಮಾಡುವಂತದ್ದು. ಆಗ ಕೃಷ್ಣ ಹೇಳುವಂತದ್ದು ಇದಕ್ಕೆಲ್ಲ ಕಾರಣ ಕಾಮವೇ ಅಂತ ಹೇಳಿ, ಕಾಮದಿಂದನೇ ಎಲ್ಲ ಆಗುವಂತದ್ದು. ಸೊ ಇಲ್ಲಿ ಕೃಷ್ಣ ಹೇಳುವಂತದ್ದು ಕಾಮ ಕ್ರೋಧ ಹಾಗೂ ಲೋಭ, ಈ ಮೂರು ನರಕಕ್ಕೆ ದಾರಿಯಂತೆ. ಇದನ್ನ ನಾವು ಯಾರು ಈ ದಾರಿಯಲ್ಲಿ ಇರ್ತಾರೆ, ಈ ಒಂದು ಮಾರ್ಗದಲ್ಲಿ ಕಾಮ ಕ್ರೋಧ ಹಾಗೂ ಲೋಭ, ಅವರ ಅವನತಿ ಖಂಡಿತ ಅಂತ ಹೇಳಿ, ಅವರ ನಾಶ. ಸೊ ಇದಕ್ಕೆ ಕಾಮದಿಂದ ಮಾಡಿ ಅಂದ್ರೆ ದ್ರೌಪದಿಯ ವಸ್ತ್ರಾಭರಣ ಮಾಡೋ ಪ್ರಯತ್ನ ಮಾಡಿರುವಂತದ್ದು. ಕ್ರೋಧ ಅಂದ್ರೆ ಒಂದು ಲೋಭ ಅಂತ ಹೇಳಿದ್ರೆ, ಈಗ ಇವರು ಪಾಂಡವರು ಕೌರವರು ಏನು ಅವರಿಗೆ ಒಂದು 5 ಹಳ್ಳಿಗಳು ಸಹ ಕೊಡಕ್ಕೆ ಅವನು ರೆಡಿ ಇರಲಿಲ್ಲ ದುರ್ಯೋಧನ, ಅದು ಲೋಭ. ಕ್ರೋಧ ಕಾಮ ಕ್ರೋಧ ಅಂತ ಹೇಳಿದ್ರೆ ಅಂದ್ರೆ ಅವರ ಒಂದು ದ್ವೇಷದಿಂದನೇ ಒಂದು ಇಡೀ ಯುದ್ಧ ಆಗಿರುವಂತದ್ದು ಅಂತ ನಾವು ತಗೊಳ್ಬಹುದು. ಸೊ ಈ ಮೂರು ಕಾರಣ ಇದು ನರಕಕ್ಕೆ ದಾರಿ. ಕುಂತಿಯ ಮಗನಾದ ಅರ್ಜುನನೇ, ನರಕದ ಈ ದ್ವಾರಗಳಿಂದ ತಪ್ಪಿಸಿಕೊಂಡವನು ಆತ್ಮ ಸಾಕ್ಷಾತ್ಕಾರಕ್ಕೆ ನೆರವಾಗುವ ಕರ್ಮಗಳನ್ನು ಮಾಡುತ್ತಾನೆ. ಹೀಗೆ ಕ್ರಮೇಣ ಪರಮಗತಿಯನ್ನು ಹೊಂದುತ್ತಾನೆ. ಸೊ ಆ ಮೂರು ಮೇನ್ ಆಗಿ ನಾವು ದೇವರ ಒಂದು ಸಾಮೀಪ್ಯ ಬೇಕು ಅಂತ ಹೇಳಿದ್ರೆ, ನಾವು ಕಾಮ ಕ್ರೋಧ ಹಾಗೂ ಲೋಭ ಏನಿದೆ ಇದರಿಂದ ಹೊರಗಡೆ ಬಂದಾಗ ಮಾತ್ರ ಅವನಿಗೆ ನಿಧಾನಕ್ಕೆ ಆತ್ಮ ಸಾಕ್ಷಾತ್ಕಾರ ಸಾಧ್ಯ. ಸೊ ಅದಕ್ಕೆ ಮೊದ್ಲಿಗೆ ಏನ್ ಮಾಡ್ಬೇಕಾಗುವಂಥದ್ದು, ನಾವು ಆಧ್ಯಾತ್ಮಿಕ ಗುರುಗಳನ್ನ ಆಶ್ರಯ ತಗೊಳ್ಳುವಂಥದ್ದು. ಅದಾದ ಮೇಲೆ ನಾವು ವೇದಗಳ ಪಠಣ ಮಾಡುವಂಥದ್ದು ಹಾಗೂ ಕೆಲವೊಂದು ತಪಸ್ಸು ಮಾಡುವಂಥದ್ದು. ತಪಸ್ಸು ಅಂದ್ರೆ ಈ ರೆಗ್ಯುಲೇಟಿವ್ ಪ್ರಿನ್ಸಿಪಲ್ಸ್, ನಿಯಂತ್ರಕ ತತ್ವಗಳನ್ನ ಫಾಲೋ ಮಾಡುವಂಥದ್ದು ಇರ್ಬೋದು. ಮತ್ತೆ ನಮ್ಮ ಇಂದ್ರಿಯಗಳನ್ನ ಕಂಟ್ರೋಲ್ ಮಾಡುವಂಥದ್ದು. ಕಂಟ್ರೋಲ್ ಅಂತ ಹೇಳಿದ್ರೆ ಇಂದ್ರಿಯಗಳನ್ನ ಕೃಷ್ಣನ ಸೇವೆಯಲ್ಲಿ ತೊಡಗಿಸ್ಕೊಳ್ಳುವಂಥದ್ದು. ಆರ್ಟಿಫಿಷಿಯಲ್ ಆಗಲ್ಲ, ಅಂದ್ರೆ ಕಂಟ್ರೋಲ್ ಮಾಡಕ್ ಆಗಲ್ಲ. ಹಾಗಾಗಿ ನಾವು ಇಂದ್ರಿಯಗಳಿಗೆ ಬೇರೆ ಯಾಕಂತ ಹೇಳಿದ್ರೆ ಇಂದ್ರಿಯಗಳ ಒಡೆಯ ಕೃಷ್ಣ, ಋಷಿಕೇಶ. ಸೊ ಋಷಿಕೇಶಂ ಸೇವನಂ ಭಕ್ತಿ ರುಚ್ಯತೆ. ಸೊ ಅದರಿಂದ ನಮಗೆ ಆಧ್ಯಾತ್ಮಿಕ ಪ್ರಗತಿ ಆಗುವಂಥದ್ದು. ಏತೈರ್ ವಿಮುಕ್ತ ಕೌಂತೆಯ ತಮೋದ್ವಾರೈಸ್ತಿರ್ಭಿರ್ನಃ ಆಚರತ್ಯಾತ್ಮನ ಶ್ರೇಯಸ್ ತತೋ ಯಾತಿ ಪರಾಂ ಗತಿಂ. ಯಶ್ ಶಾಸ್ತ್ರವಿಧಿ ಮುತ್ಸೃಜ್ಯ ವರ್ತತೆ ಕಾಮಕಾರತಃ ನ ಸ ಸಿದ್ಧಿಮವಾಪ್ನೋತಿ ಸುಖಂ ನ ಪರಮಾಂ ಗತಿಂ. ಯಾರು ಶಾಸ್ತ್ರವಿಧಿಗಳನ್ನು ತ್ಯಜಿಸಿ ತನ್ನ ಅನಿಸಿಕೆಗಳಂತೆ ಕರ್ಮ ಮಾಡುವನೋ ಅವನಿಗೆ ಪರಿಪೂರ್ಣತೆಯಾಗಲಿ ಸುಖವಾಗಲಿ ಪರಮಗತಿಯಾಗಲಿ ದೊರಕುವುದಿಲ್ಲ. ಸೊ ಶಾಸ್ತ್ರಗಳನ್ನ ಯಾರು ರಿಜೆಕ್ಟ್ ಮಾಡ್ತಾರೋ ಅವರಿಗೆ ಅಂದ್ರೆ ಕೃಷ್ಣನನ್ನ ಯಾರು, ಕೃಷ್ಣ ಹೇಳಿದ ಒಂದು ಧರ್ಮಂತು ಸಾಕ್ಷಾತ್ ಭಗವತ್ ಪ್ರಣೀತಂ. ಸೊ ಕೃಷ್ಣ ಕೊಟ್ಟಿರೋ ಒಂದ ಧರ್ಮ ಶಾಸ್ತ್ರವನ್ನ ಯಾರು ರಿಜೆಕ್ಟ್ ಮಾಡ್ತಾರೆ, ಇದನ್ನ ಯಾರು ನಂಬುವುದಿಲ್ಲ, ಸೊ ತಮಗೆ ಬೇಕಾದ ಹಾಗೆ ನಡ್ಕೊಳ್ಳುವಂಥದ್ದು, ಅಂದ್ರೆ ಈ ಲೈಫ್ ಇರುವಂತದ್ದು, ಒಂದು ಲೈಫ್ ಇರುವಂತದ್ದು ನಾವು ಎಂಜಾಯ್ ಮಾಡಕ್ ಇರುವಂತದ್ದು ಅಂತ ಹೇಳಿ ಆ ಒಂದು ರೀತಿಯಲ್ಲಿ ನಾಸ್ತಿಕ ಅಭಿಪ್ರಾಯದಲ್ಲಿ ಇರುವಂತವ್ರಾಗ್ಲಿ ಅಂತವರಿಗೆ ಯಾವುದೇ ಒಂದು ಪರಿಪೂರ್ಣತೆ ಆಗ್ಲಿ ಸುಖವೂ ಇಲ್ಲ, ಪರಮಗತಿ ಸಹ. ಯಾಕಂತ ಹೇಳಿದ್ರೆ ಅವರ ಮನಸ್ಸೇ ಅವರಿಗೆ ಒಂದು ಶತ್ರು ಆಗಿರುವಂತದ್ದು. ಅವರು ಇಂದ್ರಿಯಗಳ ಕೈಯಲ್ಲಿ ಅವರ ಮನಸ್ಸನ್ನ ಕೊಟ್ಟಿರ್ತಾರೆ. ಸೊ ನಾವು ಯಾವಾಗ ಇಂದ್ರಿಯಗಳ ಕೈಯಲ್ಲಿ ಅಂದ್ರೆ ಧ್ಯಾಯತೋ ವಿಷಯಾನ್ ಪುಂಸ ಸಂಗಸ್ತೋ ಉಪಜಾಯತೆ ಸಂಗಾತ್ ಸಂಜಾಯತೆ ಕಾಮ ಕಾಮಾತ್ ಕ್ರೋಧೋ ಬಿಜಾಯತೆ ಕ್ರೋಧಾತ್ ಭವತಿ ಸಮೋಹಾತ್ ಸ್ಮೃತಿ ವಿಭ್ರಮಃ ಸ್ಮೃತಿ ಭ್ರಂಶಾತ್ ಬುದ್ಧಿನಾಶೋ ಬುದ್ಧಿನಾಶಾತ್ ಪ್ರಣಶ್ಯತಿ. ಸೊ ಎಲ್ಲವೂ ಶುರುವಾಗುವಂತದ್ದು ಒಂದು ಇಂದ್ರಿಯ ವಸ್ತುಗಳ ಮೇಲೆ ಇರುವಂತ ಆಸಕ್ತಿಯಿಂದ. ಆಸಕ್ತಿ ಕಾಮ ಆಗುವಂಥದ್ದು, ಕಾಮದಿಂದ ಅಟ್ಯಾಚ್ಮೆಂಟ್ ಆಗುವಂಥದ್ದು, ಅದರಿಂದ ಮನುಷ್ಯ ಭ್ರಮೆಗೆ ಒಳಗಾಗುವಂಥದ್ದು. ಹಾಗೆ ಅವನು ಹೇಗೆ ಒಂದು 8 ಹಂತಗಳಲ್ಲಿ ಅವನ ಫಾಲ್ ಡೌನ್ ಹೇಗೆ ಅಂತ ನಾವು 2ನೇ ಅಧ್ಯಾಯದಲ್ಲಿ ನೋಡಿದ್ವಿ. ಸೊ ಆ ರೀತಿಯಲ್ಲಿ ಅವನು ಹೀಗೆ ಮಾಡೋದ್ರಿಂದ ಅವನು ಪರಮಗತಿಯನ್ನು ಹೊಂದೋಕ್ಕೂ ಸಾಧ್ಯ ಇಲ್ಲ. ತಸ್ಮಾತ್ ಶಾಸ್ತ್ರಂ ಪ್ರಮಾಣಂ ತೇ ಕಾರ್ಯ ವ್ಯವಸ್ಥಿತೌ ಜ್ಞಾತ್ವಾ ಶಾಸ್ತ್ರ ವಿಧಾನೋಕ್ತಂ ಕರ್ಮ ಕರ್ತು ವಿಹಾರಸಿ. ಆದುದರಿಂದ ಮನುಷ್ಯನು ಶಾಸ್ತ್ರಕ್ಕೆ ಅನುಗುಣವಾಗಿ ಯಾವುದು ಕರ್ತವ್ಯ ಯಾವುದು ಕರ್ತವ್ಯವಲ್ಲ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು. ಇಂತಹ ನಿಯಮ ನಿಬಂಧನೆಗಳನ್ನು ತಿಳಿದುಕೊಂಡು ಮನುಷ್ಯನು ತಾನು ಕ್ರಮೇಣ ಮೇಲಕ್ಕೇರುವುದು ಸಾಧ್ಯವಾಗುವಂತೆ ಕರ್ಮ ಮಾಡಬೇಕು. ಸೊ ನಾವು ಹಾಗಾಗಿ ಈ ಭಗವದ್ಗೀತೆಯಲ್ಲಿರೋ ಜ್ಞಾನವನ್ನ ತಗೊಳ್ಬೇಕು. ಯಾಕಂತ ಹೇಳಿದ್ರೆ ಇದು ನಮ್ಮ ಜೀವನದ ಕೈಪಿಡಿ, ಇದು ಲೈಕ್ ಮ್ಯಾನ್ಯುಯಲ್, ಹೇಗೆ ಈ ಭೌತಿಕ ಪ್ರಪಂಚದಲ್ಲಿ ನಾವು ಬದುಕಬಹುದು ಅಂತ ಭಗವಂತ ಕೊಟ್ಟಿದ್ದಾನೆ. ಸೊ ನಾವಿಲ್ಲಿ ಹೇಗಿರ್ಬೇಕು, ಕೃಷ್ಣ ಹೇಳಿದಾನೆ, ಇದು ದುಃಖಾಲಯಂ ಅಶಾಶ್ವತಂ. ಸೊ ಇಲ್ಲಿ ನಾವು ಯಾವ ರೀತಿ ಇರ್ಬೇಕು, ಸೊ ನಾವ್ ಇದನ್ನ ಇಲ್ಲಿ ನಾವು ರಿಫಾರ್ಮ್ ಆಗಿ ಮತ್ತೆ ಕೃಷ್ಣನ ಧಾಮಕ್ಕೆ ಹೇಗೆ ಹೋಗುವಂಥದ್ದು ಅಂತ ಹೇಳಿ ತಿಳ್ಕೊಳ್ಳೋದಕ್ಕೆ ನಾವು ಅದನ್ನ ಯೂಸ್ ಮಾಡ್ಬೇಕು. ಶಾಸ್ತ್ರವನ್ನ
ಫಾಲೋ ಮಾಡ್ಬೇಕು. ಹಾಗೂ ಈಗ ಕೃಷ್ಣ ಬಲರಾಮ್ ಸಹ ಅವರು ಒಂದು ಗುರುಕುಲಕ್ಕೆ ಹೋಗಿದ್ರು. ಅಂದ್ರೆ ಕೃಷ್ಣ ದೇವೋತ್ತಮ ಪರಮಪುರುಷ, ಅವನಿಗೆಲ್ಲ ತಿಳಿದಿತ್ತು, ಆದ್ರೂ ಸಹ ಅವನು ಗುರುಗಳ, ಯಾಕೆ ಅಂತ ಹೇಳಿದ್ರೆ ಅವನೊಂದು ಆಸ್ ಎಸ್ ಎಕ್ಸಾಂಪಲ್ ಸೆಟ್ ಮಾಡಿರುವಂತದ್ದು ನಮಗೆಲ್ಲ. ಅಂದ್ರೆ ನಾವು ಒಂದು ಆಧ್ಯಾತ್ಮಿಕ ಇದ್ರಲ್ಲಿ ಪ್ರಗತಿಯಲ್ಲಿ ಮುಂದೆ ಹೋಗ್ಬೇಕಾದ್ರೆ ಒಬ್ರು ಗುರುಗಳ ಆಶ್ರಯ ಬೇಕು ಅಂತ ಹೇಳಿ. ಸೊ ಹೇಗೆ ನಮ್ಮ ಒಂದು ಎಲ್ಲ ಎಲ್ಲಿಂದ ಸ್ಟಾರ್ಟ್ ಆಗುವಂತದ್ದು, ನಮ್ಮ ಒಂದು ಯೋಚನೆಯಿಂದ. ಒಂದು ಥಾಟ್ ಮೊದ್ಲಿಗೆ ನಮಗೆ ಮನಸ್ಸಿಗೆ ಒಂದು ಥಾಟ್ ಬರುವಂತದ್ದು, ಆ ಮನಸ್ಸಿಂದ ನಮಗೆ ಅದು ನಮ್ಮ ಮಾತಲ್ಲಿ ಬರುವಂತದ್ದು, ಆ ಮಾತಿಂದ ಆಕ್ಷನ್ ಆಗುವಂತದ್ದು ನಮ್ಮ ನಡವಳಿಕೆ, ಹಾಗೂ ಅದರಿಂದ ಅದು ಹ್ಯಾಬಿಟ್. ಮಾಡ್ತಾ ಮಾಡ್ತಾ ಆಕ್ಷನ್ ಏನಾಗುತ್ತೆ, ಅದೇ ನಮ್ಮ ಹ್ಯಾಬಿಟ್ ಆಗುವಂತದ್ದು. ಆ ಹ್ಯಾಬಿಟ್ ಕೊನೆಗೆ ಅವನ ಕ್ಯಾರೆಕ್ಟರ್ ಆಗುವಂತದ್ದು. ಸೊ ಹಾಗಾಗಿ ನಾವು ಥಾಟ್ ಲೆವೆಲ್ ಅಲ್ಲೇ ನಮ್ಮ ಮೈಂಡ್ ಅನ್ನ ಕ್ಲಿಯರ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು, ಚಾಂಟಿಂಗ್ ಇಂದ ಮಾತ್ರ ಸಾಧ್ಯ. ಸೊ ನಮ್ಮಲ್ಲಿ ಎಲ್ಲರಲ್ಲೂ ರಾಕ್ಷಸರಿದ್ದಾರೆ ಅಲ್ವಾ? ಎಲ್ಲ ಅಂದ್ರೆ ರಾಕ್ಷಸರು ಅಂದ್ರೆ ಬರೀ ಕಂಸ ಶಿಶುಪಾಲ ಅಲ್ಲ, ನಮ್ಮ ಯಾವುದೇ ಒಂದು ಆ ದೈವಿ ಪ್ರಕೃತಿಯಲ್ಲಿ ನಮ್ಗೆ ಯಾವ್ದು ಇಲ್ಲದೆ ಆಸುರಿ ಪ್ರವೃತ್ತಿ ಯಾವ್ದು ನೋಡಿದ್ವಿ ನಾವು. ಸೊ ಆ ಗುಣಗಳಿದ್ರೆ ನಾವು ರಾಕ್ಷಸರು ಅಂತಾನೆ ಕೃಷ್ಣ ಹೇಳುವಂತದ್ದು. ಸೊ ಬಟ್ ಆದ್ರೆ ಈ ಪ್ರವೃತ್ತಿ ನಮಗೆ ಕಡಿಮೆ ಆಗುವಂತದ್ದು ಯಾವಾಗ ಅಂದ್ರೆ ಒಂದು ಭಕ್ತರ ಸಂಘದಲ್ಲಿ ಇರುವಂತದ್ದು, ಹಾಗೂ ಈ ಚಾಂಟಿಂಗ್ ಮಾಡ್ತಾ ಮಾಡ್ತಾ ನಮ್ಮ ಪ್ರಜ್ಞೆಯನ್ನ ನಾವು ಪ್ಯೂರಿಫೈ ಮಾಡ್ಕೋಬಹುದು. ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಇದನ್ನ ಯಾಕೆ ನಾವು ಪಂಚತತ್ವ ಹೇಳುವಂತದ್ದು ಅಂತ ಹೇಳಿದ್ರೆ, ಆಚಾರ್ಯರಿಗೆ ವಂದನೆ ಮಾಡ್ತಾ, ಹಾಗೂ ಅವರು ತುಂಬಾ ಮೋಸ್ಟ್ ಮರ್ಸಿಫುಲ್. ಅವರನ್ನ ನಾವು ಚಾಂಟಿಂಗ್ ಮಾಡುವಾಗ ಎಷ್ಟೋ ಮಿಸ್ಟೇಕ್ ಆಗ್ಬೋದು, ಹಾಗಾಗಿ ಅವರ ಒಂದು ಆಶೀರ್ವಾದ ತಗೊಂಡು ನಾವು ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಅಂತ ಪ್ರಾರ್ಥನೆ ಮಾಡ್ಬೇಕು. ಹರೇ ಕೃಷ್ಣ. ಧನ್ಯವಾದ ಎಲ್ಲರಿಗೂ. ಹರೇ ಕೃಷ್ಣ. ಸೊ ಈಗ ನೇತ್ರ ಮಾತಾಜಿ, ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಹರೇ ಕೃಷ್ಣ. ಈಗ ನೇತ್ರ ಮಾತಾಜಿ ಅವರು ಒಂದು ಸ್ಮಾಲ್ ಪ್ರೆಸೆಂಟೇಶನ್ ಮಾಡಿ, ನೀವು ಅನ್ಮ್ಯೂಟ್ ಮಾಡ್ಕೊಳ್ಳಿ. ಎಸ್ ಮಾತಾಜಿ. ಮಾತಾಜಿ ಕೋಸ್ಟ್ ಮಾಡ್ಬಿಡ್ತೀರಾ ಮಾತಾಜಿ? ಮಾಡಿದೀನಿ, ಈಗ ಜಸ್ಟ್ ಮಾಡಿದೆ ನೋಡಿ. ಇಲ್ಲ ಮಾತಾಜಿ, ಆಗ್ಲೇ ನಾನ್ ಮೊಬೈಲ್ ಅಲ್ಲಿ ಇದ್ದೆ, ಈಗ ಲ್ಯಾಪ್ಟಾಪ್ ತಗೊಂಡೆ. ಅಲ್ಲ, ಈಗ ಮಾಡಿದೀನಿ ನೋಡಿ. ಈಗ ಮಾಡಿದೀರಾ ಮಾತಾಜಿ? ಓಕೆ ಓಕೆ. ಹಾ, ಈಗ ಜಸ್ಟ್ ಮಾಡಿದೆ. ನೀವು ಶೇರ್ ಸ್ಕ್ರೀನ್ ಮಾಡಿ. ಥ್ಯಾಂಕ್ಸ್ ಮಾತಾಜಿ. ಹರೇ ಕೃಷ್ಣ. ಇವರು ಹರೇ ಕೃಷ್ಣ. ಇವರು ನೇತ್ರ ಮಾತಾಜಿ, ಇವರು ಮಕ್ಕಳಿಗೆ ಕ್ಲಾಸಸ್ ತಗೊಳ್ತಾರೆ. ಅಂದ್ರೆ ಭಗವದ್ಗೀತೆ ಕ್ಲಾಸ್ ನಮ್ಮಲ್ಲಿ ಮಕ್ಕಳಿಗೂ ಸಹ ಇದೆ, ಮಕ್ಕಳಿಗೆ ಮತ್ತೆ ಯೂತ್ಸಿಗೆ ಹಾಗೂ ಅಡಲ್ಟ್ಸ್ಗೆ ಅಂತ ಬೇರೆ ಬೇರೆ ಬ್ಯಾಚ್ ಇದೆ. ಸೊ ಹಾಗಾಗಿ ಅವರು ಇದೊಂದು ಸ್ಮಾಲ್ ಪ್ರೆಸೆಂಟೇಶನ್ ಮಾಡ್ತಾರೆ. ನಾವು ಅಂದ್ರೆ ನೋಡಿ, ಎಲ್ಲರೂ ನಿಮ್ಮ ಮಕ್ಕಳನ್ನು ಸಹ ದಯವಿಟ್ಟು ಸೇರಿಸಿ ಎಲ್ಲರೂ ಈ ಒಂದು ಕೋರ್ಸಿಗೆ. ಎಸ್ ಮಾತಾಜಿ. ಹರೇ ಕೃಷ್ಣ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನೇತ್ರ ಮೋಹನ್ ಅಂತ. ನಾನು 7:30 ಕನ್ನಡ ಬ್ಯಾಚ್ ಅನ್ನ ಈಗ ಸತತವಾಗಿ 3 ತಿಂಗಳಿಂದ ತಗೋತಾ ಇದ್ದೀನಿ. ನಂದೊಂದು ಸ್ಮಾಲ್ ಪ್ರೆಸೆಂಟೇಶನ್ ಇದೆ, ದಯವಿಟ್ಟು ಸ್ವಲ್ಪ ಎಲ್ಲರೂ ಸಹಕರಿಸಿ. ಹರೇ ಕೃಷ್ಣ. ಇದು ಶ್ರೀ ರಾಧಾ ಗೋವಿಂದ ಮಂದಿರ, ಇಸ್ಕಾನ್ ಮಂಗಳೂರಿನ. ಎಸ್ ಮಾತಾಜಿ. ಸಾರಿ, ಅದು ಬೈ ಮಿಸ್ಟೇಕ್ ಇದಾಯ್ತು. ಎಸ್ ಮಾತಾಜಿ. ಶ್ರೀ ರಾಧಾ ಗೋವಿಂದ ಟೆಂಪಲ್ ಇದು, ಇಸ್ಕಾನ್ ಮಂಗಳೂರಿಂದು. ಇದು ಎಸ್, ಇವರು ದ ಫೌಂಡರ್ ಆಚಾರ್ಯ AC ಭಕ್ತಿ ವೇದಾಂತ ಶ್ರೀಲಾ ಪ್ರಭುಪಾದರವರು. ಇವರು ನಮ್ಮ ಜೈಪತಾಕ ಸ್ವಾಮಿ ಗುರು ಮಹಾರಾಜರು. ಇವರು ಮಾಯಾಪುರದಲ್ಲಿ ಸ್ಟೇ ಆಗಿರ್ತಾರೆ. ಇವರು ನಮ್ಮ ಸಾರಿ ಮಾತಾಜಿ, 1 ನಿಮಿಷ. ಇವರು ನಮ್ಮ ಟೆಂಪಲಿನ ಅಧ್ಯಕ್ಷರು ಶ್ರೀ ರಾಮಾನಿಷ್ಠ ದಾಸ್ ಪ್ರಭುಜಿ ಅವರು. ಇದು ಕಿಡ್ಸ್ ಬ್ಯಾಚ್ ಇಂದ ಒಂದು ಪ್ರೆಸೆಂಟೇಶನ್. ಈಗ ಮಾತಾಜಿ ಅವರೆಲ್ಲ ನಿಮ್ಗೆ ಲಾಸ್ಟ್ ಕ್ಲಾಸಸ್ ಅಲ್ಲೆಲ್ಲ ಹೇಳಿದ್ದಾರೆ, ಹೇಗೆ ಧ್ರುವ ಮಹಾರಾಜರು ಮತ್ತೆ ಪ್ರಹ್ಲಾದ ಮಹಾರಾಜರು ಹೇಗೆ ಬಾಲ್ಯದಿಂದಾನೇ ಅವರು ಭಕ್ತಿಯನ್ನ ಅನುಸರಿಸ್ಕೊಂಡು ಹೋದಾಗ ಅಂತ್ಯಕಾಲೇಚ ಮಾತಾಜಿ ಹೇಳಿದ್ರಲ್ಲ, ನಾವು ಅಂತ್ಯಕಾಲದಲ್ಲಿ ಸ್ಮರಣೆ ಮಾಡ್ಬೇಕಾದ್ರೆ ನಮ್ಗೆ ಫಸ್ಟ್ ಇಂದಾನೇ ನಾವು ಭಕ್ತಿಯಲ್ಲಿ ತೊಡಗಿದಾಗ ಅದು ಬೇಗ ಸಂಪೂರ್ಣ ಆಗುತ್ತೆ ಅಂತ. ಈಗ ನಮ್ಗೆಲ್ಲ ಗೊತ್ತೇ ಇದ್ದಿಲ್ಲ ಈ ಒಂದು ಏನು ಆನ್ಲೈನ್ ಅಲ್ಲಿ ಮತ್ತೆ ಭಕ್ತಿ ಅನ್ನೋದೇ ಗೊತ್ತಿಲ್ಲ ನಮ್ಗೆ. ಈ ಏಜ್ ಅಲ್ಲಿ ನಾವು ತಗೋಬೇಕಾಯ್ತು. ಹಾಗಾಗಿ ನಿಮ್ಮ ಪುಟಾಣಿ, ನಿಮ್ಮ ಮನೆಯಲ್ಲಿ ಯಾರಾದ್ರೂ ಪುಟಾಣಿ ಮಕ್ಕಳಿದ್ರೆ ದಯವಿಟ್ಟು ನೀವು ರಿಜಿಸ್ಟರ್ ಮಾಡಿಸಿ. ಅದು ನಾನು ಹೇಳ್ತೀನಿ ಯಾವ ರೀತಿ ಯಾವ್ಯಾವ ಪ್ರೋಗ್ರಾಮ್ಸ್ ಇದೆ ಅಂತ. ನಾನೀಗ ನಿಮ್ಗೆ ಒಂದು ಸ್ಮಾಲ್ PPT ಮುಖಾಂತರ ತೋರಿಸ್ತೀನಿ. ಇದು ಡೇಟ್ ಚೇಂಜ್ ಆಗಿದೆ, ಮೀನ್ಸ್ ಇದು ಡಿಸೆಂಬರ್ದು ಇದು ಪ್ರೆಸೆಂಟೇಶನ್ PPT. ಇದು ಆಕ್ಚುಲಿ ನೆಕ್ಸ್ಟ್ ಮಂತ್ 7th ಇಂದ ಈ ಒಂದು ಕಿಡ್ಸ್ ಬ್ಯಾಚ್ ಸ್ಟಾರ್ಟ್ ಆಗುತ್ತೆ. ಇದರಲ್ಲಿ
ಏಜ್ 6 to 15 ಇಯರ್ಸ್ ವರೆಗೂ ಇರುತ್ತೆ. 6 ವರ್ಷದಿಂದ 15 ವರ್ಷದವರೆಗೂ ನೀವು ಈ ಒಂದು ಕಿಡ್ಸ್ ಬ್ಯಾಚ್ ಗೆ ರಿಜಿಸ್ಟ್ರೇಷನ್ ಮಾಡಿಸಬಹುದು. ಗೀತಾ ಈಗ ನೀವೇನು ಓದ್ತಿದ್ದೀರಲ್ಲ ಅದೇ ರೀತಿ ಭಗವದ್ಗೀತೆಯ 18 ದಿನದ ಒಂದು ಪ್ರೋಗ್ರಾಮ್ ಇರುತ್ತೆ. ಇದು ಶ್ಲೋಕ ರೆಸಿಟೇಷನ್ ಇರುತ್ತೆ. ಇದು ಸಹ ಫ್ರೀ ಕೋರ್ಸ್. 18 ದಿನದ ಉಚಿತವಾದ ಒಂದು ತರಗತಿ ಶಿಬಿರ ಇದು. ಮತ್ತೆ ಇಂಟ್ರಾಕ್ಟಿವ್ ಸೆಷನ್ ಇರುತ್ತೆ. ನಿಮ್ಗೆ ಗೊತ್ತಿದೆ ಅಲ್ಲ, ಮಕ್ಕಳು ಒಂದತ್ರ ಕುತ್ಕೊಳ್ಳೋದೇ ಇಲ್ಲ, ಅಲ್ಲಿಂದ ಇಲ್ಲಿ ಇಲ್ಲಿಂದ ಅಲ್ಲಿ ಓಡಾಡ್ತಿರ್ತಾರೆ. ಆದ್ರೆ ಈ ಒಂದು ಕ್ಲಾಸ್ ಅಲ್ಲಿ ಆ ರೀತಿ ಇರಲ್ಲ. ತುಂಬಾ ಇಂಟ್ರಾಕ್ಟಿವ್ ಆಗಿ ನಾವು ಅವರನ್ನ ಕೂಡಿಸ್ತೀವಿ 1 hour. ಮತ್ತೆ ಆಕ್ಟಿವಿಟಿ ಇರುತ್ತೆ. ಅಂದ್ರೆ ಡ್ರಾಯಿಂಗ್ ಕಾಂಪಿಟೇಷನ್ ಆಗ್ಬೋದು, ಶ್ಲೋಕ ರೆಸಿಟೇಷನ್ಸ್ ಆಗ್ಬೋದು, ಮತ್ತೆ ಎಸೆ ರೇಟಿಂಗ್, ಈ ರೀತಿಯಾದ ಆಕ್ಟಿವಿಟೀಸ್ ಇರುತ್ತೆ. ಸ್ಟೋರಿ ಟೆಲ್ಲಿಂಗ್ ಇರುತ್ತೆ. ಮತ್ತೆ ಕ್ಲಾಸ್ ಎಲ್ಲ ಆದ್ಮೇಲೆ ಅವ್ರಿಗೆ ಕ್ವಿಜ್ ಇರುತ್ತೆ, ಸ್ಮಾಲ್ ಕ್ವಿಜ್ ಇರುತ್ತೆ. ಅವರು ಯಾವ್ದೆಲ್ಲ ಕ್ಲಾಸ್ ಕೇಳಿದ್ರಲ್ಲ ಅದ್ರಲ್ಲಿ ಒಂದು 10 ಕ್ವಶನ್ಸ್ ನ ಕ್ವಿಜ್ ಮುಖಾಂತರ ಮಾಡಿರ್ತಾರೆ. ಆಸ್ ಯೂಶುವಲ್ ನಿಮ್ಗೆ ಗೊತ್ತಿರುವ ಹಾಗೆ ಫ್ರೀ ಸರ್ಟಿಫಿಕೇಟ್ ಸಹ ಸಿಗುತ್ತೆ. ಎಸ್, ಇದನ್ನ ನೀವು ಡಿಫರೆಂಟ್ ಲ್ಯಾಂಗ್ವೇಜಸ್ ಅಲ್ಲಿ ಮತ್ತೆ ನಿಮಗೆ ಅನುಕೂಲವಾದ ಭಾಷೆಗಳಲ್ಲಿ ಮತ್ತೆ ನಿಮಗೆ ಅನುಕೂಲವಾದ ಟೈಮಿಂಗ್ ನ ನೀವು ಸೆಟ್ ಮಾಡ್ಕೋಬಹುದು. ಇಂಗ್ಲಿಷ್, ಹಿಂದಿ, ಕನ್ನಡ, ತಮಿಳು, ತೆಲುಗು, ಮಲಯಾಳಂ, ತುಳು, ಬೆಂಗಾಲಿ, ಒರಿಯಾ, ಮರಾಠಿ ಮತ್ತೆ ಗುಜರಾತಿ ಭಾಷೆಗಳಲ್ಲಿ ಈ ಒಂದು ಆನ್ಲೈನ್ ತರಗತಿ ನಿಮ್ಗೆ ಲಭ್ಯವಿದೆ. ಮತ್ತೆ ಟೈಮಿಂಗ್ಸ್ ಅಷ್ಟೇ. 6 AM ಇದೆ, 4 PM, 5 PM, ಇಲ್ಲಿ 7 ಇದೆ. ಆಕ್ಚುಲಿ 7:30 ಇದು. ಇಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗಿದೆ. 7:30 ಮತ್ತೆ 9 o'clock ಗೆ ಈ ರೀತಿ ಇದೆ. ಮತ್ತೆ ಇದಾದ್ಮೇಲೆ 16 ಇಯರ್ಸ್ ಇಂದ 26 ಇಯರ್ಸ್ ವರೆಗೂ ಯೂತ್ ಬ್ಯಾಚ್ ಸಹ ಇದೆ. ಇದನ್ನು ನೀವು ಎನ್ರೋಲ್ ಮಾಡಬಹುದು. ಇಂಟ್ರಾಕ್ಟಿವ್ ಸೆಷನ್ ಅಂದ್ರೆ ನೀವು ನೋಡಿ ಇಲ್ಲಿ ಮಕ್ಕಳನ್ನ ಯಾವ ರೀತಿ ಇಂಟ್ರಾಕ್ಟಿವ್ ಮಾಡ್ತೀವಿ ಅಂದ್ರೆ ಅವ್ರಿಗೆ ಕಾರ್ಟೂನ್ಸ್ ತೋರ್ಸೋ ಮುಖಾಂತರ ಮತ್ತೆ ಅವ್ರಿಗೆ ಇಷ್ಟವಾಗುವ ರೀತಿ ಸ್ಟೋರಿ ಟೆಲ್ಲಿಂಗ್ ಎಲ್ಲ ಹೇಳ್ಕೋತಾ ಒಟ್ಟು ಅವ್ರ ಗಮನ ಎಲ್ಲೂ ಹಾದು ಹೋಗ್ಲಾರ್ದಂಗೆ 1 hour ಅವರು ಕ್ಲಾಸ್ ಕೇಳೋ ರೀತಿ ಮಾಡ್ತೀವಿ. ಎಸ್, ಇದು ನೋಡಿ ಆರ್ಟ್ ವರ್ಕ್ ಅಂದ್ರೆ ಅವ್ರಿಗೆ ಕೊಟ್ಟಿರುವಂತವ್ರು ಎಲ್ಲ ಕೆಲವೊಂದು ಪುಟಾಣಿಗಳು ಬಿಡಿಸಿರುವಂತ ಚಿತ್ರಗಳಿದೆಲ್ಲ. ಎಸ್, ಇದು ಅಸೈನ್ಮೆಂಟ್. ಪುಟಾಣಿಗಳೇ ಮಾಡಿರುವಂತವ್ರು ಅಂದ್ರೆ ಲಾಸ್ಟ್ ಬ್ಯಾಚ್ ಪುಟಾಣಿಗಳು ಮಾಡಿರುವಂತದ್ದು. ಮತ್ತೆ ಇದು ಏಕಾದಶಿ ಗೀತಾ ಶ್ಲೋಕ ಚಾಂಟಿಂಗ್ ಅಂತ ಹೇಳಿ. ಈಗ ನಿಮ್ಗೆ ಇಲ್ಲಿರುವಂತ ಕೆಲವೊಬ್ಬರಿಗೆ ಗೊತ್ತಿದೆ ಅಂತ ಕಾಣಿಸುತ್ತೆ. ಏಕಾದಶಿ ದಿನ ನಾವು ಅಡಲ್ಟ್ಸ್ ಮತ್ತೆ ಯೂತ್ ಮಾರ್ನಿಂಗ್ 10:30 ಇಂದ 1:30 ವರೆಗೂ 700 ಶ್ಲೋಕನ ರೆಸಿಟೇಷನ್ ಮಾಡ್ತೀವಿ. ಅದೇ ರೀತಿ ಪುಟಾಣಿಗಳಿಗೂ ಸಹ ಇದು ಸಂಜೆ 4:30 7 ಗಂಟೆವರೆಗೂ ರೆಸಿಟೇಷನ್ ಇರುತ್ತೆ. ಸುಮಾರು ಪುಟಾಣಿಗಳು ಈ ಒಂದು ರೆಸಿಟೇಷನ್ ಅನ್ನ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಮಾತಾಜಿ ಅವ್ರ ಸ್ಟೂಡೆಂಟ್ಸ್ ಮಾಡಿದ್ದಾರೆ. ನಮ್ಮ ಸ್ಟೂಡೆಂಟ್ಸ್ ಸುಮಾರು ಜನ ಮಾಡಿದ್ದಾರೆ ಈ ಒಂದು ಶ್ಲೋಕ ರೆಸಿಟೇಷನ್. ಇದು ಪುಟಾಣಿಗಳಿಗೆ ಏನಂದ್ರೆ ಶ್ಲೋಕ ರೆಸಿಟೇಷನ್ ಆದ್ಮೇಲೆ ಅವ್ರಿಗೆ ಶ್ಲೋಕ ರೆಸಿಟೇಷನ್ ಒಂದು ಸರ್ಟಿಫಿಕೇಟ್ ಸಹ ಕೊಡ್ತೀವಿ. ಎಸ್, ಇದು ಕಾಂಪಿಟೇಷನ್ ಅಂದ್ರೆ ಈಗ ಜನ್ಮಾಷ್ಟಮಿ, ಕೃಷ್ಣ ಜನ್ಮಾಷ್ಟಮಿ, ಬಲರಾಮ ಜನ್ಮಾಷ್ಟಮಿ ಆಗ್ಬೋದು. ಕೆಲವೊಂದು ಫೆಸ್ಟಿವಲ್ಸ್ ಅಲ್ಲಿ ಏನಂದ್ರೆ ಕಾಂಪಿಟೇಷನ್ ಇರುತ್ತೆ. ಅಂದ್ರೆ ಶ್ಲೋಕ ರೆಸಿಟೇಷನ್ ಕಾಂಪಿಟೇಷನ್ ಇರ್ಬೋದು, ಮತ್ತೆ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಇರ್ಬೋದು, ಕೃಷ್ಣ ಭಜನ್ ಕಾಂಪಿಟೇಷನ್, ಈ ರೀತಿ ಎಲ್ಲ ಇರುತ್ತೆ. ಇದಕ್ಕೂ ಸಹ ಎಲ್ಲಾನು ಫ್ರೀನೆ. ಇದು ಸಹ 6 to 15 ಇಯರ್ಸ್ ವರೆಗೂ ಇರುತ್ತೆ. ಇದು ಲಾಸ್ಟ್ ಇಯರ್ ಪುಟಾಣಿಗಳು ಜನ್ಮಾಷ್ಟಮಿಗೆ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ಗೆ ಮಾಡಿರುವಂತದ್ದು. ಎಸ್, ಇದು ರಾಧಾ ಗೋವಿಂದ ಸಂಡೇ ಸ್ಕೂಲ್ ಅಂತ. ಈಗ ಹೇಗೆ ನೀವೆಲ್ಲ ಲೆವೆಲ್ 1 ಆದ್ಮೇಲೆ ಲೆವೆಲ್ 2 ಹೋಗ್ತಿರೋ ಅದೇ ರೀತಿ ಇದು ಸಹ ಪುಟಾಣಿಗಳಿಗೆ ಲೆವೆಲ್ 1 18 ಡೇಸ್ ಕ್ಲಾಸ್ ಆದ್ಮೇಲೆ ಅವ್ರಿಗೆ ರಾಧಾ ಗೋವಿಂದ ಸಂಡೇ ಸ್ಕೂಲ್ ಅಂತ ಇರುತ್ತೆ. ಇದು ಬಂದ್ಬಿಟ್ಟು ನಮ್ಮ ಮಾಯಾಪುರದ ಗುರುಕುಲ ಸಿಸ್ಟಮ್ ಅನ್ನ ಫಾಲೋ ಮಾಡಿರುವಂತದ್ದು. ಅಂದ್ರೆ ವ್ಯಾಲ್ಯೂ ಬೇಸ್ಡ್ ಎಜುಕೇಶನ್ ಮೇಲೆ ಈ ಒಂದು ಕ್ಲಾಸಸ್ ಅನ್ನ ಮಾಡಲಾಗುತ್ತೆ. ಅಂದ್ರೆ ಈಗ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಯಾವ ರೀತಿ ನಾವು ಫಸ್ಟ್ ಸ್ಟ್ಯಾಂಡರ್ಡ್ ಬುಕ್, ಸೆಕೆಂಡ್ ಸ್ಟ್ಯಾಂಡರ್ಡ್ ಬುಕ್ ಆ ರೀತಿ ಎಲ್ಲ ಇರುತ್ತಲ್ವಾ, ಅದೇ ರೀತಿ ಇಲ್ಲೂ ಸಹ ಅವರ ಒಂದು ಏಜ್ ಮುಖಾಂತರವಾಗಿ ಅವರಿಗೆ ಎಜುಕೇಶನ್ ಅಂದ್ರೆ ಮತಾಜಿ ಅದೊಂದ್ ಸ್ವಲ್ಪ ಆಡ್ ಮಾಡ್ತೀರಾ? ನನ್ಗೊಂದ್ ಸ್ವಲ್ಪ ಅದು ಯಾವಾಗ ಕನ್ಫ್ಯೂಸ್. ಇದು ರಾಧಾ ಗೋವಿಂದ ಅದು. ಅಲ್ಲ, ಅದೇ ನೀವ್ ಹೇಳಿದ್ ಸರಿ ಇದೆ. ಅದೇ ನಮ್ಮ ಇದು ಹೇಗೆ ಅದರ ಒಂದು ಬುಕ್ ಮಾಡಿದಾರೆ ಅಂತ ಹೇಳಿದ್ರೆ, ನಮ್ದು ಸಿಲೆಬಸ್ ಏನಿದೆ ಈಗ ಮಾಯಾಪುರಲ್ಲಿ ಏನೀಗ ನಾನು ಹೇಳಿದೆ ಆಗ್ಲೇ, ಅಂದ್ರೆ ಯಾವ ರೀತಿ ಒಂದು ವೇದಿಕ್ ಸ್ಟೈಲ್ ಅಲ್ಲಿ ಅದನ್ನ ಮಾಡಿದ್ದಾರೆ ಅಂದ್ರೆ ಎಲ್ಲ ಈ ಭಗವದ್ಗೀತೆ ಜ್ಞಾನ ಏನಿದೆ ಅದನ್ನೇ ಅದರ ರಿಲೇಟೆಡ್ ಅನ್ನೇ ಸ್ಟೋರೀಸ್ ಮಾಡಿರ್ತಾರೆ. ಅಂದ್ರೆ ಸೊ ಆ ಬೇಸ್ಡ್ ವ್ಯಾಲ್ಯೂ ಬೇಸ್ಡ್ ಅಂತ ಹೇಳಿದ್ರೆ ನಮಗೆ ಮೇನ್ ಆಗಿ ಈಗ ಸ್ಕೂಲುಗಳಲ್ಲಿ ಜಸ್ಟ್ ನಾವು ಆರ್ಟ್ ಆಫ್ ಅಂದ್ರೆ ಬದುಕುವ ಕಲೆಯನ್ನ ಮಾತ್ರ ನಾವು ಈಗ ಸ್ಕೂಲುಗಳಲ್ಲಿ ಕಲಿಯುವಂತದ್ದು. ಆದ್ರೆ ಜೀವನದ ಕಲೆಯನ್ನ ಯಾರು ಹೇಳ್ಕೊಡ್ತಾ ಇಲ್ಲ ಅಲ್ವಾ, ಈ ನಮ್ಮ ಶಾಲೆಗಳಲ್ಲಿ ಇಲ್ಲ. ಅದು ಮಕ್ಕಳಿಗೆ ಅದು ತುಂಬಾ ಮಿಸ್ ಆಗ್ತವೆ. ಸೊ ಆ ಮಾರಲ್ ಎಜುಕೇಶನ್ ಏನಿದೆ ಆ ಒಂದು ಸಿಗ್ತಾ ಇಲ್ಲ. ಸೊ ಅದು
ಈ ಒಂದು ಶಾಲೆಯಲ್ಲಿ ನಿಮಗೆ ಬುಕ್ಸ್ ಎಲ್ಲ ಸ್ಪೆಸಿಫಿಕಲಿ ಆ ಪ್ರತಿ ಒಂದು ಏಜ್ ಗ್ರೂಪಿಗೆ ಅಂತ ಮಾಡಿರುವಂತದ್ದು. ಸೊ ಮಕ್ಳು ಏನಂದ್ರೆ ಈಗ ನಿಮ್ಮ ಮಗು 2ನೇ ಕ್ಲಾಸ್ ಮಗು ಇದ್ರೆ ಎರಡನೇ ಕ್ಲಾಸಿಂದ ಮಾತ್ರ ಬುಕ್ ತಗೊಳ್ಳುವಂತದ್ದು. ಅಂದ್ರೆ ಹಾಗೂ ಅದೇ ಬೇರೆ ಬೇರೆ ಅದಕ್ಕೆ ಸರಿಯಾಗಿ ಬೇರೆ ಬೇರೆ ಟೀಚರ್ಸ್ ಇದ್ದಾರೆ. ಒಂದು ಸೆಕೆಂಡ್ ಸ್ಟ್ಯಾಂಡರ್ಡ್ ಗೆ ಬೇರೆ ಒಂದು ಕ್ಲಾಸ್ ಇರುವಂತದ್ದು ತರಗತಿ, 3ನೇ ಕ್ಲಾಸಿಗಾದ್ರೆ ಬೇರೆ ತರಗತಿ, ಹಾಗೆ ಟಿಲ್ ಐ ಥಿಂಕ್ 10th ಸ್ಟ್ಯಾಂಡರ್ಡ್ ವರ್ಗುನು ಅದೇ ರೀತಿ ಬೇರೆ ಬೇರೆ ಕ್ಲಾಸಸ್ ಇರುವಂತದ್ದು. ಸೊ ಇದರಿಂದ ಏನಂದ್ರೆ ಹಾ ಮಕ್ಕಳಿಗೆ ಹಾ ಮಾತಾಜಿ ಇದು ಬುಕ್ಸ್ ಅವೈಲಬಲ್ ಇದೆ, ಹಾ ಪರ್ಚೇಸ್ ಮಾಡ್ಬೋದು, ಅಂದ್ರೆ ವ್ಯಾಲ್ಯೂ ಬೇಸ್ಡ್ ಅಂದ್ರೆ ಎಜುಕೇಶನ್ ನಿಮಗೆ ಅಂತ ಹೇಳಿ. ಹೇಗಿರುತ್ತೆ ಅಂತ ಮತ್ತೆ ಹೇಳಿದ್ರೆ ಇದು ವೀಕ್ಲಿ ಒನ್ಸ್ ಅಂದ್ರೆ ಒಂದೊಂದು ವಾರ ಒಂದೊಂದು ಟೀಚರ್ ತಗೋತಾರೆ. ಅಂದ್ರೆ ಒಂದ್ ವಾರ ಭಜನ್ ಇರುತ್ತೆ, ಒಂದ್ ವಾರ ಶ್ಲೋಕ ಇರುತ್ತೆ, ಒಂದ್ ವಾರ ಅದೇ ವ್ಯಾಲ್ಯೂ ಬೇಸ್ಡ್ ಎಜುಕೇಶನ್ ಮೇಲೆ ಒಂದು ಚಾಪ್ಟರ್ ಇರುತ್ತೆ. ಈ ರೀತಿ ಬೇರೆ ಬೇರೆ ಟೀಚರ್ಸ್ ಇದನ್ನ ತಗೋತಾ ಇರ್ತಾರೆ. ತುಂಬಾ ಚೆನ್ನಾಗಿದೆ ಇದು ರಾಧಾ ಗೋವಿಂದ ಸಂಡೇ ಮತ್ತೆ ಸ್ಕೂಲ್. ಇನ್ನೊಂದು ಏನಂದ್ರೆ ಮಕ್ಕಳಿಗೆ ಅಟೆಂಡೆನ್ಸ್ ಕಂಪಲ್ಸರಿ ಇದೆ. ಯಾಕಂತ ಹೇಳಿದ್ರೆ ಎಸ್ ಅದೊಂದು ಇದೆ. ಇದ್ರಲ್ಲಿ ಈಗ ಅಡಲ್ಟ್ಸ್ ಎಲ್ಲ ಅಟೆಂಡೆನ್ಸ್ ಇಲ್ಲ, ಬಟ್ ಅದ್ರಲ್ಲಿ ಅಟೆಂಡೆನ್ಸ್ ಮಾಡ್ಬೇಕು. ಅವ್ರು ಅದ್ರ ಫಾರ್ಮ್ ಶೇರ್ ಮಾಡ್ತಾರೆ ಕ್ಲಾಸ್ ಅಲ್ಲಿ, ಅದನ್ನ ಫಿಲ್ ಮಾಡ್ಬೇಕು ಮಕ್ಕಳು. ಅಂದ್ರೆ ಎಸ್ ತುಂಬಾ ಮಾತಾಜಿ ನೀವು ನಿಮ್ದು ವಿಡಿಯೋ ಹಾಕಿದ್ರೆ ಒಳ್ಳೇದಿತ್ತು, ಮಕ್ಕಳ ಜೊತೆ ಮಾಡಿದ್ದು ಪ್ಲೇ ಮಾಡಿ, ತೊಂದ್ರೆ ಇಲ್ಲ. ಲೈಕ್ ಎಷ್ಟು ಎಂಜಾಯ್ ಮಾಡ್ತಾ ಇದಾರೆ ಅಂತ. ಇವ್ರು ಮಾತಾಜಿ ತುಂಬಾ ಚೆನ್ನಾಗ್ ಮಾಡ್ತಾರೆ ಕ್ಲಾಸು, ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಇವ್ರನ್ನ ಕಂಡ್ರೆ. ತುಂಬಾ ಅಂದ್ರೆ ಮೊನ್ನೆ ನೋಡ್ದೆ ನಾನು, ಲೈಕ್ ಭಜನ್ ಕ್ಲಾಸ್ ಅಲ್ಲಿ ನೋಡ್ದೆ, ಅವರು ಭಜನ್ ಮಾತಾಜಿ ಹೇಳ್ಕೊಡ್ತಾ ಇದಾರೆ, ಮಕ್ಕಳೆಲ್ಲಾನು ಫುಲ್ ಅಂದ್ರೆ ಎಷ್ಟೆಷ್ಟು ಇಲ್ಲಿ ಡ್ಯಾನ್ಸ್ ಮಾಡ್ತಾ ಇದಾರೆ ಮಕ್ಕಳು ಅಂತ ಹೇಳಿದ್ರೆ ನೋಡಿನೇ ನಂಗೆ ತುಂಬಾ ಖುಷಿ ಆಯ್ತು. ಎಷ್ಟು ಇನ್ವಾಲ್ವ್ ಆಗಿದ್ದಾರೆ ಮಕ್ಕಳು. ಅಂದ್ರೆ ಹರೇ ಕೃಷ್ಣ ಅಂದ್ರೆ ಮಕ್ಕಳು ದಿನ ಕೇಳ್ತಾರಂತೆ ನಮ್ಗೆ ಡೈಲಿ ಮಾಡ್ಬೇಕು ಭಜನ್ ಅಂತ ಹೇಳಿ. ಆಕ್ಚುಲಿ ನೋಡಿ ಎನ್ರೋಲ್ ಆಗಿರೋದು 40, ಬಟ್ ರೆಗ್ಯುಲರ್ ಆಗಿ 28 to 30 ಬರ್ತಾರೆ ಮಾತಾಜಿ. ಎನ್ರೋಲ್ ಆಗಿರೋದು 40, ವಾವ್, ಬರೀ 10 ಮಾತ್ರ ಪ್ರೆಸೆಂಟ್ ಇಲ್ಲ. 28 to 30 ಬಂದೇ ಬರ್ತಾರೆ ಮಾತಾಜಿ. ಅಂದ್ರೆ ಸ್ಯಾಟರ್ಡೆ ಸಂಡೇ ಒಂದು 25 ಆ ರೀತಿ ಆಗುತ್ತೆ. ಇನ್ನ ಮಾಮೂಲಿ ವೀಕ್ ಡೇಸ್ ಅಲ್ಲಿ 28 to 30 ಬರ್ತಾರೆ ಮಾತಾಜಿ. ಚೆನ್ನಾಗಿದೆ ಮಾತಾಜಿ ಸ್ಟ್ರೆಂತ್. ಸೊ ನೋಡಿ ಎಲ್ಲರೂ ದಯವಿಟ್ಟು ನಿಮ್ ಮನೆಯಲ್ಲಿ ಯಾರಾದ್ರೂ ಪುಟಾಣಿಗಳಿದ್ರೆ, ಇಲ್ಲಾಂದ್ರೆ ಅಕ್ಕಪಕ್ಕ ನಿಮಗೆ ಯಾರಾದ್ರೂ ಪರಿಚಯ ಇದ್ರೆ, ದಯವಿಟ್ಟು 6 ರಿಂದ 15 ವರ್ಷದ ಒಳಗಡೆ ಎನ್ರೋಲ್ ಮಾಡಿಸಿ. ಮಾತಾಜಿ ಹೇಳ್ದಂಗೆ ಬುಕ್ ಡಿಸ್ಟ್ರಿಬ್ಯೂಷನ್ ಆಗ್ಬೋದು, ಈ ರೀತಿ ಭಗವದ್ಗೀತೆಯನ್ನ ನಾವು ಬೇರೆಯವ್ರಿಗೆ ತಿಳಿಸುವಂತದ್ದು ಅದು ದೊಡ್ಡ ಸೇವೆನೆ ಅಂತ ನಾವು ಹೇಳ್ತೀವಿ. ದಯವಿಟ್ಟು ಎನ್ರೋಲ್ ಮಾಡಿಸಿ. ನನ್ಗೆ ಅವಕಾಶ ಕೊಟ್ಟಂತ ಸರಿತಾ ಮಾತಾಜಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ನೀವೆಲ್ಲರೂ ನನ್ನ ಒಂದು ಈ ಪ್ರೆಸೆಂಟೇಶನ್ ಎಲ್ಲ ಕೇಳಿದೀರಾ, ನಿಮ್ಗೆಲ್ಲರಿಗೂ ಸಹ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತೇನೆ. ನಾವು ಶೇರ್ ಮಾಡ್ತೀವಿ ಗ್ರೂಪ್ ಅಲ್ಲಿ, ಮಕ್ಕಳದ್ದು ಸಹ ಶೇರ್ ಮಾಡ್ತೀವಿ ಅಂದ್ರೆ ಎನ್ರೋಲ್ ಮಾಡುವಂತದ್ದು. ಮಾತಾಜಿ ನೀವು ಮಾಡ್ಬೋದು, ಮಾಡಿ ಮಾತಾಜಿ ನಿಮ್ ಗ್ರೂಪ್ ಅಲ್ಲಿ. ಅಂದ್ರೆ ಮೀರಾ ಮಾತಾಜಿ ಮಾಡಿದಾರಂತೆ. ಅಲ್ಲ ನೀವು ಕಳ್ಸಿ, ನೀವೇ ಇದೀರಲ್ಲ ಗ್ರೂಪ್ ಅಲ್ಲಿ, ಎಸ್ ಕಳ್ಸಿ ಮಾತಾಜಿ, ಎಸ್ PPT ಮಾತಾಜಿ. ಸಹ ಬೇಕಾದ್ರೆ ಶೇರ್ ಮಾಡಿ, ಅವ್ರು ಓದ್ಕೊಳ್ತಾರೆ ಆಮೇಲೆ. ಓಕೆ ಮಾತಾಜಿ. ಹರೇ ಕೃಷ್ಣ, ಎಲ್ಲರಿಗೂ ಧನ್ಯವಾದಗಳು. ಧನ್ಯವಾದಗಳು. ಹರೇ ಕೃಷ್ಣ. ಯಾರ್ದಾರು ಪ್ರಶ್ನೆ ಇದ್ರೆ ಕೇಳಿ. ಹರೇ ಕೃಷ್ಣ. ಕಿಡ್ಸ್ ಬ್ಯಾಚ್ ಇಂದ ಏನಾದ್ರೂ ಡೌಟ್ಸ್ ಇದ್ರೆ ಅಲ್ಲ ಏನಾದ್ರೂ ಇದು ಎನ್ರೋಲ್ ಏನಾದ್ರೂ ಇದೆಯಾ, ಏನಾದ್ರೂ ನಿಮ್ಗೆ ಅಂದ್ರೆ ಏನು ಗೊತ್ತಿಲ್ಲ ಅಂದ್ರೆ ದಯವಿಟ್ಟು ಕೇಳಿ, ಇಲ್ಲ ಮಾತಾಜಿನೇ ಹೇಳ್ತಾರೆ, ತೊಂದ್ರೆ. ಓಪನ್ ಅನ್ಮ್ಯೂಟ್ ಮಾಡ್ತೀನಿ ನಾನು, ನಿನ್ನ ಪ್ರಶ್ನೆ ಇದ್ರೆ ಕೇಳ್ಬೋದು ಯಾರ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಎಲ್ಲರಿಗೂ. ಹರೇ ಕೃಷ್ಣ ಮಾತಾಜಿ, ನಂದೊಂದು ಪ್ರಶ್ನೆ ಇದೆ. ಹರೇ ಕೃಷ್ಣ. ಅಸೂರಿ ಗುಣದವರು ಬಂಧನಕ್ಕೆ ಒಳಗಾಗ್ತಾರೆ ಅಂತ ಒಂದು ಸೆಂಟೆನ್ಸ್ ಹೇಳಿದ್ರಿ ನೀವು. ಒಂದ್ ನಿಮಿಷ ಹೇಳ್ತೀನಿ. ಈಗ ಮಕ್ಕಳದ್ದು ಏನಾರು ಇದ್ರೆ ಕೇಳ್ಬಿಡಿ, ಆಮೇಲೆ ಅವ್ರು ಮಾತಾಜಿ ಬಿಡ್ತಾರೆ. ಮಕ್ಕಳದ್ದು ಏನಾರು ಇದೆಯಾ ಯಾರಿಗಾದ್ರೂ ಪ್ರಶ್ನೆಗಳು? ಮಕ್ಕಳದ್ದು ರಿಲೇಟೆಡ್ ಏನಾದ್ರು ಪ್ರಶ್ನೆ ಇದ್ರೆ ದಯವಿಟ್ಟು ಕೇಳಿ. ಎಷ್ಟು ಇದು ಯಾವ ಬ್ಯಾಚ್ ಮತ್ತೆ ಲಿಂಕ್ ರಿಜಿಸ್ಟ್ರೇಷನ್ ಮಾಡ್ಬೇಕು? ನಮ್ಮನೇಲಿ ರಿಜಿಸ್ಟ್ರೇಷನ್ ನಾವು ಕಳಿಸ್ತೀವಿ ಗ್ರೂಪ್ ಅಲ್ಲಿ, ರಿಜಿಸ್ಟರ್ ಮಾಡಿ ಮಾತಾಜಿ, ರಿಜಿಸ್ಟರ್ ಮಾಡಿ. ಆಮೇಲೆ 7:30 ಕನ್ನಡ ಬ್ಯಾಚ್ ಅಂತ ಮಾಡಿ ಮಾತಾಜಿ. 2 ಬ್ಯಾಚ್ ಇದೆ. 5 o'clock ಗೆ ಒಂದು ಬ್ಯಾಚ್ ಇದೆ, ಕನ್ನಡದೇನೆ, ನಮ್ ಕನ್ನಡದೇನೆ. 7:30 ಗೆ ಒಂದು ಬ್ಯಾಚ್ ಇದೆ ಮ್ಯಾಮ್. ಒಂದು ಆನ್ಲೈನ್ ಅಲ್ಲಿ 9 ಗಂಟೆ ಕ್ಲಾಸ್ ಸ್ಟಾರ್ಟ್ ಆಗ್ಬಿಡುತ್ತೆ ಮಕ್ಕಳಿಗೆ. ಬಿಫೋರ್ ದಟ್ ಅದು ಫಿನಿಶ್ ಮಾಡ್ಬೇಕು ಮಕ್ಕಳು. ಹೌದು ಮಾತಾಜಿ, ಈಗ ಎಲ್ಲಾ ಕಡೆನೂ ಅದೇ ಆಗಿದೆ ಅಲ್ವಾ ಮಾತಾಜಿ? ನಿಮಗೆ ನಿಮ್ಮ ಟೈಮಿಗೆ ಅನುಕೂಲ ಯಾವ ಆಗುತ್ತೋ ಅದನ್ನ ಮಾಡಿ. ಈವ್ನಿಂಗ್ ಬ್ಯಾಚ್ ಏನಾದ್ರು ಇದೆಯಾ ಮಾತಾಜಿ ಅಂತ? ಅದೇ 7:30 ಸಂಜೆನೆ ಹೇಳಿದ್ದವ್ರು, 7:30 ಅಂದ್ರೆ ಸಂಜೆ. 7:30 ಮಾತಾಜಿ. ಸರಿ 7:30 ಮಾರ್ನಿಂಗ್ ಅಲ್ಲ ಮಾತಾಜಿ, ಈವ್ನಿಂಗ್ 7:30 ಇದೆ ನಂದು ಬ್ಯಾಚ್. 7:30 to 8:30. ಇದು ಈ ಬ್ಯಾಚ್ ಅಲ್ಲಿ ಆಕ್ಚುಲಿ ಈ ಬ್ಯಾಚ್ ಇಂದ 120 ಶ್ಲೋಕಾಸ್ ಮಾಡಿಸ್ತಾ ಇದ್ದೀನಿ ಮಾತಾಜಿ. ಸರಿತಾ ಮಾತಾಜಿ, ನಾನು ನಿಮ್ಮ ಹತ್ರನೇ ತಗೊಂಡಿದ್ದೆ ಅಲ್ವಾ ಮಾತಾಜಿ, PDF
PPT ಹಾ ತಗೊಂಡಿದ್ನಲ್ಲ. ಈ ಸಲ ಈಗ 7:30 ಇದೆ ಅಲ್ವಾ ಮಾತಾಜಿ, 7 o'clock ಸ್ಟಾರ್ಟ್ ಮಾಡ್ತೀನಿ. half an hour ಶ್ಲೋಕ ಸೇರಿಸ್ಕೊಟ್ಟು ಆಮೇಲೆ ಮತ್ತೆ ಕ್ಲಾಸ್, ಮತ್ತೆ 1 ರೌಂಡ್ ಚಾಂಟಿಂಗ್ ಮಾಡಿಸ್ತಾ ಇದ್ದೀನಿ ಮಾತಾಜಿ. ನೀವೇ ಎಲ್ಲ ಹರಿ ನನಗೆ ಬೋಲ್. ಇನ್ಸ್ಪಿರೇಷನ್. ನೈಸ್ ನೈಸ್. ಇಲ್ಲ ಇಲ್ಲ, ನೀವು ಮತ್ತೆ ಪ್ರಭುಜಿಗಳೇ ನನ್ಗೆ ಗುರುಗಳು ಅಯ್ಯೋ ಮಾತಾಜಿ. ಅಂದ್ರೆ ನೀವೇ ಇಲ್ಲಪ್ಪ, ಒಂದು ಅಯ್ಯೋ ಇಲ್ಲ ಮೇಲೆ ಇಲ್ಲ ಪ್ಲೀಸ್, ಅದ್ ನಡೀತಿದೆ ಮಾತಾಜಿ. ನಾವೆಲ್ಲ ಏನಿಲ್ಲ ಇಲ್ಲ ಇಲ್ಲ, ನಿಜ ಇನ್ಸಿಗ್ನಿಫಿಕೆಂಟ್. ನಿಜಾನೆ. ಇಲ್ಲ ಇಲ್ಲ. ಇಲ್ಲ, ಲಿಂಕ್ yes ಕಳ್ಸಿ ಮಾತಾಜಿ. ಮ್ಯಾಮ್. ಬೇರೆ Okay, ಯಾರ್ದಾರು ಪ್ರಶ್ನೆ ಇದೆಯಾ? ಬೇರೆ ಯಾರ್ದಾರು ಪ್ರಶ್ನೆ ಇದೆಯಾ? ಎಸ್ ಮಾತಾಜಿ, ನಾನ್ ಲೀವ್ ಆಗ್ಲಾ ಮಾತಾಜಿ? ಹರೇ ಕೃಷ್ಣ, ಧನ್ಯವಾದಗಳು ಮಾತಾಜಿ. ಓಕೆ ಹರಿ ಬೋಲ್. ಆಯ್ತು, ನೀವು ಶೇರ್ ಮಾಡಿ ಗ್ರೂಪ್ ಅಲ್ಲಿ. ಓಕೆ, ಹರೇ ಕೃಷ್ಣ. ಎಸ್ ಮಾತಾಜಿ, ಎಸ್ ಮಾತಾಜಿ. ಹರೇ ಕೃಷ್ಣ. ಓಕೆ, ಧನ್ಯವಾದಗಳು ಎಲ್ಲರಿಗೂ. ಸೊ ನಿಮ್ಮ ಮನೆಯಲ್ಲಿ ಮಕ್ಳು ಯಾರು ಇದ್ರೆ ಖಂಡಿತ ಸೇರಿಸಿ. ಯಾಕಂತ ಹೇಳಿದ್ರೆ ಅದು ಅಂದ್ರೆ ಮಕ್ಕಳಿಗೆ, ಈಗ ದೊಡ್ಡವರಾದ್ಮೇಲೆ ನಾವು ಎಷ್ಟು ಕಷ್ಟ ಪಡ್ತೀವಿ, ನಮ್ಗೆ ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ. ಅದೇ ಮಕ್ಕಳಿಗಾದ್ರೆ ಬೇಗ ಅರ್ಥ ಆಗುವಂತದ್ದು, ಅಂದ್ರೆ ಅವ್ರಿಗೆ ಓವರ್ ಆಲ್ ಡೆವಲಪ್ಮೆಂಟ್ ತುಂಬಾ ಒಳ್ಳೇದು. ಸೊ ಮಕ್ಕಳು ಇದ್ರೆ ಸೇರಿಸಿ, ನಾವು ಲಿಂಕ್ ಅನ್ನ ಹಾಗೂ PDF ನ ಶೇರ್ ಮಾಡ್ತೀವಿ ಗ್ರೂಪ್ ಅಲ್ಲಿ. ಹರೇ ಕೃಷ್ಣ. ಎಸ್, ಹರೇ ಕೃಷ್ಣ. ಅರವಿಂದ್ ಪ್ರಭುಜಿ ಇದ್ದೀರಾ? ಮಾತಾಜಿ, ನಂದೊಂದು ಪ್ರಶ್ನೆ ಇದೆ. ಹೇಳಿ ಹೇಳಿ. ಸೂರ್ಯದವರು ಬಂಧನಕ್ಕೆ ಒಳಗಾಗ್ತಾರೆ ಅಂತ ಒಂದು ಸೆಂಟೆನ್ಸ್ ಹಾ. ಹೇಳಿದ್ರಿ ನೀವು, ಅದರ ಅರ್ಥ ಏನು ಮಾತಾಜಿ? ಬಂಧನಕ್ಕೆ ಅಂತ ಹೇಳಿದ್ರೆ ಅಂದ್ರೆ ಅವರು ಕರ್ಮಗಳಲ್ಲಿ ಈ ಫಲಾಫಲ ಅಂದ್ರೆ ಏನಂತಾರೆ, ಫ್ರೂಟಿವ್ ಆಕ್ಟಿವಿಟೀಸ್ ಅಲ್ಲೇ ತೊಡಗಿರ್ತಾರಲ್ವಾ. ಅಂದ್ರೆ ಅದಕ್ಕೆ ಎಂಡ್ ಇಲ್ಲ, ಏನೋ ಒಂದು ಬೇರೆ ಬೇರೆ ಕರ್ಮಗಳಲ್ಲಿ ತೊಡಗಿರೋದ್ರಿಂದ ಅವರು ಬಂಧನ ಆಗುವಂತದ್ದು. ನಾವು ಕೃಷ್ಣನ ಕೆಲಸದಲ್ಲಿ ಇದ್ದಾಗ ಮಾತ್ರ ನಮಗೆ ಬಂಧನ ಇಲ್ಲ. ಇಲ್ಲಾಂದ್ರೆ ಒಂದು ಮಾಡಿದ್ರೆ ಅದಕ್ಕೆ ರಿಯಾಕ್ಷನ್ ಇದ್ದೇ ಇದೆ. ಎಲ್ಲಾ ಕರ್ಮಗಳಿಗೂ ರಿಯಾಕ್ಷನ್ ಅನ್ನೋದಿದೆ. ಸೊ ಈಗ ಅಕಸ್ಮಾತ್ ಈಗ ನಾವು ಯಾರಿಗೋ ಒಬ್ರು ದಾನ ಮಾಡಿದ್ರು ಸಹ, ಅದು ಸಹ ಏನಂತ ಹೇಳಿದ್ರೆ, ಆ ದಾನವನ್ನ ಈಗ ನಾವು ಒಳ್ಳೇದನ್ನ ಮಾಡಿದಾಗ ಅದನ್ನ ರಿಟರ್ನ್ ತಗೊಳ್ಳೋದಕ್ಕೂ ನಾವು ವಾಪಸ್ ಹುಟ್ಟಿ ಬರ್ಲೇಬೇಕು. ಈಗ ನಾನು ಯಾರಿಗೋ ಒಬ್ರಿಗೆ ಹೆಲ್ಪ್ ಅಂತ ಹೇಳಿ ದಾನ ಅಂತ ಮಾಡಿದೆ ನಾನು. ಓಕೆ, ಸೊ ದಾನ ಅಂತ ಮಾಡಿದಾಗ ನನಗೆ ಅದು ಪುಣ್ಯ ಕರ್ಮ ಆಗ್ತಾ ಹೋಯ್ತಲ್ಲ, ಪುಣ್ಯ ಕ್ರೆಡಿಟ್. ಸೊ ಆ ಪುಣ್ಯವನ್ನ ನಾನು ಅನುಭವಿಸಕ್ಕೆ ವಾಪಸ್ ಬರ್ಬೇಕು. ಅಥವಾ ನಾನು ಹೆಚ್ಚಂತ ಹೇಳಿದ್ರೆ ಸ್ವರ್ಗಕ್ಕೆ ಸಹ ಹೋಗ್ಬೋದು, ಬಟ್ ಅಲ್ಲಿ ಹೋಗಿ ಅನುಭವಿಸಿ ವಾಪಸ್ ಬರ್ಬೇಕಾಗುವಂತದ್ದು. ಅಂದ್ರೆ ಬಂಧನ ಅಂತ, ಬಂಧನ ಈ ಒಳ್ಳೇದಾಗ್ಲಿ ಅಥವಾ ಕೆಟ್ಟ ಕೆಲಸಗಳು ಬಂಧನಕ್ಕೆ ದಾರಿ. ಅದೇ ಕೃಷ್ಣ ಪ್ರಜ್ಞೆಯಲ್ಲಿ ಮಾಡುವಂತದ್ದು ಬಂಧನ ಇಲ್ಲ ಅಂತ ಹೇಳಿ. ಅರ್ಥ ಆಯ್ತಾ? ಆಮೇಲೆ ನಾವು ದಿನನಿತ್ಯದಲ್ಲಿ ಅಸೂರಿ ಗುಣ ಇರ್ತಕ್ಕಂಥ ಜನಗಳನ್ನೇ ಜಾಸ್ತಿ ನೋಡ್ತಾ ಇದ್ದೀವಿ. ಹೌದು ಹೌದು. ಇವ್ರನ್ನೆಲ್ಲ ಬದಲಾಯಿಸೋದಕ್ಕೆ ಈ ಹರೇ ಕೃಷ್ಣ ಮಂತ್ರ ಬಿಟ್ಟು ಬೇರೆ ದಾರಿ ಇಲ್ಲ ಅಲ್ಲ ಮಾತಾಜಿ? ಇಲ್ಲ, ದಾರಿ ಇಲ್ಲ. ಯಾಕಂದ್ರೆ ಅವ್ರು ಕೃಷ್ಣನೇ ಹೇಳುವಂತದಂದ್ರೆ ಅವ್ರಿಗೆ ಅರ್ಥ ಮಾಡ್ಕೊಳಕ್ಕೂ ಚಾನ್ಸ್ ಇಲ್ಲ ಕೃಷ್ಣನನ್ನ. ಬಟ್ ಹಾಗೂ ಅವ್ರು ಏನಾದ್ರು ಪುಣ್ಯ ಮಾಡಿದ್ರೆ ಅಂತವ್ರಿಗೆ ಸಿಗುವಂತ ಚಾನ್ಸ್. ಅಂದ್ರೆ ಈ ಕೃಷ್ಣ ಪ್ರಜ್ಞೆಗೆ ಸಹ ಎಲ್ಲರಿಗೂ ಸಿಗಲ್ಲ ನೋಡಿ, ತುಂಬಾ ಕಡಿಮೆ ಜನ ಬರುವಂತದ್ದು ಕೃಷ್ಣ ಪ್ರಜ್ಞೆಯಲ್ಲಿ. ನಾವೇ ನೋಡ್ತೀವಿ ತುಂಬಾ ಅಂದ್ರೆ ಯಾರು ತಗೊಳಲ್ಲ, ಯಾರು ನಂಬುವಂತದ್ದು ಇಲ್ಲ ಹಾಗೂ ತಗೊಳ್ಳೋದು ಇಲ್ಲ. ಸೊ ನಾವು ಪ್ರಯತ್ನ ಪಡ್ಬೋದಷ್ಟೇ, ಬಟ್ ನೀವು ಆಸುರಿ ಸ್ವಭಾವದವ್ರನ್ನ ನಾವು ಕಂಪ್ಲೀಟ್ ಆಗಿ ಚೇಂಜ್ ಮಾಡಕ್ಕೆ ನಮ್ಮಲ್ಲಿ ಸಾಧ್ಯ ಇಲ್ಲ. ಅಂದ್ರೆ ಅವರ ಕರ್ಮಗಳ ಅನುಸಾರ ಅವರು ಆತರ ಪಡೆದಿರ್ತಾರೆ. ಸೊ ಅದನ್ನ ಅವ್ರು ಅನುಭವಿಸ್ತಾ ಇರ್ತಾರೆ ಅಷ್ಟೇ. ಬಟ್ ಆದ್ರೆ ಏನಂದ್ರೆ ಪ್ರಭುಪಾದೆಲ್ಲ ತುಂಬಾ ಮರ್ಸಿಫುಲ್. ಸೊ ಅವರು ಈಗ ಹಾಗೆ ನೋಡಿದ್ರೆ ಯಾವುದೇ ಒಂದು ನಿಯಂತ್ರಕ ತತ್ವಗಳನ್ನ ಇದು ಪಾಶ್ಚಾತ್ಯ ದೇಶದಲ್ಲಿ ಯಾರು ಫಾಲೋ ಮಾಡ್ತಾ ಇರ್ಲಿಲ್ಲ. ಆಲ್ಮೋಸ್ಟ್ ಎಲ್ಲ ಡೆಮಾನಿಕ್ ನೇಚರ್, ಅಂದ್ರೆ ಫುಲ್ ರಾಜಸಿ ಹಾಗೂ ತಾಮಸಿಕ ಗುಣದಲ್ಲಿ ಇದ್ದವರು. ಬಟ್ ಎಲ್ಲರೂ ಚೇಂಜ್ ಆದ್ರು. ಅಂದ್ರೆ ಅವರ ಪ್ರಭುಪಾದ್ ಅಷ್ಟು ಪ್ಯೂರ್ ಇದ್ರಲ್ಲ, ಪ್ಯೂರ್ ಡಿವೋಟಿ ಆಗಿರೋದ್ರಿಂದ ಅವ್ರಿಗೆ ಅಷ್ಟೊಂದ್ ಜನನ ಚೇಂಜ್ ಮಾಡಕ್ಕೆ ಸಾಧ್ಯ ಆಯ್ತು. ನಾವೇನ್ ಮಾಡ್ಬೋದಂದ್ರೆ ಈ ಒಂದು ಸೇರಕ್ಕೆ ಹೇಳ್ಬೋದು, ಅಥವಾ ಪ್ರಭುಪಾದ್ನ ಬುಕ್ ಅಂದ್ರೆ ಬುಕ್ ಅನ್ನ ಸಹ ನಾವು ಪುಸ್ತಕವನ್ನ ಕೊಟ್ಟರು ಸಹ, ಅಂದ್ರೆ ಕೆಲವರು ಬುಕ್ ಓದಿ ಸಹ ಚೇಂಜ್ ಆಗ್ತಾರೆ. ಎಸ್ ಮೇಡಮ್, ನನಗೆ ಇಬ್ರು ಮಕ್ಕಳಿದ್ದಾರೆ. ನನ್ನ ಮಗಳು 18 years, ನನ್ನ ಮಗ 15 years. ಅವ್ರನ್ನ ಜಾಯಿನ್ ಮಾಡ್ಬೇಕು. ಅವ್ರನ್ನ ಯಾವ ತರ ಕನ್ವಿನ್ಸ್ ಮಾಡೋದು ಮಾತಾಜಿ? ಅದು ಯೂತ್ ಬ್ಯಾಚಿಗೆ ಸೇರ್ಸಕ್ ಹೇಳಿ. ಅಂದ್ರೆ ಯೂತ್ ಅವರಿಗೆ ಯಾವ ತರ ಇದೆ ಅಂತ ಹೇಳಿದ್ರೆ, ಅವರಿಗೆ ಬೇರೆ ತರ ಮಾಡಿದ್ದಾರೆ ಕ್ಲಾಸ್. ಅಂದ್ರೆ ಅಡಲ್ಟ್ಸ್ ಗೆ ಬೇರೆ ತರ, ಯೂತ್ ಅಂದ್ರೆ ಯೂತ್ ಅಲ್ಲಿ ಅವರು ಲಾಜಿಕ್ ಬೇಕು. ಮಕ್ಕಳಿಗೆ ಏನಂದ್ರೆ ಲಾಜಿಕಲಿ ಮಾತ್ರ ನೀವು ಅವ್ರನ್ನ ಡಿಫೀಟ್ ಮಾಡಕ್ ಸಾಧ್ಯ. ಸೊ ಲಾಜಿಕಲಿ ಸೈಂಟಿಫಿಕಲಿನೇ ಅವರನ್ನ ಕೆಲವೊಂದೆಲ್ಲ ತೋರ್ಸುವಾಗ ಆ ವಿಡಿಯೋಸ್ ಎಲ್ಲ ಇದೆ ಅವರಿಗೆ. ಯೂತ್ ಬ್ಯಾಚ್ ಅಲ್ಲಿ ಆ ವಿಡಿಯೋಸ್ ತೋರಿಸ್ತಾರೆ. ಸೊ ಅದನ್ನೆಲ್ಲ ಅವರಿಗೆ ಕನ್ವಿನ್ಸ್ ಆಗೋ ತರ ಮಕ್ಕಳಿಗೆ. ಸೊ ಅಂದ್ರೆ ದೇರ್ ಈಸ್ ಸಮಥಿಂಗ್ ಅಬೋವ್ ಸೈನ್ಸ್ ಅನ್ನೋ ತರ ಅದು ಅವರಿಗೆ ಕನ್ವಿನ್ಸ್ ಆಗುತ್ತೆ. ಆ ತರದ್ದು ಸುಮಾರು ವಿಡಿಯೋಸ್ ಇದೆ ಮಕ್ಕಳಿಗೆ. ಸೊ ಯೂತ್ ಬ್ಯಾಚ್ ಗೆ ಹಾಕಿ ನೀವು. 18 years ಅಲ್ಲ, ಮತ್ತೆ 15 ಮಗ 15. ಹಾ, ಐ ಥಿಂಕ್ ಅವ್ರಿಬ್ರುನು ಅದ್ರಲ್ಲಿ ಅಲ್ಲ, 18 to 25, 16 to 25 ಒಂದು ಬ್ಯಾಚ್ ಬರುತ್ತೆ. ಇವ್ರದ್ದು ಮಕ್ಕಳ ಬ್ಯಾಚ್ ಅಲ್ಲಿ ಹಾಕ್ಬೋದು ನೀವು. ಮೋಸ್ಟ್ಲಿ 14 ಅಂದ್ರೆ 9 years ಅಲ್ಲ, 15 ಮೇಡಮ್, ಮಗ 15. ಅದೇ ಅವರು ಮಕ್ಕಳ ಬ್ಯಾಚ್ ಅಲ್ಲಿ ಬರ್ತಾರೆ. ಅದಾದ್ಮೇಲೆ ನೆಕ್ಸ್ಟ್ ಯೂತಿಗೆ ಹೋಗ್ಬೋದು, ಅದ್ ಮಾಡಿದ್ಮೇಲೆ. ಸರಿ, ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ, ಧನ್ಯವಾದ.
ಬೇರೆ ಯಾರ್ದಾದ್ರು ಪ್ರಶ್ನೆ ಇದೆಯಾ? ಹರೇ ಕೃಷ್ಣ. ಹರೇ ಕೃಷ್ಣ. ಯಾರ್ದು ಪ್ರಶ್ನೆ ಇಲ್ವಾ? ಹರೇ ಕೃಷ್ಣ. ಯಾರು ಎಲ್ಲರೂ ಸೈಲೆಂಟ್ ಆಗ್ಬಿಟ್ಟಿದ್ದೀರಾ? ಇಲ್ಲ ಮಾತಾಜಿ, ಯಾವ್ದು ಪ್ರಶ್ನೆ ಇಲ್ಲ. ಯಾರು ಮಾತಾಡ್ತಾ ಇರೋದು? ಮಧುಸೂದನ್. ಮಧುಸೂದನ್. ಓಕೆ. ಹಾ, ಹರೇ ಕೃಷ್ಣ. ಹರೇ ಕೃಷ್ಣ. So, ಓಕೆ, ನಿನ್ನೆ ಬರ್ಲಿಲ್ಲ ಅಲ್ಲ ನೀವು? ಪ್ರಶ್ನೆ ಇಲ್ವಾ? ಹರೇ ಕೃಷ್ಣ. ಹೆಲ್ತ್ ಹರೇ ಕೃಷ್ಣ. ಹೆಲ್ತ್ ಸರಿ ಇಲ್ಲ. ಈಗ ಚೆನ್ನಾಗಾಯ್ತಾ? ಈಗ ಒಳ್ಳೇದಾಯ್ತಾ? ಸರಿಯಾಗಿದ್ದೀರಾ? ಈಗೂ ಹೆಲ್ತ್ ಸರಿ ಇಲ್ಲ, ಆದ್ರೆ ಓ. ಸ್ವಲ್ಪ ಲೇಟ್ ಆಗಿ ಜಾಯ್ನ್ ಆದ. ಓಕೆ 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 ಸರ್. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದ. ಹಾ, ಹೇಳಿ ಮಾತಾಜಿ. ಹರೇ ಕೃಷ್ಣ. ಹಾ ಮಾತಾಜಿ. ಮಾತಾಜಿ ಪ್ರಸಾದ ಕಳಿಸಿದ್ರು ಮಾತಾಜಿ ಇಸ್ಕಾನಿಂದ. ಪ್ರಸಾದ ಹಾ, ಓಕೆ ಓಕೆ. ಹಾ, ನೀವು ಡೊನೇಷನ್ ಕೊಟ್ಟಿದ್ರಲ್ಲ? ಗೌರಮ್ಮ Okay. ಮಾತಾಜಿ. ಹಾ, ಗೊತ್ತಾಯ್ತು. ಹಾ, ಮಾತಾಜಿ. ಧನ್ಯವಾದ ಧನ್ಯವಾದ. ರಾಧಾಕೃಷ್ಣ ಕಳಿಸಿದ್ರು ಮಾತಾಜಿ. ಹಾ, ಖುಷಿ very ಆಯ್ತು. nice. ಧನ್ಯವಾದ ಥ್ಯಾಂಕ್ ಯು ಧನ್ಯವಾದ. ಮಾತಾಜಿ. ಥ್ಯಾಂಕ್ ಯು ಹರೇ ಥ್ಯಾಂಕ್ ಯು ಕೃಷ್ಣ. ಮಾತಾಜಿ. ಹರೇ ಹಾ, ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಬೇರೆ ಯಾರ್ದಾದ್ರು ಪ್ರಶ್ನೆ ಇದೆಯಾ? ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ, ಹೇಳಿ. ಇದು ಮಕ್ಕಳಿಗೆ ಆನ್ಲೈನ್ ಕ್ಲಾಸ್ ಬಿಟ್ಟು ನಾರ್ಮಲ್ ಕ್ಲಾಸ್ ಆತರ ಇರುತ್ತಾ ಮಾತಾಜಿ? ಅಲ್ಲ, ಇದು ಸಂಡೇಸ್ ಮಾತ್ರ ಮಕ್ಕಳಿಗೆ. ಅಲ್ಲ ಮಾತಾಜಿ, ಇವಾಗ ಬೇರೆ ಮಾಯಾಪುರಲ್ಲಿ ಹೇಳಿದ್ರಲ್ವಾ, ಹಾ ಹಾ. ಆತರ ಇಲ್ಲಿ ಎಲ್ಲಾದ್ರೂ ಸಿಗುತ್ತಾ? ಇಲ್ಲ, ಇದು ನಮ್ದೀಗ ಇರುವಂತದ್ದು ಇಸ್ಕಾನ್ ಬರೀ ಮಾಯಾಪುರಲ್ಲಿ ಮಾತ್ರ ಇರುವಂತದ್ದು. ಅದನ್ನು ತುಂಬಾ ಸೀರಿಯಸ್ ಅವ್ರನ್ನ ಮಾತ್ರ ತಗೊಳ್ಳುವಂತದ್ದು. ಅವರು ಒಂದು ಲೈಕ್ 125 ಸ್ಟೂಡೆಂಟ್ಸ್ ಏನೋ ಇದಾರೆ ಅಷ್ಟೇ. ಅಂತ ಹೇಳಿದ್ರೆ ಅದೀಗ 5 ವರ್ಷಕ್ಕೆ ಅದು ಸೇಮ್ ಗುರುಕುಲ ಟೈಪ್ ಕಾನ್ಸೆಪ್ಟ್. 5 ವರ್ಷಕ್ಕೆ ಬಿಟ್ರೆ ಆಮೇಲೆ 25 ವರ್ಷದವರೆಗೂ ಅಲ್ಲೇ ಮಕ್ಳು, ಫುಲ್ ಡಿಗ್ರಿ ಆಗೋರ್ಗು ಅಲ್ಲೇ ಇರುವಂತದ್ದು. ಅದೇ ಮಾತಾಜಿ, ಆತರ ಇಲ್ಲಿ ಎಲ್ಲೂ ಸ್ಟಾರ್ಟ್ ಮಾಡೋ ಇದು ಇಲ್ಲ ಇಲ್ಲ ಇಲ್ಲ, ಇಲ್ಲಿ ಇಲ್ಲ ಈಗ ಸದ್ಯಕ್ಕೆ. ಈಗ ಅಟ್ಲೀಸ್ಟ್ ಸಂಡೇ ಸ್ಕೂಲ್ ಮಾತ್ರ ಅಷ್ಟೇ ಮಾಡ್ತಾ ಇರುವಂತದ್ದು. ಓಕೆ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಬೇರೆ ಯಾರ್ದಾರು ಪ್ರಶ್ನೆ ಇದೆಯಾ? ಓಕೆ, ಹಾಗಿದ್ರೆ ನಾವು ಮುಕ್ತಾಯ ಮಾಡೋಣ. ಹರೇ ಕೃಷ್ಣ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವದಿ ಕಿ ಜೈ. ನಮಾಚಾರ್ಯ ರಾಷ್ಟ್ರ ಕಿ ಜೈ. ಶ್ರೀಲಾ ಪ್ರಭುಪಾದ್ ಕಿ ಜೈ. ಎಲ್ಲರೂ 3 ಸತಿ ಹರೇ ಕೃಷ್ಣ ಹೇಳೋಣ ಒಟ್ಟಿಗೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ. ಧನ್ಯವಾದಗಳು ಎಲ್ಲರಿಗೂ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಹರೇ ಮಾತಾಜಿ. ಕೃಷ್ಣ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಧನ್ಯವಾದಗಳು. ಹರೇ ಕೃಷ್ಣ.